ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ದಾರಿಯಲೇ ನಂಬಿಕೆಯ ನೆಲೆಯಾಗಿರಿಸು, ಮುನ್ನಡೆಸು. ಕೈ ಹಿಡಿದು ನಾವಾಡೋ ಪದ ಪದದಲ್ಲೂ ಸಂಚರಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು ಅಡಿ ಮುಟ್ಟರೇನು, ಆ ದೈವದಾಜ್ಞೆನೇ ಎಲ್ಲಾನು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ. ಕಾರ್ಯಕ್ರಮವನ್ನು ಕಾಪು ಪುರಸಭೆಯ ಅಧ್ಯಕ್ಷರಾದ ಕುಮಾರಿ ಹರಿಣಾಕ್ಷಿ ಅವರು ನೆರವೇರಿಸಲಿದ್ದಾರೆ. ಅವರೊಂದಿಗೆ ಗಣ್ಯರೆಲ್ಲರೂ ಸೇರಿಕೊಳ್ಳಬೇಕಾಗಿ ವಿನಂತಿ. ಅಂಜನೆ ಮತ್ತೆ ಚಪ್ಪಳ ಹೊಡೀರಿ. ಬನ್ನಿ ಬನ್ನಿ ನೆಕ್ಕಬಲ್ಲಿ ಪೂರ ನೆಕ್ಕಬಲ್ಲಿ ಬನ್ನಿ ಸರ್, ಬನ್ನಿ ಎಲ್ಲ ಬನ್ನಿ. ಗಣ್ಯರೆಲ್ಲರೂ ಸೇರಿಕೊಂಡು ಈ ಕಾರ್ಯಕ್ರಮವನ್ನ ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಮಕ್ಕಳು ಮುಂದಿನ ಮೆಡಿಲೈಫ್ ಕ್ಲಿನಿಕಲ್ ಲ್ಯಾಬೊರೇಟರಿ ಕಾಪು. ಇಲ್ಲಿ ರಕ್ತ, ಮಲ, ಮೂತ್ರ ಪರೀಕ್ಷೆ ಮಾಡಲಾಗುವುದು. ವಿಶೇಷ ಸೂಚನೆ: ಕರೆ ಮೇರೆಗೆ ಮನೆಗೆ ಭೇಟಿ ಕೊಟ್ಟು ರಕ್ತ ಸಂಗ್ರಹಿಸಲಾಗುವುದು. ಸಮಯ ಬೆಳಿಗ್ಗೆ 7ರಿಂದ ಸಂಜೆ 6:30 ತನಕ. ಭಾನುವಾರ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12:30 ತನಕ. ಸ್ಥಳ: ಕಾಪು, ಮಹಾಬಲ ಮಾಲ್, ಫಸ್ಟ್ ಫ್ಲೋರ್. ನಮ್ಮಿ ಗ್ರಾಮದ ಆರಾಧ್ಯ ದೇವರಾದ ಶ್ರೀ ಮಾರಿಯಮ್ಮ ಮತ್ತು ಗ್ರಾಮದ ಒಡೆಯ ಶ್ರೀ ಜನಾರ್ದನ ದೇವರನ್ನು ಪ್ರಾರ್ಥಿಸುತ್ತಾ ಸರ್ವ ವಿಘ್ನಗಳನ್ನು ದೂರಗೊಳಿಸುವ ಬುದ್ಧಿಪ್ರಭು ಶ್ರೀ ಮಹಾಗಣಪತಿಯ ಕೃಪೆಯನ್ನು ಬೇಡುತ್ತಾ ಇತಿಹಾಸದ ಸಹಸ್ರ ಬಿಂದುಗಳನ್ನೆಲ್ಲ ಒಟ್ಟುಗೂಡಿಸಿಕೊಂಡ ಈ ಶತಮಾನದ ಪವಿತ್ರ ವೇದಿಕೆಗೆ ನಮ್ಮ ಅತಿಥಿಗಳನ್ನು ಶ್ರದ್ಧಾ ಮತ್ತು ಗೌರವದೊಂದಿಗೆ ಆಹ್ವಾನಿಸುತ್ತಿದ್ದೇನೆ. ಇಂದಿನ ಸಭಾ ಅಧ್ಯಕ್ಷರಾದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಕುಮಾರಿ ಹರಿಣಾಕ್ಷಿ ದೇವಾಡಿಗ ಅಧ್ಯಕ್ಷರು ಪುರಸಭೆ, ಶ್ರೀ ಅಶೋಕ್ ಬೆಳ್ಮಾರ್ ಸಮಾಜ ಸೇವಕರು, ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀಯುತ ಸುಧಾಮ ಶೆಟ್ಟಿ, ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸುಧಾ ಮೇಡಮ್, ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ಸಂಗೀತಾ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀ ಯೋಗೇಶ್ ಪೂಜಾರಿ, ಶಾಲಾ ನಾಯಕಿ ಕುಮಾರಿ ಧನ್ಯಶ್ರೀ, ಹಳೆ ಮಾರಿಗುಡಿ ದೇವಸ್ಥಾನ
ಮೊಹಮ್ಮದ್ ರಶೀದ್ ಇಂದಿನ ಸಿಹಿ ತಿಂಡಿ ವಿತರಕರು, ಹಾಗೆ ಮುಸ್ತಾಕ್ ಎಲೆಕ್ಟ್ರಿಕಲ್ಸ್ನ ಓನರ್ ಆದ ಮುಸ್ತಾಕ್ ಸಾಹೇಬ್, ಇವರೆಲ್ಲರೂ ವೇದಿಕೆಗೆ ಹೋಗಿ ತಮ್ಮ ಆಸನವನ್ನು ಸ್ವೀಕರಿಸಬೇಕು. ಹಾಗೆಯೇ ದೇವಕೃಪೆ ಮತ್ತು ಪ್ರಾರ್ಥನೆಯ ಪವಿತ್ರತೆಯೊಂದಿಗೆ ಅದರೊಂದಿಗೆ ಶಾಲಾಭಿಮಾನಿಗಳಾದ ಶ್ರೀಯುತ ಸದಾಶಿವ ಶೇರ್ವೆಗರ್ ಮತ್ತು ಮುಸ್ತಾಕ್ ಸರ್ ತಾವು ಕೂಡ ವೇದಿಕೆಯಲ್ಲಿ ಹೋಗಿ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳ್ತೇನೆ. ಇವರೆಲ್ಲರೂ ದೇವಕೃಪೆ ಹಾಗೂ ಪ್ರಾರ್ಥನೆಯ ಪವಿತ್ರತೆಯೊಂದಿಗೆ ವೇದಿಕೆಗೆ ಪಾದಾರ್ಪಣೆ ಮಾಡಿ ಈ ಶತಮಾನೋತ್ಸವವನ್ನು ನಿಮ್ಮ ಸಾನ್ನಿಧ್ಯದಿಂದ ಕಂಗೊಳಿಸಿ ತಮ್ಮ ಆಸನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮೆಡಿಲೈಫ್ ಕ್ಲಿನಿಕಲ್ ಲ್ಯಾಬೊರೇಟರಿ ಕಾಪು. ಇಲ್ಲಿ ರಕ್ತ ಮಲ ಮೂತ್ರ ಪರೀಕ್ಷೆ ಮಾಡಲಾಗುವುದು. ವಿಶೇಷ ಸೂಚನೆ: ಕರೆ ಮೇರೆಗೆ ಮನೆಗೆ ಭೇಟಿ ಕೊಟ್ಟು ರಕ್ತ ಸಂಗ್ರಹಿಸಲಾಗುವುದು. ಸಮಯ ಬೆಳಿಗ್ಗೆ 7ರಿಂದ ಸಂಜೆ 6:30 ತನಕ, ಭಾನುವಾರ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12:30 ತನಕ. ಸ್ಥಳ: ಕಾಪು, ಮಹಾಬಲ ಮಾಲ್, ಫಸ್ಟ್ ಫ್ಲೋರ್. ಕಾರ್ಯಕ್ರಮಕ್ಕೆ ಶುಭಾರಂಭ ಮಾಡಿದ ಮುದ್ದು ಮಕ್ಕಳಿಗೆ ವಂದನೆಗಳು. ಎಲ್ಲ ಅತಿಥಿ ಗಣ್ಯರಿಗೂ, ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಪೋಷಕರಿಗೆ, ವಿದ್ಯಾಭಿಮಾನಿಗಳಿಗೆ, ಹಳೆ ವಿದ್ಯಾರ್ಥಿಗಳಿಗೆ ಹಾಗೂ ಮುದ್ದು ಮಕ್ಕಳಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನಮ್ಮ ಊರಿನ ಸಾವಿರ ಸೀಮೆಯ ಒಡೆಯ ಶ್ರೀ ಲಕ್ಷ್ಮೀ ಜನಾರ್ದನನ ಜನಾರ್ದನ ದೇವರಿಗೆ ಭಕ್ತಿಯಿಂದ ಶಿರವಾಗಿ ನಮಿಸುತ್ತಾ, ನಮ್ಮನ್ನು ಕಾಯುತ್ತಿರುವ ಶ್ರೀ ಮಾರಿಯಮ್ಮನ ಅನುಗ್ರಹವನ್ನು ಬೇಡುತ್ತಾ, ಈ ಜಾಗದಲ್ಲಿ ನೆಲೆಸಿರುವ ಎಲ್ಲ ದೈವ ದೇವರುಗಳ ಆಶೀರ್ವಾದವನ್ನು ಬೇಡುತ್ತಾ, ಇದೀಗ ನಮ್ಮ ಈ ಕಾರ್ಯಕ್ರಮವನ್ನು ಸ್ವಾಗತದೊಂದಿಗೆ ಪ್ರಾರಂಭಿಸ್ತಾ ಇದ್ದೇನೆ. ನಮ್ಮ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಈ ಸಭೆಯನ್ನು ಸಾಂಗವಾಗಿ ನೆರವೇರಿಸಿಕೊಳ್ಳಲಿದ್ದಾರೆ ನಮ್ಮ ಕಾಪು ಪುರಸಭೆಯ ಅಧ್ಯಕ್ಷರಾದಂಥ, ಪ್ರಥಮ ಪ್ರಜೆಯಾದಂಥ ಶ್ರೀಮತಿ ಹರಿಣಾಕ್ಷಿ ದೇವಾಡಿಗ ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇವರಿಗೆ ಶಾಲಾ ಶಿಕ್ಷಕಿ ಸುಜಾತ ಮೇಡಮ್ ಹೂ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆ ನಮ್ಮೊಂದಿಗಿದ್ದಾರೆ ಅತಿಥಿಗಳಾಗಿ ಶ್ರೀಯುತ ಅಶೋಕ್ ಕುಮಾರ್. ಅವರು ಯಾವುದೋ ಊರಿನವರು, ಎಲ್ಲಿಯವರು, ಆದರೂ ನಮ್ಮ ಶಾಲೆಗೂ ಅವರಿಗೂ ಒಂದು ನಂಟು ಉಂಟಾಯಿತು. ಈ ನಂಟನ್ನು ಅವರು ಈಗಲೂ ಮುಂದುವರಿಸ್ತಾ ಇದ್ದಾರೆ. ಅವರಿಂದಾಗಿ ನಮ್ಮ ಶಾಲೆಗೆ ಅನೇಕ ನಮ್ಮ ಬೇಡಿಕೆಗಳು ಈಡೇರ್ತಾ ಇದೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇವರಿಗೆ ಶತಮಾನೋತ್ಸವ ಅಧ್ಯಕ್ಷರಾದ ಶ್ರೀಯುತ ಸುಧಾಮ ಶೆಟ್ಟಿಯವರು ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿ. ಹಾಗೆ
ಇನ್ನೋರ್ವ ಅತಿಥಿ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ನಾವು ಏನೋ ಇನ್ವಿಟೇಷನ್ ಹಂಚ್ಲಿಕ್ಕೆ ಹೋಗುವಾಗ ಅವರೇ ಖುಷಿಯಿಂದ ನಿಮ್ಮ ಕಾರ್ಯಕ್ರಮಕ್ಕೆ ನಾನು ಮೊದಲಿನ ದಿನ ಸಿಹಿ ತಿಂಡಿಯನ್ನು ವಿತರಿಸ್ತೇನೆ ಅಂತೇಳಿ ಅವರು ಸ್ವ ಇಚ್ಛೆಯಿಂದ ಕೇಳಿಕೊಂಡಿದ್ದಾರೆ. ಹಾಗೆಯೇ ಸಿಹಿ ತಿಂಡಿಯನ್ನು ವಿತರಿಸಿದ್ದಾರೆ. ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಮೊಹಮ್ಮದ್ ರಶೀದ್ ಅವರು ಅವರಿಗೆ ಕೂಡ ನಾನು ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಮ್ಮ ಶಾಲಾ ಶಿಕ್ಷಕಿ ವನಿತಾ ಟೀಚರ್ ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿ. ಹಾಗೆ ನಮ್ಮ ವೇದಿಕೆಯಲ್ಲಿ ಇದ್ದಾರೆ ನಮ್ಮ ನೆರೆಯ ವಾರ್ಡ್ ಸದಸ್ಯರು, ಪುರಸಭಾ ವಾರ್ಡ್ ಸದಸ್ಯರು ನೂರುದ್ದೀನ್ ಅವರು ನಮ್ಮ ಆತ್ಮೀಯ ಕರೆಗೆ ಹೋಗೊಟ್ಟು ಬಂದಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾರೆ. ಇವರಿಗೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಯೋಗೀಶ್ ಪೂಜಾರಿ ಅವರು ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿ. ಹಾಗೆ ನಮ್ಮ ವೇದಿಕೆಯಲ್ಲಿ ಇದ್ದಾರೆ ನಮ್ಮ ಮುಸ್ತಕ್ ಎಲೆಕ್ಟ್ರಿಕಲ್ಸ್ ಅದರ ಮಾಲಕರಾದಂಥ ಮುಸ್ತಕ್ ಸರ್ ಅವರು ಕೂಡ ನಮ್ಮ ಶಾಲೆಗೆ ಹಲವಾರು ರೀತಿಯ ಸಹಾಯವನ್ನು ಒದಗಿಸಿದ್ದಾರೆ. ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾರೆ. ಇವರಿಗೆ ನಮ್ಮ ಶಾಲಾ ದೈಹಿಕ ಶಿಕ್ಷಕರಾದ ಪ್ರತಿಮಾ ಟೀಚರ್ ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿ. ಹಾಗೆ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿಗಳು, ಶತಮಾನ ಕಂಡ ಶಾಲೆ ಆದ್ರಿಂದ ಹಿರಿಯ ಹಳೆಯ ವಿದ್ಯಾರ್ಥಿಗಳು ನಮ್ಮ ವೇದಿಕೆಯಲ್ಲಿದ್ದಾರೆ. ಶ್ರೀಯುತ ಸದಾಶಿವ ಸೇರ್ವೇಗಾರ್, ಶ್ರೀಯುತ ಮುಸ್ತಾಕ್ ಸರ್, ಹಾಗೆ ಮೊಹಮ್ಮದ್ ಆಸಿಫ್ ಹಾಗೂ ಜಯರಾಣಿ, ಇವರೆಲ್ಲ ನಮ್ಮ ಹಳೆಯ ವಿದ್ಯಾರ್ಥಿಗಳು. ಹಳೆ ಬೇರು ಹೊಸ ಚಿಗುರಿನೊಂದಿಗೆ ಈ ವೇದಿಕೆಯಲ್ಲಿ ಇದ್ದಾರೆ. ಹಾಗೆ ಅವರು ಎಲ್ಲರಿಗೂ ಒಂದೇ ಮಾತಿನಲ್ಲಿ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಇವರಿಗೆ ನಮ್ಮ PMC ಹೊಸ ಸಂಸ್ಥೆಯ ಶಿಕ್ಷಕಿಯಾದ ಗೀತಾ ಟೀಚರ್, ಅದೇ ರೀತಿ ಶ್ವೇತಾ ಟೀಚರ್, ಅದೇ ರೀತಿ ರಾಜೇಶ್ವರಿ ಟೀಚರ್, ಅದೇ ರೀತಿ ಸುರೇಖಾ ಟೀಚರ್ ನೀವು ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಮೆಡಿಲೈಫ್ ಕ್ಲಿನಿಕಲ್ ಲ್ಯಾಬೊರೇಟರಿ ಕಾಪು. ಇಲ್ಲಿ ರಕ್ತ ಮಲ ಮೂತ್ರ ಪರೀಕ್ಷೆ ಮಾಡಲಾಗುವುದು. ವಿಶೇಷ ಸೂಚನೆ: ಕರೆ ಮೇರೆಗೆ ಮನೆಗೆ ಭೇಟಿ ಕೊಟ್ಟು ರಕ್ತ ಸಂಗ್ರಹಿಸಲಾಗುವುದು. ಸಮಯ ಬೆಳಿಗ್ಗೆ 7ರಿಂದ ಸಂಜೆ 6:30 ತನಕ, ಭಾನುವಾರ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12:30 ತನಕ. ಸ್ಥಳ: ಕಾಪು, ಮಹಾಬಲ ಮಾಲ್, ಫಸ್ಟ್ ಫ್ಲೋರ್. ಸುರೇಖಾ ಟೀಚರ್. ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಯೋಗೇಶ್ ಪೂಜಾರಿ ಅವರು, ಬನ್ನಿ, ನಿಮ್ಮ ಸೀಟ್ ಇದೆ. ಈ ಶತಮಾನದ ಒಂದು ಕನಸನ್ನು ನಮ್ಮೊಂದಿಗೆ ಹಂಚಿ ಅವಿರತವಾಗಿ ಶ್ರಮಿಸಿ ಈ ದಿನವನ್ನು ಸುದಿನವನ್ನಾಗಿ ಮಾಡ್ತಾ ಇರುವಂತಹ ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಹಾಗೂ ಶತಮಾನೋತ್ಸವ ಸಮಿತಿಯ ಗೌರವ ಕಾರ್ಯಾಧ್ಯಕ್ಷರಾದಂಥ ಶ್ರೀಯುತ ಸುಧಾಮ್ ಶೆಟ್ಟಿ ಇವರು ಸುಮಾರು 2 ತಿಂಗಳಿನಿಂದ ಇದರ
ಹಿಂದೆ ಅವಿರತವಾದ ಶ್ರಮವನ್ನು ಶ್ರಮಿಸಿದ್ದಾರೆ. ಇವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಯೋಗೀಶ್ ಪೂಜಾರಿ ಅವರಿಗೂ ಮತ್ತು ಸುಧಾಮ್ ಶೆಟ್ಟಿ ಅವರಿಗೂ. ಇವರಿಗೆ ನಮ್ಮ ಶಾಲೆಯ ಸಹಶಿಕ್ಷಕರಾದ ಶ್ರೀಮತಿ ಲತಾ ಕುಮಾರಿ ಹಾಗೂ ಸುನೀಲ್ ಅವರು ಪುಷ್ಪವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಶತಮಾನದ ಈ ಸಂಭ್ರಮದ ಕನಸನ್ನು ನಮ್ಮ ಜೊತೆ ಎಲ್ಲ ವಿಧದ ಕೆಲಸ ಕಾರ್ಯಗಳಲ್ಲಿ ಇವನ್ ಆಮಂತ್ರಣ ಪತ್ರಿಕೆ ಹಂಚುವುದರ ಜೊತೆಗೆ ದೇಣಿಗೆ ಸಂಗ್ರಹ ಮಾಡುವುದಕ್ಕೂ ತಮ್ಮ ಇಡೀ ದಿನವನ್ನು ವ್ಯಯಿಸಿದ್ದಾರೆ ನಮ್ಮ SDMC ಅಧ್ಯಕ್ಷರಾದಂಥ ಶ್ರೀಮತಿ ಸಂಗೀತಾ ಇವರು. ಇವರಿಗೂ ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಇವರಿಗೆ ಸುಮಾ ಮೇಡಮ್ ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಹಾಜರಿರುವ ಎಲ್ಲ ಹಳೆ ವಿದ್ಯಾರ್ಥಿಗಳಿಗೂ ನಮ್ಮ SDMC ಸರ್ವ ಸದಸ್ಯರಿಗೂ ಹಾಗೂ ಪ್ರೀತಿಯ ಪೋಷಕರಿಗೂ ವಿದ್ಯಾಭಿಮಾನಿಗಳಿಗೂ ಮುದ್ದು ಮಕ್ಕಳಿಗೂ ಹಾಗೂ ನಮಗೆ ಈ ಸುಂದರವಾದ ಶಾಮಿಯಾನ ಹಾಗೂ ಅಲಂಕಾರದ ವ್ಯವಸ್ಥೆಯನ್ನು ಮಾಡಿದಂತಹ ಕಾಶಿನಾಥ್ ಸರ್, ಹಾಗೆ ಧ್ವನಿವರ್ಧಕದ ವ್ಯವಸ್ಥೆ ಮಾಡಿದಂತಹ ಶಂಕರ್ ಹಾಗೂ ಡೆಕೋರೇಷನ್ ಮಾಡಿದಂತಹ ರಿತೇಶ್, ಇವರಿಗೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾವುದೇ ರೀತಿಯ ಸಹಕಾರವನ್ನು ನೀಡಿದ ಎಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ, ಹಾಗೆ ನಮ್ಮೊಂದಿಗೆ ನಮ್ಮ ಸಭೆಯಲ್ಲಿ ಆಸೀನರಾಗಿದ್ದಾಳೆ ನಮ್ಮ ಶಾಲಾ ನಾಯಕಿ ಕುಮಾರಿ ಧನ್ಯಶ್ರೀ. ಇವಳಿಗೆ ಕೂಡ ನಮ್ಮ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ಇವರಿಗೆ ಶಿಕ್ಷಕಿ ವನಿತಾ ಟೀಚರ್ ಅವರು ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿ. ಮತ್ತೊಮ್ಮೆ ಎಲ್ಲರನ್ನು ಆತ್ಮೀಯವಾಗಿ ಈ 2 ದಿನದ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸುತ್ತಾ ಸ್ವಾಗತ ಮಾತನ್ನು ಮುಗಿಸ್ತಾ ಇದ್ದೀನಿ. ನಿಮ್ಮ ಮೌನವನ್ನು ಮಾತಿಗೆ ಮತ್ತು ಮಾತುಗಳನ್ನು ಹೃದಯದ ಸ್ಪರ್ಶಕ್ಕೆ ರೂಪಿಸಿ ಆತ್ಮೀಯವಾಗಿ ಸ್ವಾಗತಿಸಿದ ನಿಮಗೂ ಆತ್ಮೀಯ ಸ್ವಾಗತ. ಇವರಿಗೆ ನಮ್ಮ ಹಿರಿಯ ಶಿಕ್ಷಕಿಯಾದ ಸುಜಾತಾ ಮೇಡಮ್ನವರು ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿ. ವಂದನೆಗಳು ಮೇಡಮ್. ಸೂರ್ಯನು ಹೊಳೆಯಬೇಕಾದರೆ ಆಕಾಶ ಬೇಕು, ಜ್ಞಾನ ಹೊಳೆಯಬೇಕಾದರೆ ವೇದಿಕೆ ಬೇಕು ಎಂಬ ನುಡಿಮುತ್ತನ್ನು ನೆನಪಿಸಿಕೊಳ್ಳುವ ಈ ಗಳಿಗೆಯಲ್ಲಿ ಗಣ್ಯರ ಸಾನ್ನಿಧ್ಯದಿಂದ ಕಂಗೊಳಿಸುತ್ತಿರುವ ಈ ವೇದಿಕೆ ಇತಿಹಾಸದ ಪಲ್ಲಟದ ದೃಶ್ಯವಾಗಿ ಪರಿಣಮಿಸುತ್ತಿದೆ. ಇಂತಹ ಪವಿತ್ರ ವೇದಿಕೆಯಲ್ಲಿ ಶತಮಾನೋತ್ಸವದ ಉದ್ಘಾಟನೆಯನ್ನು ದೀಪ ಬೆಳಗಿಸುವುದರ ಮೂಲಕ ನೆರವೇರಿಸಿಕೊಡಲಿದ್ದಾರೆ ಅಶೋಕ್ ಬೆಳ್ಮಾರ್, ಸಮಾಜ ಸೇವಕರು. ಅವರೊಂದಿಗೆ ವೇದಿಕೆಯಲ್ಲಿರುವ ಎಲ್ಲರೂ ಕೈ ಜೋಡಿಸಬೇಕಾಗಿ ವಿನಂತಿ. ಕೃಷ್ಣ ನಾಯಕ್, ಹಳೆ ವಿದ್ಯಾರ್ಥಿ, ಮುಂಬೈಯಿಂದ ಆಗಮಿಸಿದ್ದಾರೆ. ಅವರು ಕೂಡ ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. Jyoti
ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದ ಮಾನ್ಯ ಅಶೋಕ್ ಕುಮಾರ್ ಬೆಳ್ಮಾರ್ ಹಾಗೂ ಎಲ್ಲ ಅತಿಥಿ ಗಣ್ಯರಿಗೆ ವಂದನೆಗಳು. ಶತಮಾನೋತ್ಸವದ ಅಮೂಲ್ಯ ಕ್ಷಣದಲ್ಲಿ ಶಾಲಾ ನಾಮಫಲಕ ಅನಾವರಣಗೊಳಿಸಲು ಕುಮಾರಿ ಅರಿಣಾಕ್ಷಿ ಅಧ್ಯಕ್ಷರು ಕಾಪು ಪುರಸಭೆ ಇವರಲ್ಲಿ ವಿನಂತಿ. ಸೈಡ್ ಬನ್ನಿ. ಮೆಡಿಲೈಫ್ ಕ್ಲಿನಿಕಲ್ ಲ್ಯಾಬೊರೇಟರಿ ಕಾಪು. ಇಲ್ಲಿ ರಕ್ತ ಮಲ ಮೂತ್ರ ಪರೀಕ್ಷೆ ಮಾಡಲಾಗುವುದು. ವಿಶೇಷ ಸೂಚನೆ: ಕರೆ ಮೇರೆಗೆ ಮನೆಗೆ ಭೇಟಿ ಕೊಟ್ಟು ರಕ್ತ ಸಂಗ್ರಹಿಸಲಾಗುವುದು. ಸಮಯ ಬೆಳಿಗ್ಗೆ 7ರಿಂದ ಸಂಜೆ 6:30 ತನಕ, ಭಾನುವಾರ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12:30 ತನಕ. ಸ್ಥಳ: ಕಾಪು ಮಹಾಬಲ ಮಾಲ್, ಫಸ್ಟ್ ಫ್ಲೋರ್. ಶಾಲಾ ನಾಮಫಲಕ ಅನಾವರಣಗೊಳಿಸಿದ ಮೇಡಮ್ ನಿಮಗೆ ವಂದನೆಗಳು. ಗಣ್ಯರೆಲ್ಲರಿಗೂ ವಂದನೆಗಳು. ಗುರುತಿರುವುದೇ ಶ್ರೇಷ್ಠತೆ, ಗುರುತಿರುವುದೇ ಗೌರವ. ಹೆಸರಿದ್ದರೆ ಮನುಜ ಮೆರೆ, ಗುರುತಿದ್ದರೆ ಮನಸ್ಸು ಬೆರೆ ಎಂಬ ಗಾದೆಯಂತೆ ಈ ಶತಮಾನೋತ್ಸವ ವೇದಿಕೆಯ ಮಹತ್ವದ ಕ್ಷಣದಲ್ಲಿ ಹೊಸ ಐಡಿ ಕಾರ್ಡುಗಳ ವಿತರಣೆಯ ಮೂಲಕ ವಿದ್ಯಾರ್ಥಿಗಳಿಗೆ ಶಿಸ್ತಿನ ಪ್ರಾರಂಭ, ಗುರುತಿನ ಭರವಸೆಯನ್ನ ನೀಡಲಿದ್ದಾರೆ ಪುರಸಭಾ ಸದಸ್ಯರಾದ ನೂರುದ್ದೀನ್ ಸರ್ ಅವರು. ಶ್ರೀಯುತ ಕೃಷ್ಣ ನಾಯ್ಕ ಅವರಿಗೆ ವಿಕ್ರಮ್ ಅವರು ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿ. ನಂದಿನಿ, ವಿಜಯ್, ವೇದಿಕೆಯಲ್ಲಿರುವ ಗಣ್ಯರು ಎಲ್ಲರೂ ಫರಾನ್ ಐಡಿ ಕಾರ್ಡ್ ನೀಡಬೇಕಾಗಿ ವಿನಂತಿ.
ಅಬೀಬಾ, ಸಿಜಾ, ನಮ್ರೀನ್, ಮೀನಾಕ್ಷಿ, ನಮ್ಮ PMC ಶಾಲೆಯ ಹೊಸ ಸ್ವರೂಪದ ಪ್ರತಿರೂಪವಾಗಿ ವರ್ಷ ವಿದ್ಯಾರ್ಥಿಗಳಿಗೆ ನೂತನ ಗುರುತಿನ ಚಿಹ್ನೆಯಾದ ID ಕಾರ್ಡ್ ವಿತರಿಸಿ ಉದ್ಘಾಟನೆಯನ್ನು ನೆರವೇರಿಸಿದ್ದೀರಿ. ನಿಮಗಿದು ನಮ್ಮ ಹೃದಯಾಂತರಾಳದ ವಂದನೆಗಳು. ಮಾತು ಉಚ್ಚಾರವಾಗುತ್ತದೆ, ಆದರೆ ಸಂದೇಶ ಹೃದಯದಲ್ಲಿ ಮೂಡುತ್ತದೆ. ಆತ್ಮೀಯರ ಮನದಾಳದ ಭಾವನೆಗಳನ್ನು ನಮ್ಮೆಲ್ಲರ ಹೃದಯಗಳಿಗೆ ತಲುಪಿಸುವ ಈಗಳಿಗೆ ಸಂದೇಶ ವಾಚನ ಸಮಯ. ವಚನದ ಸತ್ಯವೇ ವ್ಯಕ್ತಿತ್ವದ ಬಲ ಎಂಬ ಗಾದೆಯಂತೆ ಈಗಾಗಲೇ ತಮಗೆ ಲಿಖಿತವಾಗಿ ಸಲ್ಲಿಸಲಾದ ಶಾಲಾಭಿಮಾನಿಗಳ ಸಂದೇಶವನ್ನು ಓದಲು ಬರುತ್ತಿದ್ದಾರೆ ಶ್ರೀಮತಿ ವನಿತಾ ಟೀಚರ್. ಎಲ್ಲರಿಗೂ ಬೆಳಗಿನ ಶುಭವಂದನೆಗಳನ್ನು ಸಲ್ಲಿಸುತ್ತಾ ಸಂದೇಶ ವಾಚನವನ್ನು ಮಾಡಲಿದ್ದೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಶುಭ ಸಂದೇಶವನ್ನು ರವಾನಿಸಿದ ಶಾಲಾಭಿಮಾನಿಗಳು, ವಿದ್ಯಾಭಿಮಾನಿಗಳು ಮತ್ತು ಆತ್ಮೀಯರು ಈ ಕೆಳಗಿನಂತಿದ್ದಾರೆ. ಮೊದಲನೆಯದಾಗಿ ಶ್ರೀಯುತ ಗಣಪತಿ ವೈ, ಉಪನಿರ್ದೇಶಕರು ಆಡಳಿತ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ. ದ ಡೈರೆಕ್ಟರ್ ಇಲ್ಯೂಷನ್ ಹೈಯರ್ ಎಜುಕೇಷನ್ ಸೊಸೈಟಿ ಬೆಂಗಳೂರು, ಇವರು ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ವೃಂದ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆತ್ರಾಡಿ, ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ವೃಂದ KPS ಹಿರಿಯಡ್ಕ, ಮುಖ್ಯ ಶಿಕ್ಷಕರು ಮತ್ತು ಶಿಕ್ಷಕ ವೃಂದ KPS ಪಡುಬಿದ್ರೆ, ಸರ್ಕಾರಿ ಸಂಯುಕ್ತ ಪ್ರೌಢಶಾಲೆ ಮಣಿಪುರ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಣಿಪುರದ ಶಿಕ್ಷಕರು ಮತ್ತು ಮುಖ್ಯ ಶಿಕ್ಷಕರು ಮತ್ತು ಸಹಶಿಕ್ಷಕರು ಉಡುಪಿ ನಾರ್ತ್, ಶ್ರೀಮತಿ ಸುಮಾ ಮೇಡಮ್ ECO ಉಡುಪಿ ಇವರು, ಶ್ರೀಯುತ ಪವನ್ ಕುಮಾರ್ ECO ಉಡುಪಿ ಇವರು, ಹಾಗೂ ಮುಖ್ಯ ಶಿಕ್ಷಕರು ಹಾಗೂ ಸಹಶಿಕ್ಷಕರು ಸಹಿಪ್ರ ಶಾಲೆ ಕೈಗುಂಜಾಲು, ಮುಖ್ಯ ಶಿಕ್ಷಕರು ಹಾಗೂ ಸಹಶಿಕ್ಷಕರು ಸಹಿಪ್ರ ಶಾಲೆ ಕಾಪು ಮಾದರಿ, ಮುಖ್ಯ ಶಿಕ್ಷಕರು ಹಾಗೂ ಸಹಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೊಲಿಂ. ಶೋಭಾ ಶೆಟ್ಟಿ, ಅಧ್ಯಕ್ಷರು SDMC ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪೊಲಿಂಬು. ಶ್ರೀಮತಿ ವೀಣಾ ಟೀಚರ್ ಕಂಚುಗೋಡು, ಮೇ ಯುವರ್ ಪ್ರೋಗ್ರಾಮ್ ಬಿಯರ್ ರಿಸೌಂಡಿಂಗ್ ಸಕ್ಸೆಸ್ ಅಂತ ಹಾರೈಸಿದ್ದಾರೆ. ಶ್ರೀಮತಿ ಸುಲೋಚನಾ ಟೀಚರ್ ಕುಂದಾಪುರ, ಇವರು ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸಿದ್ದಾರೆ. ಶ್ರೀಯುತ ದಿವಾಕರ, ಮುಖ್ಯ ಶಿಕ್ಷಕರು ಹೆಮ್ಮಾಡಿ ಕುಂದಾಪುರ, ಇವರು ಕೂಡ ಕಾರ್ಯಕ್ರಮದ ಯಶಸ್ಸಿಗಾಗಿ ಶುಭ ಹಾರೈಸಿದ್ದಾರೆ. ನಮ್ಮ ಶಾಲಾ ಶತಮಾನೋತ್ಸವದ ಯಶಸ್ಸಿಗಾಗಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಶುಭ ಕೋರಿದ ನಮ್ಮ ಶಾಲಾಭಿಮಾನಿಗಳಿಗೆ ನಮ್ಮ ಶಾಲೆಯ ಶಿಕ್ಷಕ ವೃಂದ ಹಾಗೂ SDMC, ಅದೇ ರೀತಿಯಲ್ಲಿ ಹಳೆಯ ವಿದ್ಯಾರ್ಥಿ ಸಂಘದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಧನ್ಯವಾದಗಳು. ಈ ಸಂದೇಶದ ಸೌಗಂಧವನ್ನು ಸಭೆಯಲ್ಲಿ ಹರಡಿ ಶತಮಾನೋತ್ಸವದ ಗಂಧವನ್ನು ಇನ್ನಷ್ಟು ಘಮಗೊಳಿಸಿದ ನಿಮಗೆ ವಂದನೆಗಳು. ಈ ಶಾಲೆಯ ಸಾಧನೆ ಮಾತಿನಲ್ಲಿ ತಿಳಿಯುವ, ಅದನ್ನು ವರದಿ ವಾಚನದ ಪ್ರತಿಯೊಂದು ಸಾಲು ಹೇಳುತ್ತದೆ. ಈ ಶಾಲೆಯ ಶತಮಾನೋತ್ಸವ ಪಯಣದ ಹಿಂದೆ ಇರುವ ತ್ಯಾಗ, ಶ್ರಮ, ಸಾಧನೆಗಳ ಚಿತ್ರಣವನ್ನು ಸಂಗ್ರಹಿಸಿ ಸುಂದರವಾಗಿ ನಮ್ಮೆದುರು ಇಡುವ ಮಹತ್ವದ ಕಾರ್ಯವನ್ನು ನಿರ್ವಹಿಸಲಿರುವವರು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸುಧಾ ಮೇಡಮ್. ಮೆಡಿಲೈಫ್ ಕ್ಲಿನಿಕಲ್ ಲ್ಯಾಬೊರೇಟರಿ ಕಾಪು. ಇಲ್ಲಿ ರಕ್ತ, ಮಲ, ಮೂತ್ರ ಪರೀಕ್ಷೆ ಮಾಡಲಾಗುವುದು. ವಿಶೇಷ ಸೂಚನೆ: ಕರೆ ಮೇರೆಗೆ ಮನೆಗೆ ಭೇಟಿ ಕೊಟ್ಟು ರಕ್ತ ಸಂಗ್ರಹಿಸಲಾಗುವುದು.
ಸಮಯ ಬೆಳಿಗ್ಗೆ 7ರಿಂದ ಸಂಜೆ 6:30 ತನಕ, ಭಾನುವಾರ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12:30 ತನಕ. ಸ್ಥಳ ಕಾಪು ಮಹಾಬಲ ಮಾಲ್, ಫಸ್ಟ್ ಫ್ಲೋರ್. ಶಾಲಾ ವರದಿ 2024-25. ಸಾವಿರ ಸೀಮೆಯ ಒಡೆಯ ಶ್ರೀ ಲಕ್ಷ್ಮೀ ಜನಾರ್ದನ ದೇವರಿಗೆ ನಮಿಸುತ್ತಾ ಹಾಗೂ ನಮ್ಮನ್ನೆಲ್ಲ ಅರಸಿ ಕಾಯುವ ಅಮ್ಮ ಶ್ರೀ ಕಾಪು ಶ್ರೀ ಮಾರಿಯಮ್ಮನ ಚರಣಾವಿಂದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಈ ಜಾಗವನ್ನು ಕಾಯುವ ಕೋಟೆ ಮಾರಿಯಮ್ಮನ ಆಶೀರ್ವಾದವನ್ನು ಬೇಡುತ್ತಾ ಇಲ್ಲಿ ಸೇರಿದ ಎಲ್ಲ ಶಾಲಾಭಿಮಾನಿಗಳಿಗೆ ನಮಿಸುತ್ತಾ ಇದ್ದೇನೆ. ದಿನಾಂಕ 12/4/25 ಶನಿವಾರ ಈ ಶುಭ ದಿನದಲ್ಲಿ ಜರುಗುತ್ತಿರುವ ಶತಮಾನೋತ್ಸವ ಕಾರ್ಯಕ್ರಮದ ಸನ್ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಅತಿಥಿಗಳೇ, ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರೇ, ಸರ್ವ ಸದಸ್ಯರೇ, ಶತಮಾನೋತ್ಸವ ಸಮಿತಿಯ ಕಾರ್ಯಾಧ್ಯಕ್ಷರೇ, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರೇ, ಸರ್ವ ಸದಸ್ಯರೇ ಹಾಗೂ ನಮ್ಮ ಅಕ್ಕರೆಯ ಕರೆಗೆ ಓಗೊಟ್ಟು ಬಂದಿರುವ ಊರ ಪರವೂರ ವಿದ್ಯಾಭಿಮಾನಿಗಳೇ, ವಿದ್ಯಾರ್ಥಿ ಪೋಷಕರೇ, ಹಳೆ ವಿದ್ಯಾರ್ಥಿಗಳೇ ಹಾಗೂ ಮುದ್ದು ಮಕ್ಕಳೇ, ತಮಗೆಲ್ಲ ವಂದನೆಗಳು. ನಮ್ಮ ಶಾಲೆ ಕಂಡ ಶತಮಾನದ ಹಾದಿ. ಸ್ವಾತಂತ್ರ್ಯ ಪೂರ್ವ 1924ರಲ್ಲಿ ಮಲ್ಲಾರು ಮನೆಗಾರ್ ಮನೆಯವರ ಬಾಡಿಗೆ ಹಂಚಿನ ಕಟ್ಟಡದಲ್ಲಿ 11 ರೂಪಾಯಿ ಬಾಡಿಗೆ ಕರಾರಿನಂತೆ ವಿಠ್ಠಲ ಮಾಸ್ಟರ್ ಹಾಗೂ ಸಂಜೀವ ಮಾಸ್ಟರ್ ಅವರ ನೇತೃತ್ವದಲ್ಲಿ ಪ್ರಾರಂಭವಾದ ನಮ್ಮ ಮಲ್ಲಾರು ಜನರಲ್ ಶಾಲೆಯು 1979ರ ಆಸುಪಾಸಿನಲ್ಲಿ ಆಗಿನ ಕಾಪು ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿದ್ದ ಮಾನ್ಯ ಶ್ರೀ ಭಾಸ್ಕರ ಶೆಟ್ಟಿಯವರ ನೇತೃತ್ವದಲ್ಲಿ ಕಾಪು ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನದ ಸುಪರ್ದಿಯಲ್ಲಿದ್ದ ಜಾಗದಲ್ಲಿ ಮಲ್ಲಾರು ಜನರಲ್ ಶಾಲೆಯು ಶಾಶ್ವತ ಸ್ವಂತ ಕಟ್ಟಡ ನಿರ್ಮಾಣಕ್ಕೆ ಜಾಗ ನೀಡುವಂತೆ ಮುಜರಾಯಿ ಇಲಾಖೆಗೊಳಪಟ್ಟ ಶ್ರೀ ಮಾರಿಗುಡಿ ದೇವಸ್ಥಾನದ ಆಡಳಿತ ಮಂಡಳಿಯೊಂದಿಗೆ ವಿನಂತಿಸಿದ ಮೇರೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಶ್ರೀ ಹೊಸ ಮಾರಿಗುಡಿ ದೇವಸ್ಥಾನವು ಅನುಮತಿ ನೀಡುವಲ್ಲಿ ಆಗಿನ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರಾದ ಮಲ್ಲಾರು ಗುತ್ತು ಪಟೇಲ ದಿವಂಗತ ರಾಘವ ಶೆಟ್ಟಿಯವರ ಶ್ರಮವನ್ನು ಮರೆಯುವಂತಿಲ್ಲ. ಸುದೀರ್ಘ 50ಕ್ಕೂ ಹೆಚ್ಚು ವರ್ಷಗಳಿಂದ ಬಾಡಿಗೆ ಕಟ್ಟಡದಲ್ಲಿ ನಡೆಯುತ್ತಿದ್ದ ನಮ್ಮ ಶಾಲೆಗೆ ತನ್ನದೇ ಆದ ಸ್ವಂತ ಕಟ್ಟಡದ ಭಾಗ್ಯ ದೊರಕಿತು. 1ನೇ ತರಗತಿಯಿಂದ 5ನೇ ತರಗತಿಯವರೆಗೆ ಮಾತ್ರ ವಿದ್ಯಾಭ್ಯಾಸಕ್ಕಾಗಿ ಅವಕಾಶವಿದ್ದ ನಮ್ಮ ಶಾಲೆಗೆ 1993ರಲ್ಲಿ 6ನೇ ಮತ್ತು 7ನೇ ತರಗತಿಯ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಕಟ್ಟಡ ನಿರ್ಮಾಣ ಕಾಮಗಾರಿಯನ್ನು ನೆರವೇರಿಸಿತು. ಈ ರೀತಿಯ ಅಭಿವೃದ್ಧಿ ಹೊಂದಿದ ನಮ್ಮ ಶಾಲೆಯು 25, 50, 75ರ ಬೆಳ್ಳಿ, ಚಿನ್ನ ಮತ್ತು ಅಮೃತ ಮಹೋತ್ಸವಗಳನ್ನು ಪೂರೈಸಿದ್ದು ಇದೀಗ 100 ವರ್ಷಗಳ ಸಂಭ್ರಮದ ಶತಮಾನೋತ್ಸವವನ್ನು ಆಚರಿಸುವ ಶುಭ ದಿನದಲ್ಲಿದ್ದೇವೆ. ಶಾಲೆಯ ಅಭಿವೃದ್ಧಿಗಾಗಿ ಆಯಾಯ ಸಂದರ್ಭದಲ್ಲಿ ಶಾಸಕರಾಗಿದ್ದ ಮಾನ್ಯ ಶ್ರೀ ವಸಂತ್ ಸಾಲಿಯನ್, ಮಾನ್ಯ ಶ್ರೀ ಲಾಲಾಜಿ ಆರ್ ಮೆಂಡನ್, ಮಾನ್ಯ ಶ್ರೀ ವಿನಯ್ ಕುಮಾರ್ ಸೊರಕೆ ಹಾಗೂ ಪ್ರಸ್ತುತ ಮಾನ್ಯ ಶ್ರೀ ಗುರ್ಮೆ ಸುರೇಶ್ ಶೆಟ್ಟಿಯವರು ಶಾಲೆಯ ಅಭಿವೃದ್ಧಿ ವಿಷಯದಲ್ಲಿ ಹಲವಾರು ಕೊಡುಗೆಗಳನ್ನು ನೀಡುತ್ತಾ ಬಂದಿರುತ್ತಾರೆ. ಅಲ್ಲದೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿಯಿಂದಲೂ ಪ್ರಸ್ತುತ ಪುರಸಭೆಯ ಅನುದಾನಗಳ ಕ್ರೋಢೀಕರಣದಿಂದ ನಮ್ಮ ಶಾಲೆಯು ಅಭಿವೃದ್ಧಿ ಹೊಂದುತ್ತಿರುವುದು ನಮ್ಮೂರಿಗೆ ಒಂದು ಹೆಮ್ಮೆಯ ವಿಷಯವಾಗಿದೆ. ಪ್ರಸಕ್ತ 2024-25ನೇ ಸಾಲಿನಲ್ಲಿ 28 ಮಕ್ಕಳು ಹೊಸದಾಗಿ 1ರಿಂದ 7ನೇ ತರಗತಿಯವರೆಗೆ ದಾಖಲಾಗಿದ್ದು, PM ಶ್ರೀ ಯೋಜನೆಯಡಿಯಲ್ಲಿ ನೂತನವಾಗಿ ಆರಂಭಗೊಂಡ LKG ತರಗತಿಯಲ್ಲಿ 18 ವಿದ್ಯಾರ್ಥಿಗಳು ದಾಖಲುಗೊಂಡಿದ್ದು ಒಟ್ಟು 128 ವಿದ್ಯಾರ್ಥಿಗಳು ಈ ಶೈಕ್ಷಣಿಕ ವರ್ಷದಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ. ಶಿಕ್ಷಕರ ವಿವರ. ನಮ್ಮ ಶಾಲೆಗೆ ಮಂಜೂರಾದ ಹುದ್ದೆಗಳು 7, ಕರ್ತವ್ಯ ನಿರ್ವಹಿಸುತ್ತಿರುವವರು 5 ಮಂದಿ. ಅವರಲ್ಲಿ ಒಬ್ಬರು ಮುಖ್ಯ ಶಿಕ್ಷಕರು ಮತ್ತು ಒಬ್ಬರು ದೈಹಿಕ ಶಿಕ್ಷಣ ಶಿಕ್ಷಕರು ಹಾಗೂ 3 ಮಂದಿ ಪ್ರಾಥಮಿಕ ಶಾಲಾ ಶಿಕ್ಷಕರು. 2 ಪದವೀಧರ ಪ್ರಾಥಮಿಕ ಶಿಕ್ಷಕರ ಹುದ್ದೆ ಖಾಲಿ ಇರುತ್ತದೆ. ಈ ಕೊರತೆಯನ್ನು ನೀಗಿಸಲು ಇಲಾಖೆಯು 3 ಜನ ಅತಿಥಿ ಶಿಕ್ಷಕರನ್ನು ಮಂಜೂರುಗೊಳಿಸಿ ಶೈಕ್ಷಣಿಕ ಕಾರ್ಯಗಳನ್ನು ಸುಗಮವಾಗಿ ಸಾಧಿಸಲು ಸಾಧ್ಯವಾಗಿಸುತ್ತದೆ. PM ಶ್ರೀ ಯೋಜನೆಯಿಂದ ಪ್ರಾರಂಭಗೊಂಡ LKG ತರಗತಿಗೆ ಒಬ್ಬರು ಶಿಕ್ಷಕರು ಮತ್ತು ಒಬ್ಬರು ಆಯಾವರನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ. ಮುಂದಿನ 2025-26ನೇ ಸಾಲಿನಲ್ಲಿ UKG ಆರಂಭಗೊಳ್ಳಲಿದ್ದು ಇದೀಗ ದಾಖಲಾತಿ ಆರಂಭಗೊಂಡಿರುತ್ತದೆ. ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿ. ಒಂದು ಸರ್ಕಾರಿ ಶಾಲೆ ಸರ್ವತೋಮುಖ ಅಭಿವೃದ್ಧಿ ಹೊಂದುವಲ್ಲಿ ಈ ಶಾಲೆಯ SDMCಯು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ.
ಅಂತೆಯೇ ನಮ್ಮ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಶ್ರೀಮತಿ ಸಂಗೀತಾ ಇವರ ಅಧ್ಯಕ್ಷತೆಯಲ್ಲಿ 18 ಜನ ಸದಸ್ಯರೊಡಗೂಡಿ ಶಾಲಾಭಿವೃದ್ಧಿಗಾಗಿ ಬಹಳಷ್ಟು ಶ್ರಮಿಸುತ್ತಿದೆ ಎಂದು ಹೇಳಲು ಸಂತೋಷವಾಗುತ್ತಿದೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳಿಗೆ ದೊರೆಯುವ ಸರಕಾರದ ಸೌಲಭ್ಯಗಳು: LKGಯಿಂದ 7ನೇ ತರಗತಿಯವರೆಗೆ ಎಲ್ಲ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ, 2 ಜೊತೆ ಸಮವಸ್ತ್ರ ಹಾಗೂ ಶೂ ಹಾಗೂ 2 ಜೊತೆ ಸಾಕ್ಸ್. PM ಪೋಷಣ್ ಮಧ್ಯಾಹ್ನ ಉಪಹಾರ ಯೋಜನೆಯೊಂದಿಗೆ ವಾರದ 6 ದಿನವೂ ಅಕ್ಷರ ದಾಸೋಹದೊಂದಿಗೆ 5 ದಿನ ಕ್ಷೀರಭಾಗ್ಯ ಹಾಗೂ 3 ದಿನ ಸಾಯಿ ಶೋರ್ ರಾಗಿಮಾಳ್ ಹಾಗೂ ವಾರದ 2 ದಿನ ಸರ್ಕಾರದ ವತಿಯಿಂದ ಹಾಗೂ 4 ದಿನ ಅಜಿಂಜಿ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಪೌಷ್ಟಿಕ ಆಹಾರವಾದ ಮೊಟ್ಟೆಯನ್ನು ನೀಡಲಾಗುತ್ತಿದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗ ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ವೇತನವು ಸರ್ಕಾರದ ವತಿಯಿಂದ ದೊರೆಯುತ್ತಿದೆ. ಇಲಾಖೆಯಿಂದ ಆಯ್ದ ಮಕ್ಕಳಿಗೆ ಸಾರಿಗೆ ಭತ್ಯೆಯು ಹಾಗೂ CWSN ವಿದ್ಯಾರ್ಥಿನಿಗೆ ಹೆಣ್ಣು ಮಕ್ಕಳ ಪೋಷಕ ಭತ್ಯೆಯು ಕೂಡ SSK ವತಿಯಿಂದ ದೊರೆಯುತ್ತಿದೆ. ಆರೋಗ್ಯ ಇಲಾಖೆಯಿಂದ ವರ್ಷದಲ್ಲಿ 2 ಬಾರಿ ಜಂತು ಹುಳ ನಿವಾರಕ ಮಾತ್ರೆ, ವಾರಕ್ಕೊಂದು ಕಬ್ಬಿಣ ಸತ್ವ ಮಾತ್ರೆ ಹಾಗೂ ಹೆಣ್ಣು ಮಕ್ಕಳಿಗೆ ಸ್ಯಾನಿಟರಿ ಪ್ಯಾಡ್ ಕೂಡ ವಿತರಣೆ ಮಾಡಲಾಗುತ್ತಿದೆ. ನಮ್ಮ ಶಾಲೆಯ ಗೌರವಾನ್ವಿತ ಶಾಶ್ವತ ದಾನಿಗಳ ವಿವರ: ರಾಷ್ಟ್ರೀಯ ಹಬ್ಬದ ವಿಶೇಷ ದಿನಗಳಲ್ಲಿ ಶಾಲಾ ಮಕ್ಕಳಿಗೆ ಸಿಹಿ ಹಂಚಿ ಸಂತೋಷಪಡಿಸುವ ನಮ್ಮ ಶಾಲಾ ಶಾಶ್ವತ ದಾನಿಗಳಾದ ಶ್ರೀಯುತ ಬಶೀರ್ ಇವರು ಸ್ವಾತಂತ್ರ್ಯ ದಿನಾಚರಣೆ, ಶ್ರೀಯುತ ಸದಾಶಿವ ಸೇರ್ವೆಗಾರ್ ಶಿಕ್ಷಕರ ದಿನಾಚರಣೆಗೆ, ಶ್ರೀಮತಿ ಸುಜಾತ ಶಿಕ್ಷಕರು ಗಾಂಧಿ ಜಯಂತಿಯಂದು, ಹಳೆ ವಿದ್ಯಾರ್ಥಿ ಸಂಘ ಮತ್ತು ಶ್ರೀಯುತ ಗುಣವಂತ ಇವರು ಕರ್ನಾಟಕ ರಾಜ್ಯೋತ್ಸವದಂದು, ಶ್ರೀಯುತ ಸೂರ್ಯರಾಣ್ಯ ಮಲ್ಲಾರ್ ಇವರು ಮಕ್ಕಳ ದಿನಾಚರಣೆಯಂದು, SDMC ಸರ್ವ ಸದಸ್ಯರು ಗಣರಾಜ್ಯ ದಿನದಂದು, ಶ್ರೀಯುತ ಪ್ರಕಾಶ್ ರಾಣ್ಯ ಅಂಬೇಡ್ಕರ್ ಜಯಂತಿಯ ದಿನದಂದು ಸಿಹಿ ತಿಂಡಿಯನ್ನು ನೀಡಿರುತ್ತಾರೆ. ಇವರಿಗೆಲ್ಲ ನಮ್ಮ ಶಾಲೆಯು ಆಭಾರಿಯಾಗಿರುತ್ತದೆ ಎಂದು ಹೇಳಲು ಬಯಸುತ್ತೇನೆ. ಶಾಲೆಗೆ ಬಂದ ವಸ್ತು ರೂಪದ ಕೊಡುಗೆಗಳು 2022-23ರಿಂದ ಪ್ರತಿ ವರ್ಷವೂ ಆದಾನಿ ಫೌಂಡೇಶನ್ ಪಡುಬಿದ್ರೆ ವತಿಯಿಂದ ಶಾಲೆಗೆ ಎಲ್ಲ ಮಕ್ಕಳಿಗೆ ಉಚಿತ ನೋಟ್ಬುಕ್, ಬ್ಯಾಗ್, ಕೊಡೆ ಮತ್ತು ಲೇಖನ ಸಾಮಗ್ರಿಗಳು. ಇಲ್ಯೂಷಿಯನ್ ಕಂಪನಿ ಬೆಂಗಳೂರು ವತಿಯಿಂದ ಶಾಲಾ ಮಕ್ಕಳಿಗೆ ಬ್ಯಾಗ್, ನೋಟ್ಬುಕ್, ಕೊಡೆ, ಲೇಖನ ಸಾಮಗ್ರಿಗಳು. ಗಾಂಧಿ ಸೇವಾ ಆಶ್ರಮದ ವತಿಯಿಂದ ಪ್ರೊಜೆಕ್ಟರ್ ಹಾಗೂ ಸ್ಕ್ರೀನ್. ಗಂಗಾಧರ್ M ವೈಟ್ ಆ್ಯಂಡ್ ವೈಟ್ ಎಂಟರ್ಪ್ರೈಸಸ್ ಇವರ ವತಿಯಿಂದ 24 ಜೊತೆ ಕ್ರೀಡಾ ಸಮವಸ್ತ್ರ. ಶ್ರೀಮತಿ ಮೋಹಿನಿ ಶೆಟ್ಟಿ ಕಾಪು ಪುರಸಭಾ ಸದಸ್ಯರು ಇವರು ಬ್ಯಾಂಡ್ ಸೆಟ್ ಪರಿಕರಗಳಿಗಾಗಿ ರೂಪಾಯಿ 5,000 ಮೌಲ್ಯವನ್ನು ನೀಡಿರುತ್ತಾರೆ. ಹಾಗೆ MRPLನ CSR ವತಿಯಿಂದ 7 ಲಕ್ಷ ಮೌಲ್ಯದ ಸುಸಜ್ಜಿತ ಬಾಲಕ ಬಾಲಕಿಯರ ಶೌಚಾಲಯ. ಉಡುಪಿ ಜಿಲ್ಲಾ ಪಂಚಾಯತ್ ವತಿಯಿಂದ 5 ಲಕ್ಷ ಮೌಲ್ಯದ 2 ಬಾಲಕಿಯರ ಶೌಚಾಲಯ. ಮಾಹೆ ಮಣಿಪಾಲ ಇವರ ವತಿಯಿಂದ ಮೇಜು, ಕುರ್ಚಿ ಮುಂತಾದ ಪೀಠೋಪಕರಣಗಳು. LKG ಮಕ್ಕಳಿಗೆ ಸಮವಸ್ತ್ರ ಹಾಗೂ ಪಠ್ಯಪುಸ್ತಕದ ಬಾಕ್ಸ್ ಸುಮಾರು ರೂ 40,000 ದೇಣಿಗೆ ನಮ್ಮ ಶಾಲಾ ಹಳೆ ವಿದ್ಯಾರ್ಥಿ ಶ್ರೀಯುತ ವಸೀಂ ಅವರಿಂದ. ಶಾಲಾ ಅಭಿವೃದ್ಧಿಗಾಗಿ ತಮ್ಮ ತನು ಮನ ಧನದ ಸಹಕಾರ ನೀಡಿದ ತಮಗೆಲ್ಲ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸುತ್ತೇನೆ. ಶಾಲೆಗೆ ಬಂದ ಇಲಾಖೆಯ ಅನುದಾನಗಳ ವಿವರ: ನಮ್ಮ ಶಾಲೆಯು 2ನೇ ಹಂತದಲ್ಲಿ ಆಯ್ಕೆಯಾದ PMC ಶಾಲೆಯಾಗಿದ್ದು, ಮೊದಲ ಹಂತದ ಅನುದಾನವು ಸುಮಾರು 5,35,770 ಮಂಜೂರಾಗಿದ್ದು, ಇಲಾಖೆಯು ನಿಗದಿಪಡಿಸಿದ ಘಟಕಗಳಾದ ಶಿಕ್ಷಕರ ಮತ್ತು ಆಯಾ ಅವರ ಸಂಬಳ, ಪೂರ್ವ ಪ್ರಾಥಮಿಕ ತರಗತಿಗಳ ಪೀಠೋಪಕರಣ, ಬಾಲ ಫೀಚರ್ಸ್, ಯೂತ್ ಆ್ಯಂಡ್ ಇಕೋ ಕ್ಲಬ್, ವಿದ್ಯಾರ್ಥಿಗಳಿಗೆ ಬ್ಯಾಡ್ಜ್ ಆ್ಯಂಡ್ ID ಕಾರ್ಡ್, ಪ್ರಚಾರ ಮತ್ತು ಪಬ್ಲಿಸಿಟಿ, CCTV ಅಳವಡಿಕೆ, ಕಾಂಪೋಸ್ಟ್ ಗೊಬ್ಬರ ಗುಂಡಿ, ಗ್ರಂಥಾಲಯ ಪುಸ್ತಕಗಳು, ಶಾಲಾನುದಾನ, ಸ್ವಚ್ಛತಾ ಪಕ್ವಾಡ್, ಚೈಲ್ಡ್ ಟ್ರ್ಯಾಕಿಂಗ್ ಮತ್ತು ಸ್ಯಾನಿಟರಿ ಪ್ಯಾಡ್ ಮುಂತಾದ 15 ಘಟಕಗಳಿಗೆ ಈ ಅನುದಾನಗಳು ಮಂಜೂರಾಗಿದ್ದು, ಇಲಾಖೆಯ ನಿಯಮದಂತೆ ಬಳಸಿಕೊಳ್ಳಲಾಗಿದೆ. ಇದಲ್ಲದೆ ಸಮಗ್ರ ಶಿಕ್ಷಣ ಇಲಾಖೆಯ ವತಿಯಿಂದ ಇಕೋ ಕ್ಲಬ್ ಅನುದಾನ 5,000 ಹಾಗೂ ಗ್ರಂಥಾಲಯದ ಅನುದಾನ ರೂಪಾಯಿ 19,500, ಸ್ವಚ್ಛತೆಯ ಪರಿಕರಗಳಿಗಾಗಿ ರೂ 8,500 ಮಂಜೂರಾಗಿದ್ದು, ಇಲಾಖಾ ನಿಯಮದಂತೆ ಬಳಸಿಕೊಳ್ಳಲಾಗಿದೆ. ಪಠ್ಯೇತರ ಚಟುವಟಿಕೆಗಳು: ಪ್ರತಿ ವರ್ಷವೂ ನಮ್ಮ ಮಕ್ಕಳು ಇಲಾಖೆಯು ಆಯೋಜಿಸಿದ ಪ್ರತಿಭಾ ಕಾರಂಜಿ ಹಾಗೂ ಕಲಿಕಾ ಹಬ್ಬ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಕ್ಲಸ್ಟರ್ ಹಾಗೂ ವಲಯ ಹಂತದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬಹುಮಾನವನ್ನು ಗಳಿಸಿರುತ್ತಾರೆ. ಕ್ರೀಡಾ ಚಟುವಟಿಕೆ: ಇಲಾಖೆಯು ನಡೆಸುವ ಹೋಬಳಿ, ವಲಯ ಹಾಗೂ ಜಿಲ್ಲಾ ಹಂತದವರೆಗೆ ನಮ್ಮ ಬಾಲಕರ ಮತ್ತು ಬಾಲಕಿಯರ ಖೋ-ಖೋ ತಂಡವು ಭಾಗವಹಿಸಿ ಬಹುಮಾನ ಪಡೆದಿರುವುದು ಹೆಮ್ಮೆಯ ವಿಷಯವಾಗಿದೆ. ಇದರ ಶೀಲ್ಡ್ಗಳನ್ನು ತಮ್ಮ ಮುಂದೆ ಪ್ರದರ್ಶಿಸಲಾಗಿದೆ. ಹಳೆ ವಿದ್ಯಾರ್ಥಿ ಸಂಘ: ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘವು
ಶಾಲಾ ಚಟುವಟಿಕೆಗಳಿಗೆ ಸದಾ ಕೈಜೋಡಿಸಿದ್ದು, ಶಾಲಾ ಕ್ರೀಡಾಕೂಟ ಹಾಗೂ ಹೋಬಳಿಯ ಕ್ರೀಡಾಕೂಟ ನಡೆಸಲು ಸಹಕಾರವನ್ನು ನೀಡಿದ್ದು, ಇದೀಗ ಶತಮಾನೋತ್ಸವದ ಸಂಭ್ರಮವನ್ನು ಆಚರಿಸಲು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು, ತಾವು ಕಲಿತ ಶಾಲೆ ನಮ್ಮ ಹೆಮ್ಮೆ ಎಂಬ ಧ್ಯೇಯ ವಾಕ್ಯದಂತೆ ಸದಾ ಕಾರ್ಯತತ್ಪರರಾಗಿದ್ದಾರೆ ಎಂದು ಹೇಳಲು ತುಂಬ ಸಂತೋಷ ಪಡುತ್ತೇನೆ. ಶಾಲೆಯಲ್ಲಿ ನಡೆಯುವ ಇತರ ಚಟುವಟಿಕೆಗಳು: ಶಾಲಾ ಪ್ರಾರಂಭೋತ್ಸವ, ವಿಶ್ವ ಪರಿಸರ ದಿನಾಚರಣೆ, ಶಾಲಾ ಸರಕಾರದ ರಚನೆ, ವಿವಿಧ ಸಂಘಗಳ ರಚನೆ ಮತ್ತು ಉದ್ಘಾಟನೆ, ರಾಷ್ಟ್ರೀಯ ಹಬ್ಬಗಳ ದಿನಾಚರಣೆ, ಮಹಾತ್ಮರ ದಿನಾಚರಣೆ, ಪರಿಸರ ಭೇಟಿ, ಶಾಲಾ ಪ್ರವಾಸ, ಶಾಲಾ ಕ್ರೀಡೋತ್ಸವ ಹಾಗೂ ಸಹ ಪಠ್ಯ ಚಟುವಟಿಕೆಗಳು. ಶಾಲಾ ಬೇಡಿಕೆಗಳು: ತೆರೆದ ರಂಗಮಂದಿರಕ್ಕೆ ಶಟರ್ ಅಳವಡಿಸಿ ತರಗತಿ ಕೋಣೆ ನಡೆಸಲು ಅನುಕೂಲ ಮಾಡೋದು, ಬಾಲಕರ ಶೌಚಾಲಯದ ದುರಸ್ತಿ, ಶಾಲಾ ಆವರಣ ಗೋಡೆಯ ಪೂರ್ಣ ಪ್ರಮಾಣದ ಶಾಲಾ ಆವರಣ ಗೋಡೆ, ಶಾಲೆಗೆ ಸ್ವಂತ ನಿವೇಶನ ಹಾಗೂ ಶಾಲಾ ತರಗತಿಯ ಕೊಠಡಿಗಳ ಕಿಟಕಿ ಬಾಗಿಲುಗಳ ದುರಸ್ತಿ ಅಂದರೆ ಹೊಸದಾಗಿ ಅಳವಡಿಸುವುದು. ನಮ್ಮ ಶಾಲೆಯು ಕಾಪು ಹೊಸ ಮಾರಿಗುಡಿಯ ಜಾಗದಲ್ಲಿರುವುದರಿಂದ ಮುಂದೆ ಈ ಶಾಲೆಯನ್ನು ದತ್ತು ತೆಗೆದುಕೊಂಡು ಮುನ್ನಡೆಸುವಂತೆ ನಮ್ಮ ಕೋರಿಕೆಯಾಗಿದೆ. ಉಡುಪಿ ವಲಯದಲ್ಲಿ PM ಶ್ರೀ ಯೋಜನೆಯಡಿಯಲ್ಲಿ ಆಯ್ಕೆಯಾದ 2 ಶಾಲೆಗಳಲ್ಲಿ ಒಂದು ನಮ್ಮ ಶಾಲೆ ಎಂದು ಹೇಳಲು ನನಗೆ ಹೆಮ್ಮೆ ಅನಿಸುತ್ತದೆ. ಮುಂದೆ ನಮ್ಮ ಶಾಲೆಯು ಪ್ರಕಾಶಿಸುತ್ತಿರುವ ಭಾರತದ ಪ್ರಧಾನಮಂತ್ರಿಗಳ ಶಾಲೆ ಅಂದರೆ ಪ್ರಧಾನಮಂತ್ರಿ ಸ್ಕೂಲ್ ಫಾರ್ ರೈಸಿಂಗ್ ಇಂಡಿಯಾ. ನಮ್ಮ ಶಾಲೆಯು ಅನೇಕ ಯೋಜನೆಗಳನ್ನು ಅಳವಡಿಸಿಕೊಂಡು ಎಲ್ಲ ಆಧುನಿಕ ಚಟುವಟಿಕೆಗಳನ್ನು ಆಯೋಜಿಸಿ ಶಾಲೆಯನ್ನು ಪ್ರಗತಿ ಪಥದತ್ತ ಕೊಂಡೊಯ್ಯುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಅಂತೆಯೇ ನಮ್ಮ ಊರಿನ ಮಕ್ಕಳನ್ನು ನಮ್ಮ ಶಾಲೆಗೆ ದಾಖಲಿಸಿ ಶಾಲೆಯ ದಾಖಲಾತಿಯನ್ನು ಹೆಚ್ಚಿಸುವಲ್ಲಿ ಎಲ್ಲರ ಪಾತ್ರ ಪ್ರಮುಖವಾಗಿರುತ್ತದೆ. ಈ ಕಾರ್ಯದಲ್ಲಿ ಎಲ್ಲರೂ ಸಹಭಾಗಿಗಳಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಕೃತಜ್ಞತೆಗಳು: ಶಾಲಾಭಿವೃದ್ಧಿಯಲ್ಲಿ ಸಹಕರಿಸಿದ ಎಲ್ಲ ಇಲಾಖಾಧಿಕಾರಿಗಳಿಗೂ, ಸಹೋದ್ಯೋಗಿಗಳಿಗೂ, ಪೋಷಕರಿಗೂ, ದಾನಿಗಳಿಗೂ, ಎಲ್ಲ ಸಂಘ ಸಂಸ್ಥೆಗಳಿಗೂ, ಹಳೆ ವಿದ್ಯಾರ್ಥಿಗಳಿಗೂ, ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ವಿದ್ಯಾಭಿಮಾನಿಗಳಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನನ್ನ ವರದಿಗೆ ಪೂರ್ಣ ವಿರಾಮವನ್ನು ನೀಡುತ್ತಿದ್ದೇನೆ. ಜೈ ಹಿಂದ್. ಶತಮಾನೋತ್ಸವದ ಇಂದಿನ ಸಾಧನೆಗಳನ್ನು ನಮ್ಮೆದುರು ವಾಚನ ರೂಪದಲ್ಲಿ ಪ್ರಕಟಿಸಿದ ನಿಮಗಿದು ವಂದನೆಗಳು. ನಮ್ಮಿ ಶಾಲೆಯಿಂದ ವರ್ಗಾವಣೆಗೊಂಡು ಇದೀಗ ಕಾರ್ಯಕ್ರಮದಲ್ಲಿ ಹಾಜರಾದ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಮತಿ ವಿಶಾಲಾಕ್ಷಿ ಟೀಚರ್ ನಿಮ್ಮನ್ನು ಗೌರವಪೂರ್ವಕವಾಗಿ ಗುರುತಿಸಿಕೊಂಡಿದ್ದೇವೆ. ಚುಕ್ಕಿಯ ಪಯಣದಿಂದಲೇ ನಕ್ಷತ್ರದ ಹಾದಿ ಸಿಗುತ್ತದೆ ಎಂಬಂತೆ ಈ ಪುಟ್ಟ ಪ್ರತಿಭೆಗಳು ಮುಂದಿನ ಪ್ರಪಂಚದ ಬೆಳಕು. ಶತಮಾನೋತ್ಸವ ಕಾರ್ಯಕ್ರಮದ ಪ್ರಯುಕ್ತ ನಡೆಸಿದ ಸಹಪಠ್ಯ ಮತ್ತು ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಿದ ಮಕ್ಕಳ ವಿವರವನ್ನು ನಿಮ್ಮ ಮುಂದಿಡಲಿದ್ದಾರೆ ನಮ್ಮ ಆತ್ಮೀಯ ಶಿಕ್ಷಕರು. PM ಶ್ರೀ LKG ಮಕ್ಕಳ ವಿಜೇತರ ಪಟ್ಟಿಯನ್ನು ನಿಮ್ಮ ಮುಂದಿಡಲಿದ್ದಾರೆ ಶಿಕ್ಷಕಿ ಶ್ರೀಮತಿ ಗೀತಾ. ಮೆಡಿಲೈಫ್ ಕ್ಲಿನಿಕಲ್ ಲ್ಯಾಬೊರೇಟರಿ ಕಾಪು. ಇಲ್ಲಿ ರಕ್ತ ಮಲ ಮೂತ್ರ ಪರೀಕ್ಷೆ ಮಾಡಲಾಗುವುದು. ವಿಶೇಷ ಸೂಚನೆ: ಕರೆ ಮೇರೆಗೆ ಮನೆಗೆ ಭೇಟಿ ಕೊಟ್ಟು ರಕ್ತ ಸಂಗ್ರಹಿಸಲಾಗುವುದು. ಸಮಯ ಬೆಳಿಗ್ಗೆ 7ರಿಂದ ಸಂಜೆ 6:30 ತನಕ, ಭಾನುವಾರ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12:30 ತನಕ. ಸ್ಥಳ: ಕಾಪು, ಮಹಾಬಲ ಮಾಲ್, 1st ಫ್ಲೋರ್. Good morning everyone. It's my pleasure to welcome you all today on behalf of PM Shri Government Higher Primary School, Mallar Children. Now I will call out the name of winners who participated in cultural activities and sports. Dhruvika, first in Kannada handwriting, second in English handwriting, first in lemon spoon, second in frog rice. ಇವರಿಗೆ ಸಭಾಧ್ಯಕ್ಷರಾದ ಕುಮಾರಿ ಅರಿಣಾಕ್ಷಿಯವರು ಬಹುಮಾನ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.
ಚಪ್ಪಾಳಿಯೊಂದಿಗೆ ಮಕ್ಕಳಿಗೆ ಪ್ರೋತ್ಸಾಹಿಸಿ. ನಿಮ್ಮ ಪ್ರೋತ್ಸಾಹದಾಯಕ ಚಪ್ಪಾಳಿಯ ನಿರೀಕ್ಷೆಯಲ್ಲಿ ನಾವೆಲ್ಲ. Abdul Hasib, first in English handwriting, second in Kannada handwriting, first in drawing, second in progress. Yashas T, first in singing, third in Kannada handwriting, third in drawing, third in lemon spoon. Nida Fatima, third in English handwriting, third in lemon spoon, third in 50-meter race. ಪೋಷಕರೇ ದಯಮಾಡಿ ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ಪ್ರೋತ್ಸಾಹಿಸಬೇಕೆಂದು ಪುನಃ ವಿನಂತಿಸಿಕೊಳ್ತಿದ್ದೇನೆ. ನಿಮ್ಮ ಚಪ್ಪಾಳೆ ಮಕ್ಕಳಿಗೆ ಪ್ರೋತ್ಸಾಹ. ಮೊಹಮ್ಮದ್ ಸಫೀಕ್, second in drawing, second in singing, first ಚಪ್ಪಾಳೆ in ಗಟ್ಟಿ. race. ಪ್ರತಿಭೆಗಳಿಗೆ ಬಹುಮಾನ ನೀಡಿ ಪ್ರೋತ್ಸಾಹಿಸಿದ ನಿಮಗಿದು ವಂದನೆಗಳು. ಮುಂದಿನ ಬಹುಮಾನವನ್ನು ಸಮಾಜ ಸೇವಕರಾದ ಅಶೋಕ್ ಬೆಳ್ಮಾರ್ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಮೊಹಮ್ಮದ್ ಶಮ್ಮಸ್, third in singing. Samri, second in lemon spoon. Rajita, first in lemon spoon. Abdul Qayyum, ಮೆಡಿಲೈಫ್ ಕ್ಲಿನಿಕಲ್ ಲ್ಯಾಬೊರೇಟರಿ ಕಾಪು. ಇಲ್ಲಿ ರಕ್ತ ಮಲ ಮೂತ್ರ ಪರೀಕ್ಷೆ ಮಾಡಲಾಗುವುದು. ವಿಶೇಷ ಸೂಚನೆ, ಕರೆ ಮೇರೆಗೆ ಮನೆಗೆ ಭೇಟಿ ಕೊಟ್ಟು ರಕ್ತ ಸಂಗ್ರಹಿಸಲಾಗುವುದು. ಸಮಯ ಬೆಳಿಗ್ಗೆ 7ರಿಂದ ಸಂಜೆ 6:30 ತನಕ, ಭಾನುವಾರ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12:30 ತನಕ. ಸ್ಥಳ ಕಾಪು, ಮಹಾಬಲ ಮಾಲ್, ಫಸ್ಟ್ ಫ್ಲೋರ್. second in lemon spoon. Aishatul Isma, first in 50-meter race, first in progress.
ಬಹುಮಾನವನ್ನ ಮೊಹಮ್ಮದ್ ರಶೀದ್ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. Inara Fatima, second in 50-meter race, third in frog race. Prithvi, second in 50-meter race. Nawaz Sheikh, third in 50-meter race. Nawaz Sheikh, third in 50-meter race. Chappale. Mohammad Yusuf, first in frog race. Mohammad Hassan, third in frog race. Thank you. ವಂದನೆಗಳು ಗೀತಾ ಮೇಡಮ್. ಅದೇ ರೀತಿ ಬಹುಮಾನ ವಿತರಿಸಿದವರಿಗೂ ಕೂಡ ಧನ್ಯವಾದಗಳು. ಮುಂದಿನ ಬಹುಮಾನ 1ರಿಂದ 3ನೇ ತರಗತಿಯ ವಿಜೇತರ ಹೆಸರನ್ನ ನಿಮ್ಮ ಮುಂದೆ ಹೇಳಲಿದ್ದಾರೆ ಶ್ರೀಮತಿ ಶ್ವೇತಾ ಟೀಚರ್. ಈ ಬಹುಮಾನವನ್ನು ಶ್ರೀ ನೂರುದ್ದೀನ್ ಪುರಸಭಾ ಸದಸ್ಯರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಎಲ್ಲರಿಗೂ ಶುಭ ನಮನಗಳು. ನಮ್ಮ ಶಾಲಾ ಶತಮಾನೋತ್ಸವ ಸಂಭ್ರಮದ ಪ್ರಯುಕ್ತ ಮಕ್ಕಳಿಗಾಗಿ ಏರ್ಪಡಿಸಿದ ಸಾಂಸ್ಕೃತಿಕ ಹಾಗೂ ಕ್ರೀಡಾ ಚಟುವಟಿಕೆಗಳಲ್ಲಿ ವಿಜೇತರಾದ 1ರಿಂದ 3ನೇ ತರಗತಿ ಮಕ್ಕಳಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ ಇದೀಗ ನಡೆಯಲಿದೆ. ಮೊದಲಿಗೆ 1ನೇ ತರಗತಿ ಮೆಡಿಲೈಫ್ ಕ್ಲಿನಿಕಲ್ ಲ್ಯಾಬೊರೇಟರಿ ಕಾಪು. ಇಲ್ಲಿ ರಕ್ತ ಮಲ ಮೂತ್ರ ಪರೀಕ್ಷೆ ಮಾಡಲಾಗುವುದು. ವಿಶೇಷ ಸೂಚನೆ: ಕರೆ ಮೇರೆಗೆ ಮನೆಗೆ ಭೇಟಿ ಕೊಟ್ಟು ರಕ್ತ ಸಂಗ್ರಹಿಸಲಾಗುವುದು. ಸಮಯ ಬೆಳಿಗ್ಗೆ 7ರಿಂದ ಸಂಜೆ 6:30 ತನಕ. ಭಾನುವಾರ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12:30 ತನಕ. ಸ್ಥಳ: ಕಾಪು, ಮಹಾಬಲ ಮಾಲ್, ಫಸ್ಟ್ ಫ್ಲೋರ್. ಫಸ್ಟ್, ಇಂಗ್ಲಿಷ್ ಬರವಣಿಗೆ ಸೆಕೆಂಡ್, ಸಂಗೀತ ಸೆಕೆಂಡ್, ಕ್ರಾಫ್ಟ್ ಫಸ್ಟ್, 100 ಮೀಟರ್ ಓಟ ಥರ್ಡ್. ಷಟ್ಲರಿ ಬರವಣಿಗೆ ಸೆಕೆಂಡ್, ಒಂಟಿಕಾಲು ಓಟ ಸೆಕೆಂಡ್, ಬಾಲ್ ಥ್ರೋ ಫಸ್ಟ್. ಬರವಣಿಗೆ ಥರ್ಡ್, ಚಿತ್ರಕಲೆ ಥರ್ಡ್. ವಂದನೆಗಳು ಸರ್. ಮುಂದಿನ ಬಹುಮಾನವನ್ನು ಶ್ರೀ ಮುಸ್ತಾಕ್ ಅಹಮದ್ ದಾನಿಗಳು ಇವರು ನೀಡಬೇಕಾಗಿ ವಿನಂತಿ. ಅದ್ವಿಕಾ ಬರವಣಿಗೆ ಕನ್ನಡ ಥರ್ಡ್, ಇಂಗ್ಲಿಷ್ ಬರವಣಿಗೆ ಥರ್ಡ್.
ಸಂಗೀತ ಫಸ್ಟ್, ಒಂಟಿಕಾಲು ಓಟ ಫಸ್ಟ್, ಬಾಲ್ ಥ್ರೋ ಸೆಕೆಂಡ್, ಚಿತ್ರಕಲೆ ಸೆಕೆಂಡ್. ಶ್ರೀನಿಧಿ ಇಂಗ್ಲಿಷ್ ಬರವಣಿಗೆ ಫಸ್ಟ್, ಚಿತ್ರಕಲೆ ಫಸ್ಟ್, 100 ಮೀಟರ್ ಓಟ ಫಸ್ಟ್. ಆಯಿಷಾ ಕ್ರಾಫ್ಟ್ ಸೆಕೆಂಡ್, 100 ಮೀಟರ್ ಓಟ ಸೆಕೆಂಡ್. ವಂದನೆಗಳು ಸರ್. ಮುಂದಿನ ಬಹುಮಾನವನ್ನು ಶ್ರೀಯುತ ಸದಾಶಿವ ಶೆರ್ವೆಗರ್ ನೀಡಬೇಕಾಗಿ ವಿನಂತಿ. ಭೂಮಿಕಾ ಒಂಟಿಕಾಲು ಓಟ ಥರ್ಡ್. ವೈಭವಿ ಕ್ರಾಫ್ಟ್ ಥರ್ಡ್, ಒಂಟಿಕಾಲು ಓಟ ಸೆಕೆಂಡ್. ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ದಯವಿಟ್ಟು ಪ್ರೋತ್ಸಾಹಿಸಿ. ನಿಮ್ಮ ಚಪ್ಪಾಳೆ ನಿಮ್ಮ ಮಕ್ಕಳ ಮುಖದಲ್ಲಿ ನಗುವನ್ನು ತರಿಸುವಂಥದ್ದು. ಭೂಮಿಕಾ ಒಂಟಿಕಾಲು ಓಟ ಥರ್ಡ್. ಭರತ್ ಒಂಟಿಕಾಲು ಓಟ ಸೆಕೆಂಡ್. ಶಿಹಾನ್ ಒಂಟಿಕಾಲು ಓಟ ಥರ್ಡ್, ಬಾಲ್ ಥ್ರೋ ಥರ್ಡ್. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ಶ್ರೀ ಮುಸ್ತಕ್ ಅಲಿ ಹಿರಿಯ ಹಳೆ ವಿದ್ಯಾರ್ಥಿ ಇವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸಂದೀಪಿ ಒಂಟಿಕಾಲು ಓಟ ಥರ್ಡ್. ನೆಕ್ಸ್ಟ್ 2ನೇ ತರಗತಿ ಖುಷಿ ಕನ್ನಡ ಬರವಣಿಗೆ ಫಸ್ಟ್, ಇಂಗ್ಲಿಷ್ ಬರವಣಿಗೆ ಫಸ್ಟ್, ಸಂಗೀತ ಫಸ್ಟ್, ಚಿತ್ರಕಲೆ ಫಸ್ಟ್, ಕ್ರಾಫ್ಟ್ ಸೆಕೆಂಡ್, ಒಂಟಿಕಾಲು ಓಟ ಫಸ್ಟ್. ಶ್ರದ್ಧಾ ಕನ್ನಡ ಬರವಣಿಗೆ ಸೆಕೆಂಡ್, ಇಂಗ್ಲಿಷ್ ಬರವಣಿಗೆ ಸೆಕೆಂಡ್, 100 ಮೀಟರ್ ಓಟ ಫಸ್ಟ್, ಬಾಲ್ ಥ್ರೋ ಫಸ್ಟ್. ದುರ್ಗಾ ಪ್ರಸಾದ್ ಕನ್ನಡ ಬರವಣಿಗೆ ಥರ್ಡ್, ಕ್ರಾಫ್ಟ್ ಥರ್ಡ್, 100 ಮೀಟರ್ ಓಟ ಫಸ್ಟ್, ಬಾಲ್ ಥ್ರೋ ಫಸ್ಟ್. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ಶಾಲಾ ಹಳೆ ವಿದ್ಯಾರ್ಥಿಯಾದ ಶ್ರೀಯುತ ಕೃಷ್ಣ ನಾಯ್ಕ್ ಮುಂಬೈ ಇವರು ನೀಡಬೇಕಾಗಿ ವಿನಂತಿ. ಅಜ್ಮಾನ್ ಇಂಗ್ಲಿಷ್ ಬರವಣಿಗೆ ಥರ್ಡ್, 100 ಮೀಟರ್ ಓಟ ಥರ್ಡ್, ಬಾಲ್ ಥ್ರೋ ಸೆಕೆಂಡ್.
ತನು ಚಿತ್ರಕಲೆ ಥರ್ಡ್ 100 ಮೀಟರ್ ಓಟ ಸೆಕೆಂಡ್ ಬಾಲ್ ಥ್ರೋ ಸೆಕೆಂಡ್. ರಾಫಿಯಾ ಸಂಗೀತ ಸೆಕೆಂಡ್ 100 ಮೀಟರ್ ಓಟ ಥರ್ಡ್ ಚಿತ್ರಕಲೆ ಸೆಕೆಂಡ್ ಬಾಲ್ ಥ್ರೋ ಥರ್ಡ್. ಫಾಜಿಲ್ ಸಂಗೀತ ಥರ್ಡ್ ಕ್ರಾಫ್ಟ್ ಫಸ್ಟ್ 100 ಮೀಟರ್ ಓಟ ಸೆಕೆಂಡ್ ಬಾಲ್ ಥ್ರೋ ಥರ್ಡ್. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ಶ್ರೀ ಮೊಹಮ್ಮದ್ ಹಾಸಿಂ ಹಳೆ ವಿದ್ಯಾರ್ಥಿ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಒಂಟಿಕಾಲು ಓಟ ಫಸ್ಟ್. ಹೂವಲ್ಲಿ ಜೇನು ಸಂಪ್ರೀತಿ ಕನ್ನಡ ಬರವಣಿಗೆ ಫಸ್ಟ್ ಇಂಗ್ಲಿಷ್ ಬರವಣಿಗೆ ಸೆಕೆಂಡ್ ಸಂಗೀತ ಥರ್ಡ್ ಕ್ರಾಫ್ಟ್ ಥರ್ಡ್ 100 ಮೀಟರ್ ಓಟ ಸೆಕೆಂಡ್ ಬಾಲ್ ಥ್ರೋ ಥರ್ಡ್. ಮೊಹಮ್ಮದ್ ಶಯನ್ ಕನ್ನಡ ಬರವಣಿಗೆ ಥರ್ಡ್ ಚಿತ್ರಕಲೆ ಫಸ್ಟ್ 100 ಮೀಟರ್ ಓಟ ಸೆಕೆಂಡ್. ವಂದನೆಗಳು ಸರ್. ಮುಂದಿನ ಬಹುಮಾನವನ್ನು ನಮ್ಮ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ಸುಧಾಮ ಶೆಟ್ಟಿ ಅವರು ನೀಡಬೇಕಾಗಿ ವಿನಂತಿ. 100 ಮೀಟರ್ ಓಟ ಫಸ್ಟ್ ಒಂಟಿಕಾಲು ಓಟ ಥರ್ಡ್ ಬಾಲ್ ಥ್ರೋ ಸೆಕೆಂಡ್. ನಾಜ್ಮೀನ್ ಇಂಗ್ಲಿಷ್ ಬರವಣಿಗೆ ಥರ್ಡ್ ಸಂಗೀತ ಸೆಕೆಂಡ್ ಚಿತ್ರಕಲೆ ಥರ್ಡ್ 100 ಮೀಟರ್ ಓಟ ಥರ್ಡ್. ಯಶ್ ಒಂಟಿಕಾಲು ಓಟ ಫಸ್ಟ್ ಬಾಲ್ ಥ್ರೋ ಸೆಕೆಂಡ್. ಕೃಷ್ಣ ಒಂಟಿಕಾಲು ಓಟ ಸೆಕೆಂಡ್ ಕ್ರಾಫ್ಟ್ ಸೆಕೆಂಡ್.
ಒಂಟಿಕಾಲು ಓಟ ಥರ್ಡ್. ಗೌಸಿಯ ಚಿತ್ರಕಲೆ ಸೆಕೆಂಡ್, ಒಂಟಿಕಾಲು ಓಟ ಫಸ್ಟ್. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ನಮ್ಮ STMC ಅಧ್ಯಕ್ಷರಾದ ಶ್ರೀಮತಿ ಸಂಗೀತರವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅಪ್ಸ ಒಂಟಿಕಾಲು ಓಟ ಸೆಕೆಂಡ್, ಬಾಲ್ ಥ್ರೋ ಫಸ್ಟ್. ಒಂದನೇ ತರಗತಿಯಿಂದ 3ನೇ ತರಗತಿವರೆಗೆ ವಿಜೇತರ ಹೆಸರನ್ನು ಹೇಳಿದಂಥ ಶಿಕ್ಷಕಿ ಶ್ರೀಮತಿ ಶ್ವೇತಾ ಮೇಡಮ್ಗೆ ಧನ್ಯವಾದಗಳು. ಬಹುಮಾನವನ್ನು ವಿತರಿಸಿದಂಥ ತಮಗೆಲ್ಲರಿಗೂ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ 4ರಿಂದ 5ನೇ ತರಗತಿಯ ವಿಜೇತರ ಪಟ್ಟಿಯನ್ನು ನಿಮ್ಮ ಮುಂದಿಡಲಿದ್ದಾರೆ ಶಿಕ್ಷಕಿ ಶ್ರೀಮತಿ ರಾಜೇಶ್ವರಿ. ಈ ಬಹುಮಾನವನ್ನು ಸಂಗೀತರವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕನ್ನಡ ಬರವಣಿಗೆ ಫಸ್ಟ್, 100 ಮೀಟರ್ ಓಟ ಸೆಕೆಂಡ್, ಬಾಲ್ ಥ್ರೋ ಅಲ್ಲಿ ಥರ್ಡ್. ಶ್ರೀಶೈ ಕನ್ನಡ ಬರವಣಿಗೆ ಸೆಕೆಂಡ್, 100 ಮೀಟರ್ ಫಸ್ಟ್. ಕೃತಿಕಾ ಕನ್ನಡ ಬರವಣಿಗೆ ಥರ್ಡ್, ಇಂಗ್ಲಿಷ್ ಬರವಣಿಗೆ ಸೆಕೆಂಡ್, ಕ್ರಾಫ್ಟ್ ಥರ್ಡ್, 100 ಮೀಟರ್ ಓಟ ಫಸ್ಟ್. ಚನ್ಯಾ ಇಂಗ್ಲಿಷ್ ಬರವಣಿಗೆ ಫಸ್ಟ್, ಸಂಗೀತ ಥರ್ಡ್, ಬಾಲ್ ಥ್ರೋ ಫಸ್ಟ್. ನಶ್ರ ಇಂಗ್ಲಿಷ್ ಬರವಣಿಗೆ ಥರ್ಡ್, ಕ್ರಾಫ್ಟ್ ಸೆಕೆಂಡ್, 100 ಮೀಟರ್ ಓಟ ಥರ್ಡ್. ಚಂದನ್ 100 ಮೀಟರ್ ಓಟ ಸೆಕೆಂಡ್. ರೋಷಿತ್ ಚಿತ್ರಕಲೆ ಫಸ್ಟ್, 100 ಮೀಟರ್ ಓಟ ಥರ್ಡ್. ವಂದನೆಗಳು ಮೇಡಮ್. ಮುಂದಿನ ಬಹುಮಾನವನ್ನು ನಮ್ಮ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ವೇತಾ ಯೋಗೀಶ್ ಪೂಜಾರಿ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅವರು ಶತಮಾನೋತ್ಸವದ ಬ್ಯುಸಿ ಇನ್ನೂ ಕಾಣುತ್ತಿದೆ ಅವರ ಮುಖದಲ್ಲಿ. ಜೀವಿಕಾ ಚಿತ್ರಕಲೆ ಸೆಕೆಂಡ್, ಸಂಗೀತ ಸೆಕೆಂಡ್, ಒಂಟಿಕಾಲು ಓಟ ಥರ್ಡ್. ಗುಲಾಬ್ ಗೌಸ್ ಚಿತ್ರಕಲೆ ಥರ್ಡ್, ಒಂಟಿಕಾಲು ಓಟ ಫಸ್ಟ್. ಶಾಸ್ಮಾ ಕ್ರಾಫ್ಟ್ ಫಸ್ಟ್, ಬಾಲ್ ಥ್ರೋ ಸೆಕೆಂಡ್. ಈಶಿಕಾ ಸಂಗೀತ ಫಸ್ಟ್. ಶಯನ್ ಒಂಟಿಕಾಲು ಓಟ ಸೆಕೆಂಡ್. ದಯವಿಟ್ಟು ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿ.
Race and Ontikalu ಓಟ third, ball throw third. ವಂದನೆಗಳು ಸರ್. ಮುಂದಿನ ಬಹುಮಾನವನ್ನು ಹಳೆಮಾರಿಗುಡಿ ಗೌಡರಾದಂತಹ ಜಯರಾಣ್ಯರವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕಾವೇರಿ ಒಂಟಿಕಾಲು ಓಟ ಫಸ್ಟ್. ಟೆಸ್ಟಿಂಗ್ ಫಲಕ್ ಒಂಟಿಕಾಲು ಓಟ ಸೆಕೆಂಡ್. ವಂದನೆಗಳು ಮೇಡಮ್. ಐದನೇ ತರಗತಿಯ ಮಕ್ಕಳು. ಫಸ್ಟ್ ನಿರೀಕ್ಷಾ ಕನ್ನಡ ಬರವಣಿಗೆ ಫಸ್ಟ್, ಇಂಗ್ಲಿಷ್ ಬರವಣಿಗೆ ಸೆಕೆಂಡ್, ಚಿತ್ರಕಲೆ ಸೆಕೆಂಡ್, ಸಂಗೀತ ಥರ್ಡ್, ರಂಗೋಲಿ ಸೆಕೆಂಡ್, ಲಾಂಗ್ ಜಂಪ್ ಥರ್ಡ್. ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಸುಧಾ ಮೇಡಮ್ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಪ್ರತೀಕ್ಷಾ ಕನ್ನಡ ಬರವಣಿಗೆ ಸೆಕೆಂಡ್, ಕ್ರಾಫ್ಟ್ ಥರ್ಡ್, ಲಾಂಗ್ ಜಂಪ್ ಫಸ್ಟ್. ರಾಜಶ್ರೀ ಕನ್ನಡ ಬರವಣಿಗೆ ಥರ್ಡ್, ಇಂಗ್ಲಿಷ್ ಬರವಣಿಗೆ ಫಸ್ಟ್, ಚಿತ್ರಕಲೆ ಥರ್ಡ್, ಸಂಗೀತ ಸೆಕೆಂಡ್, ರಂಗೋಲಿ ಥರ್ಡ್, 100 ಮೀಟರ್ ಓಟ ಥರ್ಡ್. ಸಂಗೀತಿ ಇಂಗ್ಲಿಷ್ ಬರವಣಿಗೆ ಥರ್ಡ್, ಶಾರ್ಟ್ ಪುಟ್ ಥರ್ಡ್. ಶಿಲ್ಪಾ ಫಾತಿಮಾ ಚಿತ್ರಕಲೆ ಫಸ್ಟ್, ಕ್ರಾಫ್ಟ್ ಸೆಕೆಂಡ್, ಸಂಗೀತ ಫಸ್ಟ್, ರಂಗೋಲಿ ಫಸ್ಟ್, 200 ಮೀಟರ್ ಓಟ ಥರ್ಡ್. ಕಬೀರಾ ಕ್ರಾಫ್ಟ್ ಫಸ್ಟ್. ನಿಮ್ಮ ಚಪ್ಪಾಳೆ. ನೆಬಿಲಾ 100 ಮೀಟರ್ ಓಟ ಸೆಕೆಂಡ್. ದಯವಿಟ್ಟು ಚಪ್ಪಾಳೆಯೊಂದಿಗೆ ಮಕ್ಕಳನ್ನು ಪ್ರೋತ್ಸಾಹಿಸಿ. 4ರಿಂದ 5ನೇ ತರಗತಿಯ ವಿಜೇತರ ಪಟ್ಟಿಯನ್ನು ನಿಮ್ಮ ಮುಂದಿಟ್ಟ ಶಿಕ್ಷಕಿ ಶ್ರೀಮತಿ ರಾಜೇಶ್ವರಿ ಮೇಡಮ್ ನಿಮಗೆ ವಂದನೆಗಳು. ಬಹುಮಾನವನ್ನು ಕೊಟ್ಟು ಪ್ರೋತ್ಸಾಹಿಸಿದ ಶಾಲಾ ಮುಖ್ಯೋಪಾಧ್ಯಾಯರಿಗೂ ವಂದನೆಗಳು. ಮುಂದಿನ ಬಹುಮಾನ 6ರಿಂದ 7ನೇ ತರಗತಿ ವಿಜೇತರ ಪಟ್ಟಿಯನ್ನು ನಿಮ್ಮ ಮುಂದಿಡಲು ಬರುತ್ತಿದ್ದಾರೆ ಶಿಕ್ಷಕಿ ಶ್ರೀಮತಿ ಸುರೇಖಾ. ಈ ಬಹುಮಾನವನ್ನು ಸಭಾಧ್ಯಕ್ಷರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅಭಿಪ್ರಾಯ ಕನ್ನಡ ಬರವಣಿಗೆ ಫಸ್ಟ್, ಹಿಂದಿ ಬರವಣಿಗೆ ಸೆಕೆಂಡ್, ಇಂಗ್ಲಿಷ್ ಬರವಣಿಗೆ ಸೆಕೆಂಡ್, ಕ್ರಾಫ್ಟ್ ಥರ್ಡ್, ಚಿತ್ರಕಲೆ ಥರ್ಡ್, ಸಂಗೀತ ಫಸ್ಟ್, ಗುಂಡೆ ಎಸೆತ ಫಸ್ಟ್. ವರ್ಷ ಕನ್ನಡ ಬರವಣಿಗೆ ಥರ್ಡ್, ಹಿಂದಿ ಬರವಣಿಗೆ ಫಸ್ಟ್, ಇಂಗ್ಲಿಷ್ ಬರವಣಿಗೆ ಫಸ್ಟ್, ಕ್ರಾಫ್ಟ್ ಸೆಕೆಂಡ್, ಸಂಗೀತ ಥರ್ಡ್, ರಂಗೋಲಿ ಫಸ್ಟ್, 100 ಮೀಟರ್ ಓಟ ಫಸ್ಟ್. ಲೀಸಾ ಕನ್ನಡ ಬರವಣಿಗೆ ಸೆಕೆಂಡ್, ಹಿಂದಿ ಬರವಣಿಗೆ ಥರ್ಡ್,
ಇಂಗ್ಲಿಷ್ ಬರವಣಿಗೆ 3rd, ಚಿತ್ರಕಲೆ 1st, ಕ್ರಾಫ್ಟ್ 1st, ಸಂಗೀತ 2nd, 400 ಮೀಟರ್ ಓಟ. ಮೆಡಿಲೈಫ್ ಕ್ಲಿನಿಕಲ್ ಲ್ಯಾಬೊರೇಟರಿ ಕಾಪು. ಇಲ್ಲಿ ರಕ್ತ, ಮಲ, ಮೂತ್ರ ಪರೀಕ್ಷೆ ಮಾಡಲಾಗುವುದು. ವಿಶೇಷ ಸೂಚನೆ: ಕರೆ ಮೇರೆಗೆ ಮನೆಗೆ ಭೇಟಿ ಕೊಟ್ಟು ರಕ್ತ ಸಂಗ್ರಹಿಸಲಾಗುವುದು. ಸಮಯ ಬೆಳಿಗ್ಗೆ 7ರಿಂದ ಸಂಜೆ 6:30 ತನಕ. ಭಾನುವಾರ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12:30 ತನಕ. ಸ್ಥಳ: ಕಾಪು, ಮಹಾಬಲ ಮಾಲ್, 1st ಫ್ಲೋರ್. ನಮ್ಮ ಶಾಲಾಭಿಮಾನಿ ಹಾಗೂ ಹಳೆ ವಿದ್ಯಾರ್ಥಿಯಾದಂಥ ಶಫೀಕ್ ಹಾಜಿ ಅವರು ಆಗಮಿಸಿದ್ದಾರೆ. ಅವರು ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕಾಗಿ ನಮ್ಮೀ ಸಂಸ್ಥೆಯ ಪರವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇವರಿಗೆ ಶಾಲಾ ಮುಖ್ಯೋಪಾಧ್ಯಾಯರು ಹೂ ನೀಡಿ ಗೌರವಿಸಬೇಕಾಗಿ ವಿನಂತಿ. ಚಿತ್ರಕಲೆ 2nd, ಪ್ರಜ್ಞಾ ರಂಗೋಲಿ 2nd, 200 ಮೀಟರ್ ಓಟ 1st. ಶಾಲಾ ಮುಖ್ಯೋಪಾಧ್ಯಾಯರು ಹೂ ನೀಡಿ ಗೌರವಿಸುತ್ತಿದ್ದಾರೆ. ಬಹುಮಾನ ಕಾರ್ಯಕ್ರಮ ಮುಂದುವರಿಯಲ್ಪಡುತ್ತದೆ. ಧನ್ಯವಾದಗಳು ಮೇಡಮ್. ಮುಂದಿನ ಬಹುಮಾನವನ್ನ ಗೌರವಾನ್ವಿತ ಶಫೀಕ್ ಹಾಜಿ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಭಾಗ್ಯ 2nd. ಮೀನಾಕ್ಷಿ ಚಕ್ರ ಎಸೆತ 2nd. ಸಿದ್ಧಸಾನಿಯ ಚಕ್ರ ಎಸೆತ 3rd. ವಿಜಯ್ 100 ಮೀಟರ್ ಓಟ 2nd, 400 ಮೀಟರ್ ಓಟ 2nd. ಚಿದಾನಂದ 200 ಮೀಟರ್ ಓಟ 3rd. ಉದ್ಯೋಗಿಗಿಂತ 1st. ಫರಾನ್ ಗುಂಡೆಸೆತ 3rd. ಶ್ರೀಯಾನ್ ಗುಂಡೆಸೆತ 2nd, ಉದ್ಯೋಗಿಗಿಂತ 3rd. ಧನ್ಯವಾದಗಳು ಸರ್. ಮುಂದಿನ ಬಹುಮಾನ SDMC ಅಧ್ಯಕ್ಷರಾದ ಸಂಗೀತರವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಸುಜಾನ್ ಉದ್ಯೋಗಿಗಿಂತ
ಇಂಗ್ಲಿಷ್ ಬರವಣಿಗೆ ಥರ್ಡ್, ಹಿಂದಿ ಬರವಣಿಗೆ ಸೆಕೆಂಡ್, ಸಂಗೀತ ಫಸ್ಟ್. ಐಫಾ ಕನ್ನಡ ಬರವಣಿಗೆ ಥರ್ಡ್, ಇಂಗ್ಲಿಷ್ ಬರವಣಿಗೆ ಫಸ್ಟ್, ಹಿಂದಿ ಬರವಣಿಗೆ ಥರ್ಡ್. ಸಿಂಚನ ಕನ್ನಡ ಬರವಣಿಗೆ ಸೆಕೆಂಡ್, ಇಂಗ್ಲಿಷ್ ಬರವಣಿಗೆ ಸೆಕೆಂಡ್, ಹಿಂದಿ ಬರವಣಿಗೆ ಫಸ್ಟ್, ರಂಗೋಲಿ ಫಸ್ಟ್. ತಸ್ಲಿಮಾ ಚಿತ್ರಕಲೆ ಫಸ್ಟ್, 400 ಮೀಟರ್ ಓಟ ಫಸ್ಟ್. ಅಂಜು ಚಿತ್ರಕಲೆ ಥರ್ಡ್, ಕ್ರಾಫ್ಟ್ ಫಸ್ಟ್. ಭೂಮಿಕಾ ಕ್ರಾಫ್ಟ್ ಸೆಕೆಂಡ್, ಸಂಗೀತ ಥರ್ಡ್. ಧನ್ಯವಾದಗಳು ಮೇಡಮ್. ಮುಂದಿನ ಬಹುಮಾನವನ್ನು ಸಮಾಜ ಸೇವಕರಾದ ಅಶೋಕ್ ಕುಮಾರ್ ಬಡ್ಮಾರ್ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನೇಹಾ ಕ್ರಾಫ್ಟ್ ಥರ್ಡ್, ಉದ್ಯೋಗಿತ ಸೆಕೆಂಡ್. ಸಫ್ರಿನಾ ಸಂಗೀತ ಸೆಕೆಂಡ್, 200 ಮೀಟರ್ ಓಟ ಸೆಕೆಂಡ್. ಸಿದ್ದವ್ವ 400 ಮೀಟರ್ ಓಟ ಸೆಕೆಂಡ್. ದರ್ಶನ್ ಚಿತ್ರಕಲೆ ಸೆಕೆಂಡ್, ರಂಗೋಲಿ ಸೆಕೆಂಡ್, 400 ಮೀಟರ್ ಓಟ ಥರ್ಡ್. ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ. ರಾಹಿತ್ ರಂಗೋಲಿ ಥರ್ಡ್, 100 ಮೀಟರ್ ಓಟ ಫಸ್ಟ್. ವಿಕಾಸ್ 100 ಮೀಟರ್ ಓಟ ಥರ್ಡ್. ರಾಘವೇಂದ್ರ 200 ಮೀಟರ್ ಓಟ ಸೆಕೆಂಡ್, 400 ಮೀಟರ್ ಫಸ್ಟ್. ಈಗ ಗುಂಪಾಟ ಹುಡುಗರ ವಿಭಾಗ ಪ್ರಥಮ ದರ್ಶನ್, ಫರಾನ್, ಸಾನ್ವಿತ್, ವಿಕಾಸ್. ವಂದನೆಗಳು ಸರ್. ಮುಂದಿನ ಬಹುಮಾನವನ್ನು ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಸುಧಾಮ್ ಶೆಟ್ಟಿಯವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಶ್ರೀಮತಿ ಮೆಡಿಲೈಫ್ ಕ್ಲಿನಿಕಲ್ ಲ್ಯಾಬೊರೇಟರಿ ಕಾಪು. ಇಲ್ಲಿ ರಕ್ತ ಮಲ ಮೂತ್ರ ಪರೀಕ್ಷೆ ಮಾಡಲಾಗುವುದು. ವಿಶೇಷ ಸೂಚನೆ: ಕರೆ ಮೇರೆಗೆ ಮನೆಗೆ ಭೇಟಿ ಕೊಟ್ಟು ರಕ್ತ ಸಂಗ್ರಹಿಸಲಾಗುವುದು.
ಸಮಯ ಬೆಳಿಗ್ಗೆ 7ರಿಂದ ಸಂಜೆ 6:30 ತನಕ, ಭಾನುವಾರ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12:30 ತನಕ. ಸ್ಥಳ ಕಾಪು ಮಹಾಬಲ ಮಾಲ್, ಫಸ್ಟ್ ಫ್ಲೋರ್. Yes. Ilane. ನಗರ ವಿಭಾಗ ಕಬಡ್ಡಿ ಫಸ್ಟ್ ರಾಯ್ಡ್ ಜಿಯಾದ್ ಸಾಲ್ವಿತ್ ಫರಾನ್ ದರ್ಶನ್. ಚಪ್ಪಾಳೆಯೊಂದಿಗೆ ಪ್ರೋತ್ಸಾಹಿಸಿ. Yes. Ilane. Ilane. Wait. ಹುಡುಗಿಯರ ವಿಭಾಗ ಥ್ರೋ ಬಾಲ್ ಫಸ್ಟ್ ಐಫಾ ತಸ್ಲಿಮಾ ಸಿಂಚನ ಸಫ್ರಿನಾ ರಫಾ ಭೂಮಿಕಾ ಸಿಜಾ ಫಾತಿಮಾ ಇಸ್ಬಾ. 6ರಿಂದ 7ನೇ ತರಗತಿ ವಿಜೇತರ ಪಟ್ಟಿಯನ್ನು ನಿಮ್ಮ ಮುಂದಿಟ್ಟ ಶಿಕ್ಷಕಿ ಶ್ರೀಮತಿ ಸುರೇಖಾ ಇವರಿಗೆ ವಂದನೆಗಳು. ಈ ಬಹುಮಾನವನ್ನೆಲ್ಲ ನೀಡಿದಂತ ಅತಿಥಿಗಣ್ಯರಿಗೂ ಕೂಡ ವಂದನೆಗಳು. ಸಭಿಕರೆಲ್ಲ ಜೋರಾದ ಚಪ್ಪಾಳೆಯೊಂದಿಗೆ ಮಕ್ಕಳನ್ನ ಪ್ರೋತ್ಸಾಹಿಸಿ. Yes. Ilane. Wait. Haಗೆ. ಧನ್ಯವಾದಗಳು. ಶತಮಾನೋತ್ಸವದ ಪ್ರಯುಕ್ತ ಪೋಷಕರಿಗೆ ನಡೆಸಿದ ಆಟೋಟ ಸ್ಪರ್ಧೆಯಲ್ಲಿ ಭಾಗವಹಿಸಿ ವಿಜೇತರಾದವರ ಹೆಸರು ನಿಮ್ಮ ಮುಂದೆ ಹೇಳಲಿದ್ದಾರೆ ದೈಹಿಕ ಶಿಕ್ಷಣ ಮೆಡಿಲೈಫ್ ಕ್ಲಿನಿಕಲ್ ಲ್ಯಾಬೊರೇಟರಿ ಕಾಪು. ಇಲ್ಲಿ ರಕ್ತ ಮಲ ಮೂತ್ರ ಪರೀಕ್ಷೆ ಮಾಡಲಾಗುವುದು. ವಿಶೇಷ ಸೂಚನೆ: ಕರೆ ಮೇರೆಗೆ ಮನೆಗೆ ಭೇಟಿ ಕೊಟ್ಟು ರಕ್ತ ಸಂಗ್ರಹಿಸಲಾಗುವುದು. ಸಮಯ ಬೆಳಿಗ್ಗೆ 7ರಿಂದ ಸಂಜೆ 6:30 ತನಕ, ಭಾನುವಾರ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12:30 ತನಕ. ಸ್ಥಳ ಕಾಪು ಮಹಾಬಲ ಮಾಲ್, ಫಸ್ಟ್ ಫ್ಲೋರ್. ಶಾಲಾಭಿಮಾನಿ ಹಳೆ ವಿದ್ಯಾರ್ಥಿಯಾದ ಶಫೀಕ್ ಕಾಜಿ ಅವರು ನಮ್ಮ ಶಾಲೆಯ ಒಬ್ಬ ಒಳ್ಳೆಯ ಆತ್ಮೀಯರು. ಅವರು ತಮ್ಮ ಅನಿಸಿಕೆಯನ್ನ ಶತಮಾನೋತ್ಸವದ ಬಗ್ಗೆ ತಮ್ಮ ಮುಂದೆ ಇಡಲಿದ್ದಾರೆ. ಅದೇ ರೀತಿ ಈ ಶಾಲೆಯ ಸೌಂದರೀಕರಣಕ್ಕೆ ಅವರ ತಮ್ಮರವರಾದ ಅಸ್ಲಂ ಕಾಜಿ ಅವರು ಈ ಸೌಂದರೀಕರಣವನ್ನ ಹೆಚ್ಚಿಸುವಲ್ಲಿ ತುಂಬಾ ಶ್ರಮ ವಹಿಸಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತಾ ತಮ್ಮ ಮಾತಿಗಾಗಿ ಸರ್. ಗುಡ್ ಮಾರ್ನಿಂಗ್ ಎವ್ರಿಬಡಿ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವ ಈ ಶಾಲೆಯ ಅಭಿಮಾನಿಗಳೇ, ಓಲ್ಡ್ ಸ್ಟೂಡೆಂಟ್ನವರೇ, ಶಾಲೆಯ ಅಧ್ಯಾಪಕರೇ, ಶಾಲೆಯ ಮುದ್ದು ಮಕ್ಕಳೇ, ನಾನೊಂದು ಮದುವೆ ಅಟೆಂಡ್ ಮಾಡಿ ಉಡುಪಿಯಲ್ಲಿ, ಅದರ ನಂತರ ಜಮೆತ್ತಲ್ ಫಲದ ನಮ್ಮ ಮೀಟಿಂಗಿಗೆ ಮ್ಯಾಂಗ್ಳೂರಿಗೆ ಹೋಗಲಿಕ್ಕಿದ್ದ ಕಾರಣ ನಾನು ನಿಮ್ಮಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಸ್ವಲ್ಪ ಬೇಗ ಕಳಿಸಲಿಕ್ಕೆ. ನಾನು ಇದೇ ಊರಿನಲ್ಲಿ ಮಲ್ಲಾರ್ನಲ್ಲಿ ಹುಟ್ಟಿದವ.
ನಾನು ಖಾಜಿ ಮೊಹಮ್ಮದ್ ಹಸನ್ ಸಾಹೇಬರ ಮೂರನೇ ಮಗ ಶಬೀರ್ ಅಹಮದ್ ಖಾಜಿ. ನಾನು ಈಗ ಕೊಪ್ಪಳಗಡೆಯಲ್ಲಿರುವುದು. ನಾನು 5ನೇ ಕ್ಲಾಸ್ನವರೆಗೆ ಉರ್ದು ಶಾಲೆಯಲ್ಲಿ, ಉರ್ದು ಮಾತ್ರ, ಕನ್ನಡ ಇಲ್ಲ, ಇಂಗ್ಲೀಷ್ ಇಲ್ಲ, ಏನಿಲ್ಲ. ಆ 5 ಕ್ಲಾಸ್ನವರೆಗೆ ಉರ್ದು ಕಲಿತು ಇದೇ ಶಾಲೆ ನನ್ನ ಅಜ್ಜನ ಸ್ಥಳದಲ್ಲಿ ಒಂದು ಸಣ್ಣ 2 ರೂಮಿನದ್ದು ಶಾಲೆ ಇತ್ತು. ಅದರಲ್ಲಿ ನಾನು ಕನ್ನಡ ಕಲೀಲಿಕ್ಕೆ 4th ಸ್ಟ್ಯಾಂಡರ್ಡಿಗೆ ಬಂದು 4th ಮತ್ತು 5th ನಾನು ಈ ಕನ್ನಡ ಶಾಲೆಯಲ್ಲಿ ಕಲಿತದ್ದು. ನನ್ನ ಅಂದಾಜು 1951, 52 ಇರ್ಬೋದು ಮೋಸ್ಟ್ ಲೈಕ್ಲಿ. ಆ ಸಮಯದಲ್ಲಿ ಪ್ರಾಯ ನೋಡುವುದಿಲ್ಲ ಮಕ್ಕಳದ್ದು. ಮನೆಯಲ್ಲಿ ಸ್ವಲ್ಪ ತಂದೆ ತಾಯಿಗೆ ಸ್ವಲ್ಪ ಕಷ್ಟ ಕೊಟ್ಟರೆ 4-5 ವರ್ಷದಲ್ಲಿಯೇ ಶಾಲೆಗೆ ಆಗ್ತಾರೆ. ಹೆಡ್ ಮಾಸ್ಟರ್ಗೆ ಹೇಳ್ತಾರೆ 6 ವರ್ಷ ಬರೀರಿ, 5 ವರ್ಷ ಬರೀರಿ, ಒಮ್ಮೆ ಮನೆಯಿಂದ ಹೋಗಿ ಶಾಲೆಯಲ್ಲಿ ಅಂತ. ಈಗ ಹಾಗೆ ಅಲ್ಲ. ಈಗ ಬಾಂಬೆ ಅಂತ ಒಂದು ಸಿಟಿಗಳಲ್ಲಿ, ಪೂನಾದಲ್ಲಿ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಮಗು ಆಗುವ ಡೆಲಿವರಿ ಆಗುವ ಮೊದಲೇ ಅವರು ಅಡ್ಮಿಷನ್ ತಗೊಳ್ತಾರೆ KG ಎದ್ದು. ಈಗ ಆಗಿಲ್ಲ. ದೇವರ ದಯದಿಂದ ಒಳ್ಳೆ ಒಳ್ಳೆ ಶಾಲೆಗಳು, ಕಾಲೇಜ್ಗಳು, ಇಂಜಿನಿಯರಿಂಗ್, ಮೆಡಿಕಲ್ ಎಲ್ಲ ಉಂಟು. ನಾನು ಅದೇ 4 ಮತ್ತು 5 ಈ ಕನ್ನಡದಲ್ಲಿ ಕಲಿತು ಇಂಗ್ಲೀಷ್ ಕಲೀಲಿಕ್ಕೆ ಕನ್ನಡ ಶಾಲೆಯಲ್ಲಿ ವಿದ್ಯಾನಿಕೇತನದ ಅಪೋಸಿಟ್ನಲ್ಲಿ ಅಲ್ಲಿ 7th-ಗೆ ಜಾಯಿನ್, 6th-ಗೆ ಜಾಯಿನ್ ಆದೆ. 6 ಮತ್ತು 7th ಅಲ್ಲಿ ನಾನು ಕಲಿತೆ. ಇಂಗ್ಲೀಷ್ ABCD ಅಲ್ಲಿ ಕಲಿತೆ. ಅದು ಸಹ 7th-ನಲ್ಲಿ ಪಬ್ಲಿಕ್ ನಮಗೆ ಎಕ್ಸಾಮ್ ಇತ್ತು. ಅದು ಸಹ ಕಷ್ಟದ ಎಕ್ಸಾಮ್ ಅದು. ಅದರಲ್ಲಿ ನಾವು ಪಾಸಾಗಿ ಹತ್ತಿರದಲ್ಲಿ ಎಲ್ಲಿಯೂ ಹೈಸ್ಕೂಲ್ ಇರಲಿಲ್ಲ. ಒಂದು ಅದುಮಾರು, ಇಲ್ಲದ್ರೆ ಉಡುಪಿ, ಇಲ್ಲದ್ರೆ ಇನ್ನಂಜೆ. ನಾನು ಅಲ್ಲಿ 7th ಆದ ನಂತರ 8, 9, 10, 11 4 ವರ್ಷದ್ದು ನಮ್ಮದು ಮೆಟ್ರಿಕ್ ಇತ್ತು. ನನ್ನ ಮೆಟ್ರಿಕ್ 1962ನಲ್ಲಿ ಆಗಿದೆ ಇನ್ನಂಜೆಯಲ್ಲಿ. ಬೆಳಿಗ್ಗೆ ನಾವು ಮನೆಯ ಕೆಲಸ ಮಾಡಿ, ಗದ್ದೆಯ ಕೆಲಸ ಮಾಡಿ, ಚಪ್ಪಲಿಲ್ಲದೆ ಇನ್ನಂಜೆಗೆ ನಾವು ಒಂದು 8-10 ಕಿಲೋಮೀಟರ್ ನಡೆದುಕೊಂಡು ಹೋಗ್ತಿದ್ದೆವು. ನಾನು ಯಾಕೆ ಹೇಳ್ತಾ ಇದ್ದೇನೆ, ಈಗಿನ ಮಕ್ಕಳು ನೀವು ಪುಣ್ಯಂತರು, ಏನು ಕಷ್ಟ ಇಲ್ಲ. ಮನೆಯ ಬಾಗಿಲಿಗೆ ಗಾಡಿ ಬರ್ತದೆ, ಮನೆ ಅದರ ನಂದಿಗೇಶನಿಗೆ ಸರ್ವಿಸ್ ಮಾಡಿ ಈ ಕಾಲೇಜಿಗೆ ನಾನು ಹೋಗಿದ್ದೆ. ಈಗ ಆ ಬಹಳ ಕಡಿಮೆ. ಇಲ್ಲಿ ಶಾಲೆಯೆಲ್ಲ ಕಾಂಪಿಟೇಷನ್ ಉಂಟು, ಕಾಲೇಜ್ನಾಗ ಕಾಂಪಿಟೇಷನ್ ಉಂಟು. ಈಗ 2nd ಇಯರ್ PUC ಬಂತು, ಮೆಟ್ರಿಕ್ ಎಕ್ಸಾಮ್ ಬರಲಿಲ್ಲ, ರಿಸಲ್ಟ್ ಬರಲಿಲ್ಲ. ಹೈಸ್ಕೂಲ್ನವರು, ಕಾಲೇಜ್ನವರು ಈಗಲೇ ಎಲ್ಲರಿಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಾನು ಸಹ 2 ಶಾಲೆಯಲ್ಲಿ ಇನ್ವಾಲ್ವ್ ಆಗಿದ್ದೇನೆ. ಉರ್ದು ಶಾಲೆಯಲ್ಲಿ ಒಂದು, ಶಿರ್ವಾದಲ್ಲಿ ಫೈಜುಲ್ ಇಸ್ಲಾಂನಲ್ಲಿ, ಅಲ್ಲಿ ಸಹ ನಾನು ಟ್ರಸ್ಟಿ ಮತ್ತು ಎಕ್ಸ್ ಪ್ರೆಸಿಡೆಂಟ್. MET ಶಾಲೆ ಉದ್ಯೋಗದ ಟ್ರಸ್ಟಿ ಮತ್ತು ವೈಸ್ ಪ್ರೆಸಿಡೆಂಟ್. ನಾವು ಶಾಲೆಗೆ, ಎಜುಕೇಷನಿಗೆ ಮತ್ತು ಮೆಡಿಕಲಿಗೆ ನಾವು ತುಂಬ ಪ್ರಯತ್ನ ಮಾಡ್ತಾ ಇದ್ದೇವೆ. ಬಡ ಮಕ್ಕಳಿಗೆ ನಾವು ಸಹಾಯ ಮಾಡ್ತಾ ಇದ್ದೇವೆ ಥ್ರೂ ಜಮಿಯತುಲ್ ಫಲಾಹ್. ಅದಲ್ಲದೆ ನಾವು 2 ಕ್ಲಿನಿಕ್ ನಡೆಸ್ತಾ ಇದ್ದೇವೆ. ಪಕೀನಗಟ್ಟಿ ಉರ್ದು ಶಾಲೆ ಬದಿಯಲ್ಲಿ, ಅದರ ನಾನು ಪ್ರೆಸಿಡೆಂಟ್. ಫ್ರೀ ಮೆಡಿಕಲ್ ಆಗ್ತಾ ಉಂಟು, ಆಯುಷ್. ನಾವು ಊರಿನವರೆಲ್ಲ ಕೂಡಿ ಒಂದು ಬಿಲ್ಡಿಂಗ್ ಮಾಡಿ, ಈಗ ಟ್ಯೂಸ್ಡೇ ಮತ್ತು ಥರ್ಸ್ಡೇ 2 ದಿವಸದ್ದು ಮೆಡಿಕಲ್ ಅಸಿಸ್ಟೆಂಟ್ ಉಂಟು. ಈಗ ಹೈ ಇನ್ಫ್ಲುಯೆನ್ಸ್ ನಡೆಸ್ತಾ ಥ್ರೂ ಚೀಫ್ ಮಿನಿಸ್ಟರ್ನವರೆಗೆ ಹೋಗಿದ್ದೇವೆ ನಾವು. ಹೆಲ್ತ್ ಮಿನಿಸ್ಟರ್ ಸಹ ಅದನ್ನು ವಾರಕ್ಕೆ 6 ಸಲ ಮಾಡಬೇಕಂತ. ಮತ್ತೊಂದು ಬೆಳಕಿನಲ್ಲಿ ನಮ್ಮ ದೇವಿ ಪ್ರಸಾದ್ ಶೆಟ್ಟರ್ ಅವರ ಮುಖಾಂತರ ನನಗೆ ಸ್ಥಳ ತೆಕ್ಕೊಂಡು ಜಮಿಯತುಲ್ ಫಲಾಹ್ದು ಫ್ರೀ ಮೆಡಿಕಲ್ ಬೆಳಿಗ್ಗೆ 10ರಿಂದ 1 ಗಂಟೆಗೆ ನಾವು ಕೊಡ್ತಾ ಇದ್ದೇವೆ. ಅದು ವಾರಕ್ಕೆ 6 ಸಲ. ಟ್ರೀಟ್ಮೆಂಟ್ ಸಹ ಉಂಟು, ಮೆಡಿಸಿನ್ ಸಹ ಇದ್ದಾರೆ. ನಮ್ಮ ಮುಸ್ತಕ್ ಭಾಯ್ ಇದ್ದಾರೆ, ಅವರನ್ನು ನಮ್ಮ ಕಮಿಟಿಯ ಮೆಂಬರ್. ಅವರ ಮುಖಾಂತರವೇ ನಮಗೆ ದೇವಿಯವರು ತುಂಬ ಸಹಾಯ ಮಾಡಿದ್ದಾರೆ, ಈಗಲೂ ಸಹಾಯ ಮಾಡ್ತಾ ಇದ್ದಾರೆ. ನಾನು ಇದು ಯಾಕೆ ಹೇಳಿದಂದರೆ, ನಾವು ಸ್ವಲ್ಪ ಕೆಲವು ಆರ್ಗನೈಸೇಷನ್ ನಾನು ಕೆಲಸ ಮಾಡ್ತಾ ಇದ್ದೇನೆ. ಅದರಲ್ಲಿ ಮೇಯ್ನ್ ನಮ್ಮದು ಎಜುಕೇಷನ್ ಮತ್ತು ಮೆಡಿಕಲ್ನದ್ದು. ಇದು ಶಾಲೆದ್ದು. ಈ ಶಾಲೆ ಕೆಲವು ವರ್ಷದ ಮೊದಲು ಇಲ್ಲಿಗೆ ನಾನು ಬರ್ತಾ ಇದ್ದೇನೆ. ಅದು ಅಲ್ಲದೆ ನಮ್ಮ ಉರ್ದು ಶಾಲೆಯಿಂದ ಇಲ್ಲಿಗೆ ಕನೆಕ್ಟೆಡ್ ಉಂಟು. ನಮ್ಮ ಪ್ರೋಗ್ರಾಮ್ ಅವರು ಬರ್ತಾರೆ. ರೀಸೆಂಟ್ಲಿ ನಮ್ಮ ಉರ್ದು ಶಾಲೆಯಲ್ಲಿ
ತಾಲೂಕು ಲೆವೆಲ್ನಲ್ಲಿ ಒಂದು ದೊಡ್ಡ ಪ್ರೋಗ್ರಾಮ್ ಮಾಡಿದ್ರು ಅಜ್ಜ ಕಾಡಿನಲ್ಲಿ. ಅದರ ಕಮಿಟಿಯಲ್ಲಿ ನನಗೆ ಒಂದು ಪ್ರೆಸಿಡೆಂಟ್ ಮಾಡಿದ್ದರು. ಅದರಲ್ಲಿ ಬಹಳ ಒಂದು ಒಳ್ಳೆಯ ಪ್ರೋಗ್ರಾಮ್ ನಾವು ಮಾಡಿದ್ದೆವು. ಈ ಶಾಲೆಗೆ ಸ್ವಲ್ಪ 100 ಇಯರ್ಸ್ ನಮ್ಮ ಸುಧಾಮನವರು ಮತ್ತು ಇಲ್ಲಿಯ ಟೀಚರ್ಸ್ನವರು ನನಗೆ ಎಪ್ರೇಟ್ ಮಾಡಿದಾಗ ನನ್ನ ತಮ್ಮನಿಗೆ ಮಾತಾಡಿ, ತಮ್ಮನವರು ಇದೆಲ್ಲ ಪೇಂಟಿಂಗ್ ಎಲ್ಲ ಕಂಪ್ಲೀಟ್ ಅವರೇ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ. ನಮ್ಮ ಊರಿನ ಶಾಲೆ ನಮ್ಮಿಂದ ಏನಾಗ್ತದೆ ನಾವು ಸಹಾಯ ಮಾಡಲಿಕ್ಕೆ ತಯಾರಿದ್ದೇವೆ. ಮತ್ತು ನನಗೆ ಅವಕಾಶ ಕೊಟ್ಟದ್ದಕ್ಕೆ ನಾನು ಕೃತಜ್ಞತೆ ಹೇಳುತ್ತಾ, ನನಗೆ ಬೇಗ ಹೋಗುವ ಕಾರಣ ನನಗೆ ನೀವು ಪರ್ಮಿಷನ್ ಕೊಡಬೇಕಂತ ಕೇಳುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ಗುಡ್ ಡೇ. ಮೆಡಿಲೈಫ್ ಕ್ಲಿನಿಕಲ್ ಲ್ಯಾಬೊರೇಟರಿ ಕಾಪು. ಇಲ್ಲಿ ರಕ್ತ ಮಲ ಮೂತ್ರ ಪರೀಕ್ಷೆ ಮಾಡಲಾಗುವುದು. ವಿಶೇಷ ಸೂಚನೆ: ಕರೆ ಮೇರೆಗೆ ಮನೆಗೆ ಭೇಟಿ ಕೊಟ್ಟು ರಕ್ತ ಸಂಗ್ರಹಿಸಲಾಗುವುದು. ಸಮಯ ಬೆಳಿಗ್ಗೆ 7ರಿಂದ ಸಂಜೆ 6:30 ತನಕ, ಭಾನುವಾರ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12:30 ತನಕ. ಸ್ಥಳ: ಕಾಪು, ಮಹಾಬಲ ಮಾಲ್, 1st ಫ್ಲೋರ್. ಒಮ್ಮೆ ಬೆಳೆದ ಹಾದಿಯ ಮರ ಮತ್ತೆ ನೆನೆಸೋ ಭಾವನೆಗಳ ಸರ. ಇಂಥ ನೆನಪಿನ ಸಂದರ್ಭದಲ್ಲಿ ನಮ್ಮ ಜೊತೆ ಇದ್ದು ನಿಮ್ಮ ಅಮೂಲ್ಯ ಸಮಯವನ್ನು ನಮಗಾಗಿ ಮೀಸಲಿಟ್ಟ ನಿಮಗೆ ಧನ್ಯವಾದಗಳು. ಅನ್ಯ ಕಾರ್ಯದ ಪ್ರಯುಕ್ತ ತೆರಳಲಿರುವ ನಿಮಗೆ ಸ್ಮರಣಿಕೆ ನೀಡಿ ಗೌರವಿಸಿದ್ದಾರೆ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು, ಶತಮಾನೋತ್ಸವ ಸಮಿತಿ ಅಧ್ಯಕ್ಷರು ಮತ್ತು ಹಳ್ಳಿ ವಿದ್ಯಾಸಂಘದ ಅಧ್ಯಕ್ಷರು. ಧನ್ಯವಾದಗಳು ಸರ್. ಒಂದು ಮಕ್ಕಳೇ, ನೀವು ಇದು ಎಣಿಸ್ಬಾರ್ದು ನಾವು ಗೌರ್ಮೆಂಟ್ ಶಾಲೆಯಲ್ಲಿ ಕಲಿತೇವೆ ಅಂತ. ನಾನು ಸಹ ಒಂದು ಗೌರ್ಮೆಂಟ್ ಶಾಲೆಯಲ್ಲಿ ಕಲಿತವ. ಇವತ್ತು ನಾನೊಂದು ಶಿಪ್ಪಿಂಗ್ನಲ್ಲಿ ವರ್ಲ್ಡ್ ವೈಡ್ನಲ್ಲಿ 50 ವರ್ಷ ಶಿಪ್ಪಿಂಗ್ನಲ್ಲಿ ಇನ್ಕ್ಲೂಡಿಂಗ್ ಸೀ ಲೈನ್ನಲ್ಲಿ ನಾನು ಜದ್ದದಿಂದ ಶಿಪ್ಪಿಂಗ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆಗಿ ಬಂದಿದ್ದೇನೆ. ಅಲ್ಲಿ 35 ವರ್ಷ ಇದ್ದೆ. ನನ್ನ ಅಣ್ಣನವರು ಎಲ್ಲ ಬಿಸ್ನೆಸ್ಸಲ್ಲಿ ಇದ್ದಾರೆ, ನಾನು ಸಹ ಬಿಸ್ನೆಸ್ಸಲ್ಲಿದ್ದೇನೆ. ನಮ್ಮ ನೇಬರ್ ಎಲ್ಲ ಇಂಜಿನಿಯರ್ಸ್, ಡಾಕ್ಟರ್ಸ್ ಇದೆಲ್ಲ ಆಗಿದ್ದಾರೆ. ನಾನು ಯಾಕೆ ಹೇಳಿದ್ದೆಂದರೆ, ನೀವು ಇದು ಎಣಿಸಬಾರ್ದು, ಇದು ಸಣ್ಣ ಶಾಲೆ, ಇದು ಇಂಟೀರಿಯರ್ ಉಂಟು, ನಾವು ಕಲಿಯುವುದಿಲ್ಲ. ಕಲಿಯುವ ಮಕ್ಕಳಿಗೆ ಎಲ್ಲಿಯೂ ಹೋಗಿ ಕಲಿಯುತ್ತಾರೆ. ಹಾಗಿರುವಾಗ ನೀವು ಮನಸ್ಸಲ್ಲಿ ಗಟ್ಟಿ ಮಾಡಿಕೊಳ್ಳಬೇಕು. ಇನ್ಶಾಲ್ಲ ನಾಳೆ ನೀವು ಈ ಶಾಲೆಯಿಂದ ಕಲಿತು ಬೇರೆ ಶಾಲೆ, ಕಾಲೇಜ್ ಆಗಲಿ ಎಲ್ಲಿಯೂ ಆಗಲಿ, ಇಂಜಿನಿಯರ್, ಮೆಡಿಕಲ್, ಸಿ ಎಲ್ಲ ಆಗಬೇಕಂತ ನನ್ನ ಆಶೀರ್ವಾದ. ಜೈ ಹಿಂದ್. ಧನ್ಯವಾದಗಳು ಸರ್. ಸರ್ಕಾರಿ ಕಾಪು ಮಾದರಿ ಇಲ್ಲಿಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಕಮಲಾಕ್ಷಿ, ಸಹ ಶಿಕ್ಷಕಿಯಾದ ಶ್ರೀಮತಿ ಸವಿತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಮ್ಮನ್ನು ಗೌರವಪೂರ್ವಕವಾಗಿ ಗುರುತಿಸಿಕೊಂಡಿದ್ದೇವೆ ಸರ್. ಮೇಡಮ್, ಮುಂದಿನ ಕಾರ್ಯಕ್ರಮ ವಿಜೇತರ ಪಟ್ಟಿಯನ್ನು, ಪೋಷಕರ ಆಟೋಟ ಸ್ಪರ್ಧೆಯ ವಿಜೇತರ ಪಟ್ಟಿಯನ್ನ ನಿಮ್ಮ ಮುಂದೆ ನೀಡಿದ್ದಾರೆ ಶಾಲಾ ದೈಹಿಕ ಶಿಕ್ಷಣ ಶಿಕ್ಷಕರಾದ ಶ್ರೀಮತಿ ಪ್ರತಿಮಾ ರವರು. ಈ ಸ್ಪರ್ಧೆಯ ಬಹುಮಾನವನ್ನ ಶ್ರೀ ಮೊಹಮ್ಮದ್ ರಶೀದ್ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಸಂಗೀತ ಕುರ್ಚಿ, ಫಸ್ಟ್ ಪ್ಲೇಸ್ ಅಶ್ರಾ. ಪೋಷಕರು ದಯವಿಟ್ಟು. ಮಹಿಳೆಯರ ಸಂಗೀತ ಕುರ್ಚಿ, ಪ್ರಥಮ ಸ್ಥಾನ ಅಶ್ರಾ. ಸೆಕೆಂಡ್ ವಸಂತಿ,
ಹೆಸರು ಕರೆದವರು ದಯವಿಟ್ಟು ಆದಷ್ಟು ಬೇಗ ಮುಂದೆ ಬನ್ನಿ. ಪುರುಷರ ಸಂಗೀತ ಕುರ್ಚಿ ಸಭೆಯಲ್ಲಿದ್ದವರು ಮುಕ್ತಾಮ್ ಹುಸೇನ್, ಸೆಕೆಂಡ್ ಜಾಕೀರ್, ಥರ್ಡ್ ಐತಪ್ಪ. ನಿಂಬೆ ಚಮಚ ಓಟ ಪುರುಷರ ವಿಭಾಗ, ಫಸ್ಟ್ ಹುಸೇನ್, ಸೆಕೆಂಡ್ ಶಿವರಾಜ್, ಥರ್ಡ್ ರತ್ನಾಕರ್. ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಿ. ಬಾಂಬ್ ಇನ್ ದ ಸಿಟಿ ಪುರುಷರ ವಿಭಾಗ, ಯಾಸಿನ್, ಫಸ್ಟ್ ಯಾಸಿನ್, ಸೆಕೆಂಡ್ ಹನುಮಂತ, ಥರ್ಡ್ ಜಾಕೀರ್. 100 ಮೀಟರ್ ಓಟ ಪುರುಷರಿಗಾಗಿ ಗೋಣಿಚೀಲ ಓಟವನ್ನು ಏರ್ಪಡಿಸಿದ್ದು. ಅದರಲ್ಲಿ ಫಸ್ಟ್ ಯಾಸಿನ್, ಸೆಕೆಂಡ್ ಥರ್ಡ್ ಐತಪ್ಪ. ಅದೇ ರೀತಿ ಗುಂಡು ಎಸೆತ ಸ್ಪರ್ಧೆಯಲ್ಲಿ ಪುರುಷರ ವಿಭಾಗದಲ್ಲಿ ಫಸ್ಟ್ ಹುಸೇನ್, ಸೆಕೆಂಡ್ ಹನುಮಂತ, ಥರ್ಡ್ ಯಾಸಿನ್. ಈಗ ಧನ್ಯವಾದಗಳು ಸರ್. ಮುಂದಿನ ಬಹುಮಾನವನ್ನು ಶಾಲಾ ಮುಖ್ಯೋಪಾಧ್ಯಾಯರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಮಹಿಳೆಯರ ವಿಭಾಗ ನಿಂಬೆ ಚಮಚ ಓಟ, ನಜೀಮಾ ಫಸ್ಟ್, ಸೆಕೆಂಡ್ ಉಮಾ, ಥರ್ಡ್ ಕಾಮಿನಿ. ದಯವಿಟ್ಟು ವೇದಿಕೆಯತ್ತ ವೇಗವಾಗಿ ಬರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಬಾಂಬ್ ಇನ್ ದ ಸಿಟಿ ಪ್ರಥಮ ಸಂಗೀತ, ಸೆಕೆಂಡ್ ರಜಿಯಾ, ಥರ್ಡ್ ಜೀವಿಕಾ. ಥರ್ಡ್ ಕಾಮಿನಿ. Passing the ball, Manjula. Second Rubina. Third Sita.
Uma, third Kamini. ವಂದನೆಗಳು ಮೇಡಮ್. ಕಲಿಕೆಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದವರಿಗೆ ಕಲಿಕಾ ಪ್ರೋತ್ಸಾಹ ಧನವನ್ನು ಪ್ರಾಯೋಜಿಸುವರು ಶ್ರೀಯುತ ಸುರೇಶ್ ಪಿ, ನಿವೃತ್ತ ಶಿಕ್ಷಕರು, ಉಡುಪಿ. ಇವರು ನಮ್ಮ ಶಾಲಾ ಮುಖ್ಯೋಪಾಧ್ಯಾಯಿನಿ ಸುಧಾ ಮೇಡಮ್ ಅವರ ಪತಿ. ಮಕ್ಕಳ ಹೆಸರನ್ನ ನಿಮ್ಮ ಮುಂದಿಡಲಿದ್ದಾರೆ ನಮ್ಮ ದೈಹಿಕ ಶಿಕ್ಷಕರಾದಂಥ ಶ್ರೀಮತಿ ಪ್ರತಿಮಾ ಟೀಚರ್. ಅದಕ್ಕಿಂತ ಮೊದಲು ನಮ್ಮ ಶಾಲೆಯಲ್ಲಿ ದೈಹಿಕ ಶಿಕ್ಷಕರು ಇಲ್ಲದ ಸಮಯದಲ್ಲಿ ಮಕ್ಕಳ ಮೆಡಿಲೈಫ್ ಕ್ಲಿನಿಕಲ್ ಲ್ಯಾಬೊರೇಟರಿ ಕಾಪು. ಇಲ್ಲಿ ರಕ್ತ, ಮಲ, ಮೂತ್ರ ಪರೀಕ್ಷೆ ಮಾಡಲಾಗುವುದು. ವಿಶೇಷ ಸೂಚನೆ: ಕರೆ ಮೇರೆಗೆ ಮನೆಗೆ ಭೇಟಿ ಕೊಟ್ಟು ರಕ್ತ ಸಂಗ್ರಹಿಸಲಾಗುವುದು. ಸಮಯ ಬೆಳಿಗ್ಗೆ 7ರಿಂದ ಸಂಜೆ 6:30 ತನಕ, ಭಾನುವಾರ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12:30 ತನಕ. ಸ್ಥಳ: ಕಾಪು, ಮಹಾಬಲ ಮಾಲ್, ಫಸ್ಟ್ ಫ್ಲೋರ್. ಮಾರ್ಗದರ್ಶಕರಾಗಿ ಆಗಮಿಸಿರುವಂತಹ ನವೀನ್ ಸರ್ ಮತ್ತು ಸದಾಶಿವ ಸರ್ ಇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ. ನಿಮ್ಮನ್ನು ಪೂರ್ವಕವಾಗಿ ಗೌರವಿಸುತ್ತಿದ್ದೇವೆ ಸರ್. ಕಲಿಕೆಯ ಬಹುಮಾನಗಳು: ಎಲ್ಕೆಜಿ ವಿಭಾಗ ಅಬ್ದುಲ್ ಹಾಸಿಫ್ ಫಸ್ಟ್, ಧ್ರುವಿಕಾ. ಈ ಬಹುಮಾನವನ್ನ ನಮ್ಮ ಶತಮಾನೋತ್ಸವ ಸಮಿತಿ ಅಧ್ಯಕ್ಷರಾದ ಸುಧಾಮ ಶೆಟ್ಟಿ ಅವರು ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಅಬ್ದುಲ್ ಹಾಸಿಫ್ ಫಸ್ಟ್, ಸೆಕೆಂಡ್ ಧ್ರುವಿಕಾ, ಥರ್ಡ್ ಯಶಸ್ ಟಿ. ಕ್ಯಾಶ್ ಇರೋದ್ರಿಂದ ಪೇರೆಂಟ್ಸ್ ಇದ್ರೆ ಅದನ್ನ ತಗೊಂಡ್ಬಿಡಿ, ಇಲ್ಲಂದ್ರೆ ಟೀಚರ್ಸ್ ಆದ್ರೂ ತಗೊಂಡ್ಬಿಡಿ. 1ನೇ ತರಗತಿ ವೈಭವಿ ಫಸ್ಟ್, ಸನ್ನಿಧಿ ಸೆಕೆಂಡ್, ಶ್ರೀನಿಧಿ ಮತ್ತು ಕೃಷಿಕಾ ಥರ್ಡ್. ಖುಷಿ ಫಸ್ಟ್, ಕನ್ನು ಸೆಕೆಂಡ್, ರಾಫಿಯಾ ಥರ್ಡ್. ಮೂರನೇ ತರಗತಿ ಸಂಪ್ರೀತಿ ಫಸ್ಟ್, ಚೇತನ್ ಸೆಕೆಂಡ್, ಅಬ್ದುಲ್ ಅಜೀಜ್ ಥರ್ಡ್. ಕೃತಿಕಾ ಫಸ್ಟ್, ಚಂದನ್ ಸೆಕೆಂಡ್, ಈಶಿಕಾ ಥರ್ಡ್. ಐದನೇ ತರಗತಿ ರಾಜಶ್ರೀ
ಫಸ್ಟ್, ಸಿಜಾ ಫಾತಿಮಾ ಸೆಕೆಂಡ್, ನಿರೀಕ್ಷಾ ಥರ್ಡ್. ಧನ್ಯವಾದ ಸರ್. ಮುಂದಿನ ಬಹುಮಾನವನ್ನು ಶ್ರೀಯುತ ಸದಾಶಿವ ಶೇರುಗಾರ್ ನೀಡಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಆರನೇ ತರಗತಿ ಅಫೀಫಾ ಫಸ್ಟ್, ವರ್ಷ ಸೆಕೆಂಡ್, ಪ್ರಜ್ಞಾ ಥರ್ಡ್. ಏಳನೇ ತರಗತಿ ಧನ್ಯಶ್ರೀ ಫಸ್ಟ್, ಐಫಾ ಉಮಿಮಾ ಸೆಕೆಂಡ್, ಸಿಂಚನಾ ಥರ್ಡ್. ಮುಂದಿನ ಬಹುಮಾನ 2023-24ನೇ ಸಾಲಿನ 7ನೇ ತರಗತಿಯಲ್ಲಿ ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನದಲ್ಲಿ ಉತ್ತೀರ್ಣರಾದವರು. ಫಸ್ಟ್ ಚಿರಾಗ್, ಸೆಕೆಂಡ್ ಸುಮನಾ ಆಚಾರ್ಯ, ಥರ್ಡ್ ನಮನ್ ಎನ್. ನೆಕ್ಸ್ಟ್ 2022-23ನೇ ಸಾಲಿನಲ್ಲಿ ಪ್ರಜ್ವಲ್ ವಿಜಯ್ ಸರ್ವೇಗಾರ, ನೆಕ್ಸ್ಟ್ ಅಶ್ಲೇಷ್ ಅಂಡ್ ನವ್ಯ. ಎರಡು 2022-23ನೇ ಸಾಲಿನ 2023-24ನೇ ಸಾಲಿನ 7ನೇ ತರಗತಿಯಲ್ಲಿ ಉತ್ತೀರ್ಣರಾದವರಿಗೆ ಬಹುಮಾನ ನೀಡಿ ಸಹಕರಿಸಿದ್ದೀರಿ. ಕಲಿಕಾ ಪ್ರೋತ್ಸಾಹಧನ ನೀಡಿ ಪ್ರತಿಯೊಬ್ಬ ವಿದ್ಯಾರ್ಥಿಯ ಮುಂದಿನ ಹೆಜ್ಜೆಗೆ ಸ್ಫೂರ್ತಿಯಾದವರು. ಇವರು ನೀಡಿದ ಪ್ರೋತ್ಸಾಹಧನ ನಮ್ಮ ಮನಸ್ಸಿನಲ್ಲಿ ಉಳಿಯುತ್ತದೆ. ಶ್ರೀಯುತ ಸುರೇಶ್ ಬಿ, ನಿವೃತ್ತ ಶಿಕ್ಷಕರು, ಇವರಿಗೆ ನಮ್ಮೀ ಸಂಸ್ಥೆಯ ಪರವಾಗಿ ಮನದಾಳದ ವಂದನೆಗಳು. ಅನ್ಯ ಕಾರ್ಯದ ನಿಮಿತ್ತ ತೆರಳಲಿರುವ ಶ್ರೀ ಮೆಡಿಲೈಫ್ ಕ್ಲಿನಿಕಲ್ ಲ್ಯಾಬೊರೇಟರಿ ಕಾಪು. ಇಲ್ಲಿ ರಕ್ತ, ಮಲ, ಮೂತ್ರ ಪರೀಕ್ಷೆ ಮಾಡಲಾಗುವುದು. ವಿಶೇಷ ಸೂಚನೆ: ಕರೆ ಮೇರೆಗೆ ಮನೆಗೆ ಭೇಟಿ ಕೊಟ್ಟು ರಕ್ತ ಸಂಗ್ರಹಿಸಲಾಗುವುದು. ಸಮಯ ಬೆಳಿಗ್ಗೆ 7ರಿಂದ ಸಂಜೆ 6:30 ತನಕ. ಭಾನುವಾರ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12:30 ತನಕ. ಸ್ಥಳ: ಕಾಪು, ಮಹಾಬಲ ಮಾಲ್, ಫಸ್ಟ್ ಫ್ಲೋರ್. ಈ ಒಂದು ಕಾರ್ಯಕ್ರಮ ಶತಮಾನೋತ್ಸವ ಸಮಾರಂಭ PM ಶ್ರೀ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲಾರ್ ಜನರಲ್. ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲ ಗಣ್ಯರಿಗೆ ಆಸನದ ನಮ್ಮ ಪುರಸಭೆಯ ಅಧ್ಯಕ್ಷ ಹರಿನಾಕ್ಷಿ ಅವರೇ ಮತ್ತು ಮಾಜಿ ಪ್ರಾಧಿಕಾರ ಅಧ್ಯಕ್ಷರಾದ ಸುಧಾಮ ಶೆಟ್ಟಿ ಅವರೇ, ಮುಸ್ತಾಕ್ಷಿ ಅವರೇ, ನಿಮಗೆ ಹೆಸರು ಗೊತ್ತಿಲ್ಲ ಎಲ್ಲರಿಗೆ, ಈ ಆಸೀನತೆ ಎದುರಿತ ಎಲ್ಲ ಜನರಿಗೆ, ಪೋಷಕರಿಗೆ, ಊರಿನ ಗಣ್ಯರಿಗೆ, ದಾನಿಗಳಿಗೆ ಮತ್ತು ಪುಟಾಣಿ ಮಕ್ಕಳಿಗೆ ಒಂದೇ ಮಾತಿನಲ್ಲಿ ಶುಭಯ ಹಾರೈಸುತ್ತಾ ನಾನೊಂದು ನಮ್ಮ ಈ ಶಾಲೆಗೆ ಒಂದು ಇವತ್ತು ನೋಡಿದಂಥ ಒಂದು ಕಾರ್ಯಕ್ರಮ ಅಂದರೆ ತುಂಬ ಅಚ್ಚುಕಟ್ಟವಾದ ಒಂದು ಕಾರ್ಯಕ್ರಮ, ಮನಸ್ಸಿಗೆ ಒಂದು ಮನದೊಳಾಗಿದೆ. ಅದರಂತೆ ಈ ಸಮಾರಂಭಕ್ಕೆ, ಈ ಶುಭಾರಂಭಕ್ಕೆ, ಈ ಕಾರ್ಯಕ್ರಮಕ್ಕೆ ಎಷ್ಟೋ ದಿನದಿಂದ ಈ ನೆರವೇರಿಸಿದ್ದ ಆಯ್ದ ತಯಾರಿ ನಡೆಸಿದ್ದ ಶ್ರೀಮಾನ್ ಸುಧಾಮ ಶೆಟ್ಟಿ ಅವರಿಗೆ ಅಭಿನಂದನೆಗಳು. ಅದೇ ರೀತಿ ನಮ್ಮ ಬರುವ ಕಾಲದಲ್ಲಿ ನಮ್ಮ ಏನು ಕರ್ತವ್ಯವಾಗಿದ್ದರೆ ನಾನು ಸಹ ಶಬೀರ್ ಹಾಜಿ ಹೇಳಿದ ಹಾಗೆ ನಾನು ಸಹ ಒಂದು ಸರ್ಕಾರಿ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಯಾಗಿದ್ದೇನೆ. ಪಕ್ಕದ ಉರ್ದು ಶಾಲೆಯಲ್ಲಿ ನಾವು ಕಲಿತು ಬಂದ ಆ ಸಮಯದಲ್ಲಿ 7ನೇ ಕ್ಲಾಸಲ್ಲಿ SPL ಆಗಿದ್ದೇನೆ. ಅದ ನಂತರ ನಿಮ್ಮೆಲ್ಲರ ಆಶೀರ್ವಾದದಿಂದ ಈಗ ಒಂದು ಕಾಪು ಪುರಸಭೆಯ ಕೌನ್ಸಿಲರ್ ಆಗಿದ್ದೇನೆ.
ನಾನು ಒಂದು ಅದೇ ಸರ್ಕಾರಿ ಶಾಲೆಯಲ್ಲಿ ಕಲ್ತವನು ನಾನು. ಯಾಕೆ ಹೇಳ್ತಾ ಅಂದರೆ ಈಗಿನ ಒಂದು ಇಂಗ್ಲೀಷ್ ಮೀಡಿಯಂ ಒಂದು ಫ್ಯಾಷನ್ ಆಗಿ ಹೋಗಿದೆ. ಎಷ್ಟೋ ಪಟ್ಟು ಹೆಚ್ಚು ಈ ಸರ್ಕಾರ ಶಾಲೆಯಲ್ಲಿ ಸೌಲಭ್ಯಗಳಿವೆ, ಫೆಸಿಲಿಟೀಸ್ ಏನೋ ಎಲ್ಲ ಫೆಸಿಲಿಟಿ ಇದೆ. ಬಿಸಿ ಊಟ, ಯೂನಿಫಾರ್ಮ್ ಫ್ರೀ, ಪುಸ್ತಕ ಫ್ರೀ, ಮಳೆಗಾಲದಲ್ಲಿ ಕೊಡೆ ಸಹ ಕೊಡ್ತಾರೆ, ಅದೇ ರೀತಿ ಸೈಕಲ್ ಸಹ ಕೊಡ್ತಾರೆ. ಟೀಚರ್ ಹೇಳಿದ ಹಾಗೆ ಅವರಿಗೆ ಏನೋ ಚಿಕಿತ್ಸೆ ಏನೆಲ್ಲ ಮೆಡಿಸಿನ್ಸ್ ಎಲ್ಲವನ್ನು ದೊರಕುತ್ತದೆ. ಆದರೂ ಸಹ ನಮ್ಮ ಜನರು ಯಾಕೆ ಈ ಪದೇ ತಪ್ಪು ಮಾಡ್ತಾರೆ ಅಂದರೆ ಇಂಗ್ಲೀಷ್ ಮೀಡಿಯಂ ಅಂತ ಹೇಳುತ್ತಾ ಅವರಿಗೆ ಏನು ಕೈಯಲ್ಲಿ ಹಣ ಇಲ್ಲದರೂ ಸಹ ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಂನಲ್ಲಿ ಕಲಿಸಬೇಕು, ಎಜುಕೇಷನ್ ಪಡಬೇಕು ಅನ್ನೋ ಆಸೆ ಯಾಕೆ ಇದೆ ಅಂದರೆ ಗೊತ್ತಾಗೋದಿಲ್ಲ. ಈ ಒಂದು ಆಸೆ ನಾವು ಎಷ್ಟು ಸಲ ಫೀಲ್ಡಿಗೆ ಹೋಗಿದ್ದೇವೆ, ಮನೆಗೆ ಹೋಗಿ ಅವರಿಗೆ ಏನೋ ಎಲ್ಲವನ್ನು ಎಕ್ಸ್ಪ್ಲೇನ್ ಮಾಡಿದ್ದೆ ಶಾಲೆದ ಬಗ್ಗೆ. ಪಕ್ಕದಲ್ಲಿ 2-3 ಕನ್ನಡ ಶಾಲೆಗಳಿವೆ, ಸರ್ಕಾರಿ ಶಾಲೆಗಳಿವೆ. ಆದರೂ ಸಹ ನೀವು ಎಷ್ಟೋ ದೂರಕ್ಕೆ ಇಂಗ್ಲೀಷ್ ಮೀಡಿಯಂಗೆ ಕಲಿಸ್ತಾ ಇರುತ್ತೆ. ನಮಗೇನು ಅಬ್ಜೆಕ್ಷನ್ ಇಲ್ಲ ಇಂಗ್ಲೀಷ್ ಮೀಡಿಯಂ. ಆದರೆ ಕೆಲವು ಸಲ ಎಕ್ಸಾಮ್ ಹತ್ತಿರ ಬಂದರೂ ಸಹ ಫೀಸ್ ಬಾಕಿ ಇರ್ತದೆ ಅವರಿಗೆ. ನಮ್ಮ ಹತ್ರ ಬರ್ತಾರೆ, ಯಾಕೆಂದರೆ ಹಾಲ್ ಟಿಕೆಟ್ ಸಿಗಲಿಲ್ಲ ನಮಗೆ, ಯಾಕೆ ಫೀಸ್ ಬಾಕಿ ಇದೆ, ಮೊನ್ನೆ ಅಷ್ಟಕ್ಕೆ ಎಕ್ಸಾಮ್ ನಡೀಲಿಕ್ಕೆ ಇದೆ, ನಮ್ಮ ಮಕ್ಕಳಿಗೆ ಹಾಲ್ ಟಿಕೆಟ್ ಸಿಗಲಿಲ್ಲ ಅಂತ. ಆ ಥರದ ಒಂದು ಪರಿಸ್ಥಿತಿ ಬಂದಿರದಂತ ನಾವು ಹೇಳಬೇಕಾಗ್ತದೆ ಈ ವಿಷಯ. ಆದರೆ ನಮ್ಮ ಸರ್ಕಾರದಿಂದ ಏನೋ ಎಷ್ಟೋ ಎಲ್ಲ ಸೌಲಭ್ಯಗಳಿವೆ ಶಾಲೆಯಲ್ಲಿ, ನಾವು ಒಂದು ನೆರವೇರಿಸಿದರೆ, ಅದನ್ನು ನಾವು ಸದುಪಯೋಗಗೊಳಿಸಿದರೆ ನಮಗೆ ಅದೇ ಎಜುಕೇಷನ್, ಅದೇ ವಿದ್ಯಾಭ್ಯಾಸ ನಮಗೆ ಸಿಗುತ್ತೆ ಇಲ್ಲಿ ಹೇಳ್ತಾ ಅವಕಾಶ ಕೊಟ್ಟದ್ದಕ್ಕೆ ನಾವು ನಮ್ಮ ಕರ್ತವ್ಯದಿಂದ ನಾವು ನಮ್ಮ ಪುರಸಭೆ ಅಧ್ಯಕ್ಷ ಹರಿಣಾಕ್ಷರನ ಒಂದು ಬೇಡಿಕೆ ಅಂದರೆ ನಮ್ಮ ಪಕ್ಕದ ಈ ಶಾಲೆ ಅಥವಾ ಪಕ್ಕದ ಮಲ್ಲಾರ ಶಾಲೆ ಆಗಲಿ ಎಷ್ಟೋ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ನೀವು ಸರ್ಕಾರದಿಂದ ಏನು ಬರುವ ಸೌಲಭ್ಯಗಳು ಅದನ್ನು ಒದಗಿಸಿಕೊಳ್ಳಲಿಕ್ಕೆ ನೀವು ಪ್ರಯತ್ನ ಪಡಬೇಕು ಮೇಡಮ್. ನಮ್ಮ ಮೇಡಮ್ ಮತ್ತು ನಾವು ಎಲ್ಲರೂ ಸೇರಿ ಈ ಶಾಲೆಯ ಮಕ್ಕಳಿಗೆ ಮತ್ತು ಊರಿನಿಗೆ ಎಲ್ಲವನ್ನು ನಾವು ಒಂದು ಇಂಪ್ರೂವ್ಮೆಂಟ್ ಮಾಡಬೇಕು ಬೇಕಂತ ನಿಮ್ಮೆಲ್ಲರ ಆಶೀರ್ವಾದ ಬೇಕು ನಮಗೆ ಹೇಳುತ್ತಾ ನಮ್ಮ ಮಾತಿಗೆ ವಿರಾಮ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಮನದಾಳದ ಮಾತಿಗೆ ನಮ್ಮ ಹೃದಯಾಂತರಾಳದ ವಂದನೆಗಳು. ಶತಮಾನೋತ್ಸವದ ಸವಿ ನೆನಪಿಗಾಗಿ ಶತಮಾನೋತ್ಸವದ ಅಧ್ಯಕ್ಷರು ಸ್ಮರಣಿಕೆಯನ್ನು ನೀಡಿ ಗೌರವಿಸಲಿದ್ದಾರೆ. ವಂದನೆಗಳು ಸರ್. ನಮ್ಮ ಶಾಲೆಯ ನೆಲೆಗೆ ನಂದಾದೀಪದಂತೆ ಬೆಳಗಿದ ಹೃದಯ. ಇವರು ಶ್ರಮದಿಂದ ಶಾಲೆಯ ಕನಸುಗಳಿಗೆ ರೂಪ ಕೊಟ್ಟ ಭಗೀರಥ. ವಿದ್ಯೆ ಪಡೆದ ನೆಲೆಯ ನೆನಪನ್ನು ಮರೆತಿರಲಿಲ್ಲ. ಆ ನೆನಪಿಗೆ ಸುಮಾರು 15,000 ವೆಚ್ಚದಲ್ಲಿ ರಂಗಮಂಟಪವನ್ನು ಮಾಡಿಕೊಟ್ಟ ಹರಿಕಾರ. ಹಗಲಿರುಳು ಶ್ರಮವಹಿಸಿ ಶತಮಾನೋತ್ಸವದ ಅಧ್ಯಕ್ಷರ ಗದ್ದುಗೆ ಏರಿ ಈ ದಿನ ನೆಮ್ಮದಿಯ ಸಾರ್ಥಕತೆಯನ್ನು ಪಡೆಯುತ್ತಿರುವ ಶ್ರೀಯುತ ಸುಧಾಮ ಶೆಟ್ಟಿ ತಮ್ಮ ಮೆಡಿಲೈಫ್ ಕ್ಲಿನಿಕಲ್ ಲ್ಯಾಬೊರೇಟರಿ ಕಾಪು. ಇಲ್ಲಿ ರಕ್ತ, ಮಲ, ಮೂತ್ರ ಪರೀಕ್ಷೆ ಮಾಡಲಾಗುವುದು. ವಿಶೇಷ ಸೂಚನೆ: ಕರೆ ಮೇರೆಗೆ ಮನೆಗೆ ಭೇಟಿ ಕೊಟ್ಟು ರಕ್ತ ಸಂಗ್ರಹಿಸಲಾಗುವುದು. ಸಮಯ ಬೆಳಿಗ್ಗೆ 7ರಿಂದ ಸಂಜೆ 6:30 ತನಕ. ಭಾನುವಾರ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12:30 ತನಕ. ಸ್ಥಳ: ಕಾಪು, ಮಹಾಬಲ ಮಾಲ್, 1st ಫ್ಲೋರ್. ತಮ್ಮ ಮಾತಿಗಾಗಿ ಅವಕಾಶ. PMC ಸರ್ಕಾರಿ ಹಿರಿಯ ಪ್ರೌಢಶಾಲೆ ಜನರಲ್
ಶತಮಾನೋತ್ಸವ ಸಂಭ್ರಮದ ಈ ವೇದಿಕೆಯಲ್ಲಿರುವ ನಮ್ಮ ಪುರಸಭೆಯ ಪ್ರಥಮ ಪ್ರಜೆ ಸಹೋದರಿ ಹರನಾಶಿ ಒಳಗೆರವರೇ, ನಮ್ಮ STMC ಅಧ್ಯಕ್ಷರೇ, ವೇದಿಕೆಯಲ್ಲಿ ಎಲ್ಲ ಗಣ್ಯರೇ, ದಾನಿಗಳೇ, ವೇದಿಕೆ ಮುಂಭಾಗದಲ್ಲಿರುವ ಪೋಷಕರೇ, ಮುದ್ದು ಮಕ್ಕಳೇ, ಹಳೆ ವಿದ್ಯಾರ್ಥಿಗಳೇ, ಈ ದಿವಸ ನಮ್ಮ ಈ ನಾಡಿನ ಹಬ್ಬದಾಗಿ ನಾವು ಈ ಶತಮಾನೋತ್ಸವ ಆಚರಿಸಿದ್ದೇವೆ. ಅಂದರೆ ನಾವು ಸಹ ಇಲ್ಲಿ ಬಾಲ್ಯದ ಜೀವನದಲ್ಲಿ 3ನೇ ಕ್ಲಾಸಿಗೆ ಇಲ್ಲಿ ಬಂದಿದ್ದೇನೆ, ಮತ್ತು ಕಾಪು ಶಾಲೆಗೆ ಹೋಗಿದ್ದೇನೆ. ಮೂರನೇವರೆಗೆ ನಾವು ಮಲ್ಲ ಶಾಲೆಯಲ್ಲಿ ವಿದ್ಯೆ ಕಲಿತದ್ದು. ನಂತರ ನಾವು ಕಾಪು ಶಾಲೆಗೆ ನಮ್ಮ ಅಕ್ಕ ಹೋಗುವಾಗ ಅವರ ಒಟ್ಟಿಗೆ ನಾವು ಹೋಗ್ತಿದ್ವಿ. ನಮ್ಮ ಟೀಚರ್ ಅವರು 1 ವರ್ಷದಿಂದ ಮುಂದೆ ಹೇಳ್ತಿದ್ರು, ಬರುವ ವರ್ಷ ನಮ್ಮ ಶತಮಾನೋತ್ಸವ, ಅದಕ್ಕೆ ನಾವು ತಯಾರಿ ಮಾಡಬೇಕಂತ. ಆದರೂ ನಾವು ಅದಕ್ಕೆ ಒಪ್ಪಿ ನಮ್ಮ ಎಲ್ಲರ ಹಳೆ ವಿದ್ಯಾರ್ಥಿಗಳ ಸಂಘವನ್ನು ಸ್ಥಾಪಿಸಿ ಅದಕ್ಕೆ ಬೇಕಾದಂಥ ಕಾರ್ಯಕರ್ತರನ್ನು ಒಟ್ಟುಗೂಡಿಸಿ ನಮ್ಮ ಹಳೆಯವನ್ನು ಒಟ್ಟುಗೂಡಿಸಿ ನಾವು ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ನಾವು ಚಾಲನೆ ಕೊಟ್ಟಿದ್ದೆವು. ಮೊದಲಾಗಿ ನಾವು ನಮಗೆ ಸುಮಾರು ಖರ್ಚು ವೆಚ್ಚದ ಅಂದಾಜು ನೋಡುವಾಗ ನಾವು ಸ್ವಲ್ಪ ಮೊದಲು ಹೆದರಿದ್ದೇವೆ. ಆದರೆ ನಾವು ಈ ಶಾಲೆಗೆ ಪೇಂಟ್ ಆಗಲಿಕ್ಕೆ ಕೆಲವು ವರ್ಷ ಆಗ್ತಿತ್ತು. ಮತ್ತು ನಾವು ಮತ್ತು STMCಯ ಹಳೆ ವಿದ್ಯಾರ್ಥಿ ಅಧ್ಯಕ್ಷರು ನಮ್ಮ ಅಸ್ಲಾಂ ಕಾಜಿಯವರು ಅಲ್ಲಿ ಹೋಗಿದ್ವಿ. ಅವರ ಮಗಳ ಮದುವೆ ಇತ್ತು 1-2 ತಿಂಗಳ ಮೊದಲು. ಮದುವೆ ಇತ್ತು, ಒಂದು ಸಲ ಹೋಗಿ ಅವರು ಇರಲಿಲ್ಲ. ಇನ್ನೊಮ್ಮೆ ಹೋಗಿ ಅವರನ್ನು ಭೇಟಿಯಾಗಿ ಅವರಿಗೆ ವಿಷಯ ಹೇಳಿದ್ದೇವೆ. ಅಂದರೆ ನಾವು ಶತಮಾನ ಆರಿಸಿದ್ದೇವೆ, ನಮಗೆ ನೀವು ಸಹಕಾರ ಕೊಡಬೇಕಂತ. ಅವ್ರು ಹೇಳಿದರು ಏನು ಮಾಡಬೇಕಂತ. ನನಗೆ ಏನು ಕೆಲಸ ಆಗಬೇಕು, ನಾನು ಅವರಿಗೆ ಯಾವುದು ಧನ ಸಹಾಯ ಆಗಲಿ ಕೇಳಲಿಲ್ಲ. ನಾವು ಹೇಳಿದೆವು, ನೀವು ಶಾಲೆಗೆ ಒಂದು ಪೇಂಟ್ ಮಾಡಿಸಿಕೊಡಿ ಅಂತ. ಆಗಲೇ ಅವರು ಸಂಬಂಧಪಟ್ಟ ಇಂಜಿನಿಯರಿಗೆ ಕರೆದು ಹೇಳಿ ಮರು ದಿವಸವೇ ನಮ್ಮ ಶಾಲೆಯ ನೋಡಲಿಕ್ಕೆ ಬಂದಿದ್ದರು ಅವರ ಇಂಜಿನಿಯರು. ಅವರು 1 ತಿಂಗಳ ಶತಮಾನೋತ್ಸವ 1 ತಿಂಗಳ ಮೊದಲೇ ಎಲ್ಲ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ. ಆಗ ನಮ್ಮದು 50% ನಮ್ಮ ತಲೆಯಲ್ಲಿದ್ದ ಹೊರೆ ಕಡಿಮೆ ಆಯಿತು. ಇನ್ನು ನಾವು ಈಗ ನಮ್ಮದೊಂದು ಧ್ಯೇಯವಾಗಿದ್ದು, ನಮ್ಮ ಸುನೀಲ್ ಪ್ರಚಾರದ ಸಮಿತಿಯ ಅಧ್ಯಕ್ಷ ಸುನೀಲ್ ಹೇಳ್ತಿದ್ದು, ನಮ್ಮ ಶಾಲೆ ನಮ್ಮ ಹೆಮ್ಮೆ. ಅದು ಎಲ್ಲ ಕಡೆಯದು ದೊಡ್ಡ ಒಂದು ಇದಾಗಿ ಸ್ಲೋಗನ್ ಆಯಿತು, ನಮ್ಮ ಶಾಲೆ ನಮ್ಮ ಹೆಮ್ಮೆ ಅಂತ. ನಾವು ಅದಕ್ಕೆ ಚಾಲನೆ ಕೊಟ್ಟು ನಮಗೆಲ್ಲ ಬರೋದಿಲ್ಲ, ಮೊಬೈಲ್ ಇದ್ದು ಅವರೆಲ್ಲ 3-4 ಜನರ ಒಂದು ಗ್ರೂಪ್ ಮಾಡಿ ಹಾಕಿ ಮೊದಲು ನಾವು ಸಹ ಹೆದರಿದ್ದೆವು. ಅಂದರೆ ನಮಗೆ ಶಾಲೆಗೆ ಖರ್ಚು ವೆಚ್ಚಕ್ಕೆ ಹಣ ಒಟ್ಟು ಆಗ್ತದಾ ಇಲ್ವಾ ಅಂತ. ಆದರೆ ಹಳೆ ವಿದ್ಯಾರ್ಥಿಗಳು ಎಲ್ಲ ಒಟ್ಟಾಗಿ 1 ಕ್ಲಾಸ್ 2ನೇ ಕ್ಲಾಸ್ ಕಲಿತವರು ಸಹ 10,000 15,000 ಹಾಕಿ ಈಗ ನಮ್ಮ ಇದು ಕೃಷ್ಣ ಹಾಕಿದ್ದಾರೆ. ನಾವು ಗಮನಿಸ್ತಾ ಇದ್ದೇವೆ, ಬಾಂಬೆಗೆ ಎಲ್ಲರಿಗೂ ಅವರು ಒಂದೊಂದು ವಿಷಯಕ್ಕೂ ಅವರು ಸ್ಪಂದನೆ ಕೊಡ್ತಾ ಇದ್ದಾರೆ. ಈಗ ಬೊಂಬೈಯಿಂದ ಬಂದಿದ್ದಾರೆ, 1 ದಿವಸದ ಮಟ್ಟಿಗೆ ಬೊಂಬೈಯಿಂದ ಬಂದು ನಮ್ಮ ಈ ಚಟುವಟಿಕೆಯಲ್ಲಿ ಶಾಲಾ ಚಟುವಟಿಕೆ ಭಾಗವಹಿಸಿದ್ದಾರೆ. ಎಷ್ಟೊಂದು ಖುಷಿ ಆಗ್ತದೆ ಅಂದರೆ ನಾವು ಎಲ್ಲ ಹಳೆ ವಿದ್ಯಾರ್ಥಿಗಳು ನಾವು ಇದಕ್ಕೆ ಸ್ಫೂರ್ತಿ ಕೊಟ್ಟು ನಾವು ಸರ್ಕಾರಿ ಶಾಲೆಯಲ್ಲ, ಈಗ ನಾವು ಪ್ರೈವೇಟ್ ಶಾಲೆಯಾಗಿ ನಮ್ಮ ಈ ಶಾಲೆಯನ್ನು ಮಾಡ್ಬೋದು ಅಂತ ನಮ್ಮೊಂದು ಅನಿಸಿಕೆ ಇದೆ. ನಿಮ್ಮ ಮೊನ್ನೆ ಹೇಳಿ ನಮ್ಮ ಇಲ್ಲಿ ಉರ್ದು ಶಾಲೆಯ ಒಂದು ವಾಟ್ಸಪ್ಪಲ್ಲಿ ಬಂತು, ಉರ್ದು ಶಾಲೆಯ ಗ್ರೂಪ್. ನಾವು ಅಲ್ಲಿ ಸಹ ನಾವು ಶಾಲಾ ಅಭಿವೃದ್ಧಿ ಸಮಿತಿ ಇದು STMC ಇದ್ದೇವೆ. ಅಂದರೆ ಶಾಸಕರ ಮುಖಾಂತರ ನಾವು ಸಹ ನಮ್ಮ ನಾಮಿನೇಟ್ ಇದೆ. ಅಲ್ಲಿ ಒಂದು ಹಾಕಿದ್ರು 20 ಒಂದು ಶಾಲೆ ಇತ್ತು. ಆ ಶಾಲೆಯ ಫೋಟೋ ಎಲ್ಲ ಹಾಕಿದ್ದು. ಅಂದರೆ ಎಷ್ಟು ಚೆನ್ನಾಗಿ ಮಾಡಿದ್ರಂತೆ, ಯಾವ ಖಾಸಗಿ ಶಾಲೆ ಅಷ್ಟು ಚೆನ್ನಾಗಿರಲಿಕ್ಕಿಲ್ಲ. ಅಷ್ಟು ಅಚ್ಚುಕಟ್ಟಾಗಿ ನಮ್ಮ ಊರ ದಾನಿಗಳು, ಅಲ್ಲಿನ ದಾನಿಗಳು, ಹಳೆ ವಿದ್ಯಾರ್ಥಿಗಳು ಮಾಡಿದ್ದಾರೆ. ಅದೇ ರೀತಿ ನಾವು ಇದನ್ನು ಮುಂದೆ ಇದನ್ನು ಮಾಡುವ. ಮತ್ತು ಇವತ್ತಿಂದ ನಾವು ನಾಳೆ ಸಂಜೆವರೆಗೆ ರಾತ್ರಿ 10 ಗಂಟೆವರೆಗೆ ನಮ್ಮ ಎಲ್ಲ ಶಾಲೆ ಚಟುವಟಿಕೆ ಎಲ್ಲರೂ ಕುಟುಂಬ ಸಮೇತರಲ್ಲಿ ಭಾಗವಹಿಸಬೇಕು. ಮತ್ತು ನಾವು ಹೇಳುವುದು ಎಲ್ಲ ಹೇಳಿ ಆಗಿದೆ ಯಾರ್ಯಾರು ಅಂತ. ನಾವು ಚಟುವಟಿಕೆ ಭಾಗವಹಿಸಬೇಕು. ಈ ಶಾಲೆ ನಮ್ಮ ಹೆಮ್ಮೆ. ನಾವು ಅಕ್ಷರ ಕಲಿಸಿಕೊಟ್ಟ, ನಾವು ಒಂದು ಸಮಾಜದಲ್ಲಿ ಎದ್ದು ಕಾಣುವ ಹಾಗೆ ನಾವು ಕಾಣುವಂಥ ಒಂದು ನಮ್ಮ ಅಕ್ಷರ ಜ್ಞಾನ ಕೊಟ್ಟ ಶಾಲೆಯನ್ನು ನಾವು ಯಾವಾಗ ನೆನೆಸಿಕೊಳ್ಳಬೇಕು. ತಾಯಿ ಹೇಗೆ ನಮ್ಮ ಗುರು, ಅದೇ ರೀತಿ ನಮ್ಮ ಮೇಷು ನಮ್ಮ ಗುರು ಆಗಿದ್ದಾರೆ.
ಅದೇ ರೀತಿ ನೀವು ಈ ಶಾಲೆಯಲ್ಲಿ ಈಗ ಒಂದು ಸ್ಪಂದನೆ ಮಾಡಬೇಕು. ಈಗ ಎಲ್ಲ ನಮ್ಮ ಹಳೆ ವಿದ್ಯಾರ್ಥಿಗಳು ಬರಲಿಕ್ಕೆ ಆಗೋದಿಲ್ಲ, ಅಂದರೆ ಅವರು ದೂರ ಹೋಗ್ತಾರೆ, ದೂರ ಉದ್ಯೋಗ ನಿಮಿತ್ತ ಅವರ ಫ್ಯಾಮಿಲಿಯ ಅವರ ಕುಟುಂಬಸ್ಥರ ನಿಮಿತ್ತ ಅವರು ದೂರ ಹೋಗ್ತಾರೆ. ಇದ್ದವರು ನಾವು ಇದರ ಶಾಲೆಯ ಎಲ್ಲ ಚಟುವಟಿಕೆ ಭಾಗವಹಿಸಬೇಕು. ನಮ್ಮದೊಂದು ಮೊನ್ನೆ ನಾವು ಶಾಸಕರ ಮನೆಗೆ ಹೋಗುವಾಗ ಉಚ್ಚಿಲದವರು ಬಂದಿದ್ದಾರೆ, ಸರಸ್ವತಿ ಮಂದಿರ ಶಾಲೆಯವರು ಬಂದಿದ್ದಾರೆ, ಕನ್ನಡ ಮೀಡಿಯಂ ಅವರು. ಅವ್ರು ಹೇಳ್ತಾರೆ, ಈ ಶತಮಾನೋತ್ಸವ ಮಾಡೋದು ಯಾರಂದರೆ ಈ ಶಾಲೆಯ ದೊಡ್ಡ ಮಕ್ಕಳು ಅಂತ. ಅಂದರೆ ಎಲ್ಲ ಕಲಿತವರು, ಗ್ರೇಟ್ ಸ್ಟೂಡೆಂಟ್ ಎಲ್ಲ ಕಲಿತು ಮುಂದೆ ಹೋಗ್ತಾರೆ, ವಿದೇಶದಲ್ಲಿ ಇರ್ತಾರೆ, ಎಲ್ಲೆಲ್ಲಿ ಇರ್ತಾರೆ. ನಾವು ದೊಡ್ಡ ಮಕ್ಕಳಾಗಿ ಊರಲ್ಲಿ ಇದ್ದು ಇಲ್ಲೇ ಇದ್ದು ಈ ಶತಮಾನೋತ್ಸವ ಆಚರಿಸುವ ನಮಗೆ ಒಂದು ಸುವರ್ಣ ಅವಕಾಶ. ಅಂದರೆ ನಾವೀಗ ನಾವು ರಾಜಕೀಯದಲ್ಲಿ ಬೇರೆ ಇದರಲ್ಲಿ ತುಂಬ ಇದ್ದೇವೆ, ಆದರೆ ಇದರಲ್ಲಿ ನನಗೆ ತುಂಬ ಖುಷಿಯಾಗಿದೆ. ಅಂದರೆ ನಾವು ಶತಮಾನವನ್ನು ಆಚರಿಸ್ತೇವೆ ಅಂತ. ನಾವು ಈ ಮೊದಲು ಇಲ್ಲಿ ಓಲ್ಡುಂಡು ಕಾಮಿಯ ಟೀಚರ್ ಇಲ್ಲಿ ಮುಖ್ಯ ಶಿಕ್ಷಕ ಆಗಿರುವಾಗ ನಾವು ಸಹ ಅಮೃತ ಮಹೋತ್ಸವವನ್ನು ಮಾಡಿದ್ದೇವೆ. 75ನೇ ವರ್ಷದಲ್ಲಿ ಆರ್ಕೆಸ್ಟ್ರಾ ಎಲ್ಲ ಮಾಡಿ 2 ದಿನ ಪ್ರೋಗ್ರಾಮ್ ಮಾಡಿದ್ದೇವೆ. ಇದೇ ರೀತಿ ಮುಂದಕ್ಕೆ ನೀವು ಸಹ ಇಲ್ಲಿ ನಮ್ಮ ಹಳೆ ವಿದ್ಯಾರ್ಥಿಗಳು, ಈಗಿನ ಸಣ್ಣ ಮಕ್ಕಳು 125 ವರ್ಷ, 150 ವರ್ಷ, 175 ವರ್ಷ, 200 ವರ್ಷ ಮಾಡಲಿ ಎಂದು ಹಾರೈಸುತ್ತಾ ಬಂದಂಥ ಎಲ್ಲ ಸಹಕಾರ ಕೊಟ್ಟ ಎಲ್ಲ ದಾನಿಗಳಿಗೂ, ಸಹಕಾರ ಕೊಟ್ಟಂಥ ಎಲ್ಲ ಊರ ಪರವೂರ ದಾನಿಗಳು ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸುತ್ತಾ, ನಾನು ನನ್ನ ಅಧ್ಯಕ್ಷದಾನದಲ್ಲಿ ನೀವೆಲ್ಲ ಸಹಕಾರವನ್ನು ಕೊಟ್ಟಿದ್ದೀರಿ. ನಿಮ್ಮ ಸಹಕಾರವನ್ನು ಮರೆಯುವಂತಿಲ್ಲ. ಈಗ ನಮ್ಮ ವೇದಿಕೆಯಲ್ಲಿ ಇದ್ದಾರೆ ನಮ್ಮ ಸ್ವೀಟ್ ಸಾಹೇಬರು, ಅವರಿಗೆ ಮನೆ ಹೇಳಿದ್ದಾರೆ, ಅವ್ರು ಸ್ವೀಟ್, ಅವ್ರಿಗೆ ನಾವು ಸ್ವೀಟ್ ಸಾಹೇಬ್ ಅಂತ ಹೇಳೋದು. ಅವರು ಸ್ವೀಟಿನ ಬಿಸ್ನೆಸ್ ಎಲ್ಲೆಲ್ಲ ಸ್ವೀಟಿನ ಬಿಸ್ನೆಸ್ ಅವರು. ಪುಸ್ತಕ ಸಾಹೇಬರು ಅಲ್ಲಿ ಸಹ ಅವರು ಶಾಲೆಯಲ್ಲಿ ತುಂಬ ಅವರು ಕೆಲಸ ಮಾಡ್ತಾರೆ. ನಮ್ಮ ಹಳೆ ವಿದ್ಯಾರ್ಥಿ ಸದಾಶಿವಣ್ಣ ಮೊನ್ನೆ DCC ಬ್ಯಾಂಕಲ್ಲಿ ನಮ್ಮ ಸೊಸೈಟಿ ಬ್ಯಾಂಕಲ್ಲಿ ಹೇಳಿದ್ದಾರೆ 5,000 ಕೊಡುವ ಅಂತ ಹೇಳುವಾಗ ಇಲ್ಲ ನನಗೆ 10,000 ಬೇಕಂತ ಶಾಲೆಗೆ ಕೊಡಿ ಅಂತ ಅವರು ಜಗಳ ಮಾಡ್ತಾರೆ. ಹಾಗೆ ನಮ್ಮ SDM ಸಭ್ಯರು ಮತ್ತು ನಮ್ಮ ದಾನಿಗಳು ಇವರು ನಮ್ಮ MRPಯಲ್ಲಿ ಒಂದು 7-8 ಲಕ್ಷದ ಶೌಚಾಲಯ ಮಾಡುವಲ್ಲಿ ಅಶೋಕ್ ಸರ್ ಅವರು ನಮ್ಮ MRPL ಅವರ ಮುಖಾಂತರ ಅವರ ಮನವಿ ಕೊಟ್ಟು ನಾವು ಏನು ಕೆಲಸ ಮಾಡಲಿಲ್ಲ, ಅವರೇ ಎಲ್ಲ ಮಾಡಿಸಿ ಒಂದು ಶೌಚಾಲಯ, 8 ಲಕ್ಷದ ಶೌಚಾಲಯವನ್ನು ಮಾಡಿಸಿಕೊಟ್ಟಿದ್ದಾರೆ. ಮುಂದೆ ನಮಗೆ ಸಹಕಾರ ಬೇಕು. ಈ ಶಾಲೆಯನ್ನು ನಾವು ನಮ್ಮೆಲ್ಲರ ಶಾಲೆ ಅಂತ ಹೇಳುತ್ತಾ ಇನ್ನಕ್ಕೂ ಮುಂದೆ ನಾವು ಶಾಲೆಯಲ್ಲಿ ಒಳ್ಳೆ ಕೆಲಸ ಮಾಡುವಂತ ಹೇಳುತ್ತಾ, ನಮ್ಮ ಯೋಗೀಶ್ ನಮ್ಮ ಅಧ್ಯಕ್ಷರು, ಹಳೆ ವಿದ್ಯಾಸಂಘ ಅಧ್ಯಕ್ಷರು, ಅವರು ಸಹ ಒಂದು ಗಳಿಗೆ ಅವರೇ ನಿನ್ನೆ ಬೆಳಿಗ್ಗೆ ಇವರು ಬರೆದಾಗ ಅವರೆಲ್ಲ ಕುರ್ಚಿಯೆಲ್ಲ ಒರೆಸಿ ಅವರೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದಾರೆ ನಾವೆಲ್ಲ ಬರುವಾಗ ಅಂತ. ನಮ್ಮ ಒಳ್ಳೆಯ ಕಾರ್ಯಕರ್ತರಿರುವಾಗ ನಮ್ಮ ಶಾಲೆಯನ್ನು ಬೆಳಗಿಸೋಣ, ಎಲ್ಲರ ಸಹಕಾರವನ್ನು ಕೋರುತ್ತಾ ನೀವೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಮೆಡಿಲೈಫ್ ಕ್ಲಿನಿಕಲ್ ಲ್ಯಾಬೊರೇಟರಿ ಕಾಪು. ಇಲ್ಲಿ ರಕ್ತ, ಮಲ, ಮೂತ್ರ ಪರೀಕ್ಷೆ ಮಾಡಲಾಗುವುದು. ವಿಶೇಷ ಸೂಚನೆ: ಕರೆ ಮೇರೆಗೆ ಮನೆಗೆ ಭೇಟಿ ಕೊಟ್ಟು ರಕ್ತ ಸಂಗ್ರಹಿಸಲಾಗುವುದು. ಸಮಯ ಬೆಳಿಗ್ಗೆ 7ರಿಂದ ಸಂಜೆ 6:30 ತನಕ. ಭಾನುವಾರ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12:30 ತನಕ. ಸ್ಥಳ: ಕಾಪು, ಮಹಾಬಲ ಮಾಲ್, 1st ಫ್ಲೋರ್. ನನ್ನ ಆರಾಧ್ಯ ದೇವರಾದ ಕಾವೂರು ವಿಷ್ಣುಮೂರ್ತಿಗೆ ವಂದಿಸುತ್ತಾ ಹಾಗೂ ಇಲ್ಲಿ ಕಾಪು ದೇವಾಲಯನಾದ ಲಕ್ಷ್ಮೀಜಾನನ ದೇವಸ್ಥಾನದಲ್ಲಿ ನಾನು ಪ್ರತಿ ವರ್ಷ ಸಂಕೀರ್ತನ ಸೇವೆಗೆ ಬರ್ತೇನೆ. ನಾನು ವಿಷ್ಣು ಸಂಕೀರ್ತನ ಸೇವೆಯ ಅಧ್ಯಕ್ಷ ಆಗಿದ್ದೇನೆ. 11 ವರ್ಷದಿಂದ ಇಲ್ಲಿಗೆ ಕಾಪುಗೆ ಬರ್ತಾ ಇದ್ದೇನೆ. ಈಗ ನಾಳೆ 25ನೇ ತಾರೀಕು ಇಲ್ಲಿ ನಡೆಯುತ್ತಿದೆ ಶಿಬಿಗೆ. ಅಲ್ಲಿ ನಾವು 25ರ ಬೆಳಿಗ್ಗೆಯಿಂದ 26ರ ಬೆಳಿಗ್ಗೆವರೆಗೆ ಅಲ್ಲಿ ಸೇವೆ ಮಾಡ್ತಾ ಇರ್ತೇವೆ.
ಹಾಗೆ ಸಭೆಯಲ್ಲಿ ಎಲ್ಲ ಒಂದು ಭಾಷಣ ಮಾಡಲಿಕ್ಕೆ ಬರುವುದಿಲ್ಲ. ಮೊದಲನೇದಾಗಿ ಎಲ್ಲ ವೇದಿಕೆ ಮೇಲೆ ಇರುವ ಗಣ್ಯರಿಗೂ ಪುಟಾಣಿ ಮಕ್ಕಳಿಗೂ ಎಲ್ಲರಿಗೂ ಒಂದು ಸಹ ನಾನು ನನ್ನ ಕೈಯಲ್ಲಾದಷ್ಟು ನಾನು ವ್ಯವಸ್ಥೆ ಮಾಡ್ತಾ ಇದ್ದೇನೆ. 1.5 ವರ್ಷದಿಂದ MRPಗಳಿಂದ 100 ಕೋಟಿ ರೂಪಾಯಿ ತಂದಿದ್ದೇನೆ ಪ್ರತಿಯೊಂದು ಶಾಲೆಗೆ, ಬೇರೆ ಬೇರೆ ಶಾಲೆಗೆಲ್ಲ. ಇನ್ನೂ ನಿಮ್ಮ ಶಾಲೆಗೆ ಸ್ವಲ್ಪ ತರುವ ವ್ಯವಸ್ಥೆ ಉಂಟು, ನೋಡುವ. ಈಗ ಹೇಳುವುದಿಲ್ಲ, ನಾನು ಆಶ್ವಾಸನೆ ಕೊಡುವುದಿಲ್ಲ, ಬಂದ ಮೇಲೆ ಹೇಳ್ತೇನೆ ನಿಮಗೆ. ಪ್ರೊಸೀಜರ್ ಆಗ್ತಾ ಉಂಟು. ಹಾಗೆ ಮಾಯೆಯಿಂದ ಸಿಕ್ಕುವಂಥದ್ದನ್ನು 28 ಶಾಲೆಗೆ ಕೊಡಿಸಿದ್ದೇನೆ. ಬೇರೆ ಬೇರೆ ಕಡೆಯಲ್ಲಿ ಸಿಕ್ಕುವಂಥದ್ದನ್ನು ಕೊಡಿಸ್ತಾ ಇದ್ದೇನೆ ಸಂಸ್ಥೆಗೆ. ನಮ್ಮ ಸುಧಾ ಮೇಡಮ್ ಅವರು ನಾನು ಭೇಟಿಯಾಗಿ ಫೋನ್ ಮುಖಾಂತರ ಭೇಟಿಯಾಗಿ ಹೀಗೆ ನಮಗೆ ಬೇಕು ಹೇಳಿದಾಗ ಅದನ್ನು ಆದಷ್ಟು ಮಟ್ಟಿಗೆ ಮಾಡಿಕೊಟ್ಟಿದ್ದೇನೆ. ಇನ್ನೂ ಕೆಲವು ಬೇಡಿಕೆ ಇಟ್ಟಿದ್ದಾರೆ, ನೋಡುವ ಏನಾಗ್ತದೆ ಅಂತೇಳಿ. ಅದು ಈಗ ಹೇಳಲಿಕ್ಕೆ ಬರುವುದಿಲ್ಲ, ಆಗ್ಬಹುದು ಅಂತ ಒಂದು ಅನಿಸಿಕೆ ಅಷ್ಟೇ. ಜಾಸ್ತಿ ನಮಗೆ ಮಾತಾಡಲಿಕ್ಕೆ ಬರುವುದಿಲ್ಲ. ಈ ಕಾರ್ಯಕ್ರಮಕ್ಕೆ ನಾನು ಕರೆದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದ, ಅವಕಾಶ ಕೊಟ್ಟದಾಗಿ ಧನ್ಯವಾದ. ನಮ್ಮ ಮುಂದಿನ ಬೇಡಿಕೆ ನಿಮ್ಮ ಮುಂದೆ ಇಡುತ್ತಿದ್ದೇವೆ ಸರ್. ನೀವು ಮಾತಿಗಿಂತ ಕೃತಿಗೆ ಬಹಳ ಬೆಲೆ ಕೊಡುವವರು. ಮಾತು ಆಡಲು ಬರದಿದ್ದರೂ ನಿಮ್ಮ ಸಮಾಜ ಸೇವೆ ಅಮೂಲ್ಯವಾದುದು. ನಮ್ಮ ಮುಂದಿನ ಬೇಡಿಕೆ ಸುಸಜ್ಜಿತವಾದ ತಾರಸಿ ಕಟ್ಟಡಕ್ಕಾಗಿ ತಮ್ಮಲ್ಲಿ ಮನವಿ. ಈ ಸರಕಾರಿ ಶಾಲೆಯು ಒಂದು ಉತ್ತಮವಾದ PMC ಶಾಲೆಯಾಗಿ ಈ ಕಾಪು ಕ್ಷೇತ್ರದಲ್ಲಿ ಬೆಳೆದು ಬರಲಿ ಎಂಬ ನಮ್ಮ ಆಶಯಕ್ಕೆ ನಿಮ್ಮ ಉತ್ತರವೇ ನಮ್ಮ ತಾರಸಿ ಕಟ್ಟಡ ಸರ್. ವಂದನೆಗಳು. ಹೇಳಬೇಕು, ನಾನು ಅನೌನ್ಸ್ ಮಾಡಬಾರ್ದು, ಅದು ಆಗುವ ಹಂತದಲ್ಲಿ ಇದೆ. ಧನ್ಯವಾದಗಳು ಸರ್. ಈ ಸಲ ಗ್ರಾಮದ ಮಾರಿಯಮ್ಮನ ಆಶೀರ್ವಾದ ನಿಮ್ಮನ್ನು ಸದಾ ಕಾಪಾಡಲಿ. ಮುಂದಿನ ಕಾರ್ಯಕ್ರಮ ಹಳೆ ವಿದ್ಯಾರ್ಥಿಯೊಬ್ಬರು ಶಾಲೆಗೆ ಏನು ಕೊಡಬಹುದು ಎಂಬುದಕ್ಕೆ ಇವರು ಉದಾಹರಣೆ. ಹಳೆಯ ವಿದ್ಯಾರ್ಥಿಗಳಿಂದಲೇ ನಿಜವಾದ ಶಾಲೆಯ ಶಕ್ತಿ ಬಯಲಾಗುತ್ತದೆ. ಇವರು ನೀಡಿದ ಸಹಕಾರ ಶತಮಾನೋತ್ಸವಕ್ಕೆ ದಾರಿದೀಪವಾಗಿತ್ತು. ಈ ಕಾರ್ಯಕ್ರಮದ ಹೆಮ್ಮೆಯ ಗಳಿಗೆ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಶ್ರೀ ಯೋಗೀಶ್ ಪೂಜಾರಿ ತಮ್ಮ ಮಾತಿಗಾಗಿ ಅವಕಾಶ. ಎಲ್ಲರಿಗೂ ಧನ್ಯವಾದ. ವೇದಿಕೆಯಲ್ಲಿರುವವರಿಗೆ ಮತ್ತು ಮುಂದಿರುವ ಎಲ್ಲ ಶಾಲಾಭಿಮಾನಿಗಳಿಗೆ ಧನ್ಯವಾದಗಳು. ನಮ್ಮ ಈ ಶತಮಾನೋತ್ಸವ ಸಂಭ್ರಮ ಯಶಸ್ವಿಯಾಗಿ ಜರಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ ನನ್ನೆರಡು ಮಾತನ್ನು ಮುಗಿಸ್ತೇನೆ. ವಂದನೆಗಳು ಸರ್. ಮುಂದಿನ ಕಾರ್ಯಕ್ರಮ ಈ ಶಾಲಾಭಿಮಾನಿಯಾದಂತಹ ಮುಸ್ತಕ್ ಅಹಮದ್ ದಾನಿಗಳು, ಮುಸ್ತಕ್ ಎಲೆಕ್ಟ್ರಿಕ್ಸ್ ಕಾಪು, ಇವರು ತಮ್ಮ ಮಾತಿಗಾಗಿ. ವೇದಿಕೆ ಮೇಲಿರುವ ಗಣ್ಯರೇ ಹಾಗೂ ಈ ಶಾಲಾ ಉಪಾಧ್ಯಾಯರೇ, ಮುಂಭಾಗದಲ್ಲಿರುವ ಈ ಊರಿನ ಮಹನೀಯರೇ, ಮುದ್ದು ಮಕ್ಕಳೇ, ಇವತ್ತು ಈ ಊರಿನ ಒಂದು ಹಬ್ಬ. ಈ ಊರಿನ ಪರಿಸರದಲ್ಲಿರುವಂಥ ಒಂದು ಶಾಲೆ, ಇದು 100 ವರ್ಷಗಳಿಂದ ಹುಟ್ಟಿ ಬಂದಂತಹ ಒಂದು ಶಾಲೆ, ಇದರ ಒಂದು ಹುಟ್ಟುಹಬ್ಬ. ಈಗ ನಾವು ಒಂದು ಸಣ್ಣ ಮಗು ಹುಟ್ಟಿದ್ರು ಕೂಡ ಮನೆಯಲ್ಲಿ ಹುಟ್ಟುಹಬ್ಬ ಅಂತ ಮಾಡಿಸ್ತಾರೆ. ಹಾಗೆ ಇದು ಇಷ್ಟು ವರ್ಷದಿಂದ ಬೆಳೆದು ಇಲ್ಲಿವರೆಗೆ ಬಂದಂಥ ಶಾಲೆ, ಇದಕ್ಕೊಂದು ಶತಮಾನೋತ್ಸವವನ್ನು ನಾವು ಆಚರಿಸ್ತಾ ಇದ್ದೇವೆ. ಆದರೆ ಇಲ್ಲಿವರೆಗೆ ಬರಲಿಕ್ಕೆ ಕಾರಣ ಯಾರು? ಇದನ್ನು ಶಾಲೆ ಅಂತ ನಿರ್ಮಾಣ ಮಾಡಿಸಿದವರು ಈ ಲೋಕ ಬಿಟ್ಟು ಆ ಲೋಕದಲ್ಲಿದ್ದಾರೆ. ಆದರೆ ಅವರಿಗೂ ಈ ಇಷ್ಟು ಮಂದಿಯನ್ನು ನಾವು ಈ ಮಕ್ಕಳು ಕಲ್ತಿದ್ದಾರೆ, ಅವರ ಒಂದು ಆಶೀರ್ವಾದ ಅವರಿಗೆ ಸಿಗಲಿ ಆ ಲೋಕದಲ್ಲಿ ಅಂತ ನಾನು ಫಸ್ಟಿಗೆ ಅವರಿಗೆ ನಾನು ಬಿಡಿಕೊಡ್ತೇನೆ. ಇದು ಶಾಲೆ ಅಂತ ಹೇಳಿದರೆ ಒಂದು ದೇವಸ್ಥಾನದ ಹಾಗೆಯೇ. ದೇವಸ್ಥಾನದಲ್ಲಿ ಕೂಡ ಮಸೀದಿಯಲ್ಲಿ ಕೂಡ ಒಂದೊಂದು ಜನ ಹೋಗ್ತಾರೆ ಬರ್ತಾರೆ ಅಷ್ಟೇ ವಿನಃ ಈ ಶಾಲೆಯಲ್ಲಿ ಕಲಿತ ಮಕ್ಕಳು ನಾಳೆ ಏನಾಗ್ತಾರೆ, ಎಷ್ಟು ಡಾಕ್ಟ್ರುಗಳಾಗ್ತಾರೆ, ಎಷ್ಟು ಆಫೀಸರ್ಗಳಾಗ್ತಾರೆ, ಏನೇನಾಗ್ತಾರೆ ಅಲ್ವಾ? ಇದು ಕಾರಣ ಈ ಶಾಲೆ. ನೋಡಿ, 11 ರೂಪಾಯಿ ಬಾಡಿಗೆಯಲ್ಲಿ ಒಂದು ಉದ್ಘಾಟನೆ ಮಾಡಿದಂಥ ಶಾಲೆ ಇವತ್ತು ಇಲ್ಲಿವರೆಗೆ ಬರಲಿಕ್ಕೆ ಕಾರಣ ಈ ಊರಿನ ಮಹನೀಯರು. ಹಾಗೆಯೇ ಹಿರಿಯರು ನೋಡಿ ಇಷ್ಟೆಲ್ಲ ಕಷ್ಟಪಟ್ಟು ಇಲ್ಲಿವರೆಗೆ ತಂದಿದ್ದಾರೆ. ಆದರೆ ನಾವು ಈಗ ಇರುವವರು ಕೂಡ ಅದನ್ನು ಸ್ವಲ್ಪ ಮುಂದುವರಿಸಬೇಕು, ಅದು ನಮ್ಮ ಕರ್ತವ್ಯ. ಆದರೆ ನನಗೆ ತುಂಬ ಖುಷಿ ಆಯಿತು ಅಂತ ಹೇಳಿದರೆ ಇಲ್ಲಿಯ ಮಕ್ಕಳ ಒಂದು ಶಿಸ್ತು.
ನಾನು ಕೆಲವು ಶಾಲೆಗಳಿಗೆ ಹೋಗ್ತೇನೆ. ಕೆಲವು ಶಾಲೆಗಳಲ್ಲಿ ಎಲ್ಲ ಕೆಲವು ಮಕ್ಕಳದ್ದು ಅವಸ್ಥೆ ನೋಡಿದರೆ ಕೂತ್ಕೊಂಡಲ್ಲೆಲ್ಲ ಕೂತ್ಕೊಳ್ಳೋದಿಲ್ಲ ಅಂಥವ್ರು ಕೂಡ ಇರ್ತಾರೆ, ಅಲ್ಲ ಹೇಳುವಂಥ ವಿಷಯ ಅಲ್ಲ, ಮಕ್ಕಳ ಸ್ವಭಾವ. ಆದರೆ ಇಲ್ಲಿಯ ಶಿಸ್ತು ಅಂತೇಳಿ ನನಗೆ ತುಂಬ ಖುಷಿಯಾಯಿತು. ಇದು ಕಾರಣ ಇಲ್ಲಿಯ ಟೀಚರ್ಸ್ ನೋಡಿ, ಮಕ್ಕಳಿಗೆ ಇಷ್ಟಿಷ್ಟು ಸಣ್ಣ ಮಕ್ಕಳಿಗೆ ಎಷ್ಟೊಂದು ಶಿಸ್ತು ಕಲಿಸಿದ್ದಾರೆ, ಎಷ್ಟೊಂದು ವಿದ್ಯಾಭ್ಯಾಸ ಕಲಿಸಿದ್ದಾರೆ ನೋಡಿ. ಈಗ ಪ್ರೈಸ್ ತಗೊಂಡ್ರು, ನೀವು ಯಾವ ಶಾಲೆಗೆ ಕೂಡ ಹೋಗಿ, ಯಾವ ಫಂಕ್ಷನ್ಗೆ ಹೋಗಿ ಅಲ್ಲಿ ಪ್ರೈಸ್ ತಗೊಳ್ಳೋಕೆ 10-20 ಜನ ಮಾತ್ರ ಹೆಚ್ಚಂದ್ರೆ. ಇಲ್ಲಿ ನೋಡಿ ಎಷ್ಟು ಮಕ್ಕಳಿದ್ದಾರೆ, ಪ್ರತಿಯೊಬ್ಬ ಮಗುವಿಗೂ ಕೂಡ ಇಲ್ಲಿ ಒಂದು ಪ್ರೈಸ್ ಸಿಗುತ್ತಲ್ವಾ. ಹಾಗಾದರೆ ಇದು ಒಂದು ಪುಣ್ಯದ ಬಾಗಿಲು ಅಂತ ಹೇಳ್ತಾ ಇದ್ದೇನೆ ನಾನು. ನೋಡಿ ಮಕ್ಕಳಿಗೆ ಕೂಡ ಒಂದು ಕಿವಿ ಮಾತು. ಮಕ್ಕಳೇ, ನೀವು ನಿಮ್ಮ ಟೀಚರ್ಸ್ನವರಿಗೆ ತುಂಬ ನೀವು ಗೌರವವನ್ನು ಕೊಡಬೇಕು. ಈಗ ಪ್ರಪಂಚದಲ್ಲಿ ದೇವರು ಅಂತ ನಾವು ಹೋಗಿ ದೇವರಿಗೆ ಕೈ ಮುಗಿತೇವೆ. ಈಗ ಮಗುವಿಗೆ ಮೊದಲ ದೇವರು ತಾಯಿಯ ಪಾದ, ಅದು ಮಾತ್ರ ನೆನಪಿಟ್ಕೊಳ್ಬೇಕು. ಇದು ಕೂಡ ಟೀಚರ್ನವರು ಮಕ್ಕಳಿಗೆ ಕಲಿಸಬೇಕು. ಎರಡನೇ ಗುರು ಯಾರು? ಗುರು. ಮೊದಲನೇ ದೇವರು ತಾಯಿಯ ಪಾದ, ಎರಡನೇ ಗುರು. ಈ ಗುರು ಮತ್ತು ತಾಯಿಯ ಎರಡು ಆಶೀರ್ವಾದ ಇಲ್ಲದಿದ್ದರೆ ನೋಡಿ ನಮಗೆ ಎಲ್ಲಿ ಹೋದರೂ ಕೂಡ ನಮಗೆ ಬರ್ತಕ್ಕಿಲ್ಲ. ಅದು ಈ ತಾಯಿಯ ಆಶೀರ್ವಾದ, ಗುರುವಿನ ಆಶೀರ್ವಾದ, ಗುರು ಆಶೀರ್ವಾದ ಎಲ್ಲಿವರೆಗೂ ನಮಗೆ ಗುರು ಆಶೀರ್ವಾದ ಸಿಗುತ್ತೆ. ಹಾಗೆ ಆ ಮಕ್ಕಳು ಆ ಗುರುಗಳನ್ನು ಅಷ್ಟು ಒಂದು ಇದರಲ್ಲಿ ಕೇರ್ಫುಲ್ನಲ್ಲಿ ಅವರನ್ನು ಗೌರವಿಸಬೇಕು. ಆ ಗೌರವಿಸಿದರೆ ದೇವರು ನಮ್ಮನ್ನು ಗೌರವಿಸ್ತಾನೆ. ಈ ಎರಡನ್ನು ನಾವು ಬಿಟ್ಟು ಬೇರೆ ಕಡೆ ಹೋದರೆ ಯಾವ ದೇವರು ನಮ್ಮನ್ನು ಕೈ ಹಿಡಿಯೋಕ್ಕೆ ಇಲ್ಲ. ಮಸೀದಿ ಹೋಗಿ ದೇವಸ್ಥಾನಕ್ಕೆ ಎಲ್ಲಿ ಹೋಗ್ತು, ನಮ್ಮ ತಾಯಿ ಮತ್ತು ಗುರುವಿನ ಆಶೀರ್ವಾದ ಇದ್ದರೆ ನೀವು ಎಲ್ಲಿಗೆ ಹೋಗಬಾರದು, ಅಲ್ಲಿಗೆ ಹೋಗಿ ಕೈ ಮುಗಿದು ಕೂಡ ಅದು ನಮಗೆ ಸಿಗ್ತದೆ. ಇಷ್ಟು ನಾನು ಹೇಳ್ತಿದ್ದೇನೆ. ಆದರೆ ಇಲ್ಲಿಯ ಮಕ್ಕಳ ಒಂದು ಶಿಸ್ತು ನೋಡಿ ನನಗೆ ಖುಷಿ ಆಯಿತು. ಆದರೆ ಇಲ್ಲಿಯ ಟೀಚರ್ಸ್ನವರು ಕೂಡ ಅದೇ ರೀತಿ ಇರಬಹುದು. ಆದರೆ ಪ್ರತಿಯೊಂದು ಶಾಲೆಯಲ್ಲಿ ಕೂಡ ಇರ್ತಾರೆ. ಆದರೆ ಕೂಡ ಒಂದು ಗೌರ್ಮೆಂಟ್ ಶಾಲೆ ಇಲ್ಲ. ನಾನು ಕೂಡ ಒಂದು ಗೌರ್ಮೆಂಟ್ ಶಾಲೆಯಲ್ಲೇ ಕಲ್ತವನು. ನಾನು ಕಳತ್ತೂರು ಶಾಲೆಯಲ್ಲಿ ಕಲ್ತನು. ನನ್ನ ಬೆಳಕು. ನನಗೆ ಶಾಲೆಯಲ್ಲಿ ಹೋಗುವಾಗ ಬಟ್ಟೆ ಇರಲಿಲ್ಲ, ಹಾಕಲಿಕ್ಕೆ ಅಂಗಿ ಇರಲಿಲ್ಲ, ಒಂದು ಕುಡಿಲಿಕ್ಕೆ ನೀರಿರಲಿಲ್ಲ. ಒಂದು ಸಂಜೆ ಹೊತ್ತಿನಲ್ಲಿ ಒಂದಿಷ್ಟು ಹಾಲು ಕೊಡ್ತಿದ್ರು. ಆ ಹಾಲನ್ನು ನಾವು ಕುಡಿದು ಅರ್ಧ ಹಾಲನ್ನು ತಂದು ಮನೆಯಲ್ಲಿ ಚಹಾ ಮಾಡ್ತಿತ್ತು. ಅಂದರೆ ನಮಗೆ ಹಣ ಕೊಟ್ಟು ತರಲಿಕ್ಕೆ ಹಾಲಿಗೆ ಹಣ ಇರಲಿಲ್ಲ. ಅಂಥ ಪರಿಸ್ಥಿತಿ ಇತ್ತು ಮುಂಚಿನ ಕಾಲದಲ್ಲಿ. ಈಗ ನೋಡಿ ಮಕ್ಕಳೇ, ನಿಮಗೆ ಬೇಕಾದಷ್ಟು ಬಟ್ಟೆ ಕೊಡ್ತಾರೆ, ಚಪ್ಪಲ್ ಕೊಡ್ತಾರೆ, ಟೈ ಕೊಡ್ತಾರೆ, ಪಾಠ ಪುಸ್ತಕ ಕೊಡ್ತಾರೆ, ಪ್ರತಿಯೊಂದನ್ನು ಕೊಡ್ತಾರೆ. ಇಷ್ಟು ಸೌಲಭ್ಯ ಇರುವಾಗ ಈ ಶಾಲೆಯನ್ನು ಬಿಟ್ಟು ನಾವು ಬೇರೆ ಕೈಯಾಗಿ ಹೋಗಬೇಕು ಹೇಳಿ. ಮುಂಚೆ ಬರಲಿಕ್ಕೆ ಕಡ್ಡಿ ಇರಲಿಲ್ಲ. ಓಟೆಯಲ್ಲಿ ನಾವು ಒಂದು ಕಡ್ಡಿಯನ್ನು ಹಾಕಿ ಬರ್ತೀವಿ ನೋಡಿ. ನಮ್ಮ ಹಿರಿಯರಿಗೆ ಇಬ್ಬರು ಗೊತ್ತಿರ್ಬೋದು ಅವರಿಗೆ. ಓಟೆಯಲ್ಲಿ ಸಣ್ಣ ಕಡ್ಡಿ ಹಾಕಿ ನಾವು ಬರಿತಿದ್ದೆವು. ಅಷ್ಟು ನಮಗೆ ಕಷ್ಟದಲ್ಲಿ ನಾವು ಕಲ್ತವ್ರು ನಾವು ನೋಡಿ. ಅಷ್ಟು ಕಷ್ಟದಲ್ಲಿ ಕಲಿತು ಆ ಟೀಚರ್ಸ್ನವ್ರು ನಮಗೆ ಅಷ್ಟು ವಿದ್ಯಾಭ್ಯಾಸ ಕಲಿಸಿದ್ರಿಂದ ನಮ್ಮ ಕಾಲಿನಲ್ಲಿ ಬಂದಲ್ಲಿ ನಿಂತು ಮಾತಾಡಲಿಕ್ಕೆ ನನ್ನ ಅವಶ್ಯಕತೆ ಯಾರು? ನಮ್ಮ ಗುರುಗಳು. ದೇವರು ಅವರಿಗೆ ಮತ್ತು ಅವರ ಮಕ್ಕಳಿಗೆ ತುಂಬ ಹೃದಯದ ಅವರಿಗೆ ಸ್ವರ್ಗ ತಲುಪಿಸಲಿ ಅಂತ ನಾನು ಪ್ರಯತ್ನಿಸ್ತಾ ಇದ್ದೇನೆ. ಹಾಗೆ ಮಕ್ಕಳ ನೀವು ಕೂಡ ಇಲ್ಲಿಯ ಗುರುಗಳನ್ನು ನಾವು ಎಷ್ಟು ಒಂದು ಪ್ರೀತಿಯಿಂದ ನಾವು ನೋಡ್ತೇವೆ, ಎಷ್ಟು ಒಂದು ಗೌರವಿಸ್ತೇವೆ. ಅದಕ್ಕೆ ಸರಿಯಾಗಿ ನಮ್ಮ ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ. ಆದರೆ ಇಲ್ಲಿ ಇಷ್ಟೆಲ್ಲ ನಡೆಸಿ ನಾನು ನಮ್ಮ ಬೆಳಕು ಶಾಲೆ ನಮ್ಮದು ಮನೆ ಹತ್ತಿರ, ಅದಕ್ಕೆ ನಾವು ತುಂಬ ಹೃದಯದಿಂದ ನಾವು ಅದಕ್ಕೆ ಇದು ಮಾಡ್ತಾ ಇದ್ದೇವೆ. ಆದರೆ ಈಗ LKG ಸ್ಟಾರ್ಟ್ ಮಾಡಿದ್ದೇವೆ ನಾವು. ಈಗ ಸ್ವತಃ ನಮ್ಮ ಕೈಯಿಂದಲೆಲ್ಲ ಮಾಡ್ತಾ ಇದ್ದೇವೆ. ಅದನ್ನು 2 ವರ್ಷದ ನಂತರ ಗೌರ್ಮೆಂಟ್ ಅದಕ್ಕೆ ಹ್ಯಾಂಡ್ ಮಾಡ್ತಾರೆ, ಅಷ್ಟು ಮಾಡ್ತಾ ಇದ್ದೇವೆ. ಹಾಗೆ ಇಲ್ಲಿ ಕೂಡ ಒಂದು LKG ಸ್ಟಾರ್ಟ್ ಮಾಡಿದ್ದೀರಿ. ಆಗಲಿ, ದೇವರು ಒಳ್ಳೇದು ಮಾಡಲಿ. ಟೀಚರ್ಸ್ನವರೇ, ನಿಮ್ಮ ಈ ಮಕ್ಕಳಿಗೆ ನೀವು ನೋಡಿದರೆ ನಿಮ್ಮ ಮಕ್ಕಳನ್ನು ದೇವರು ಕಾಪಾಡ್ತಾನೆ. ನಿಮ್ಮ ಮಕ್ಕಳಿಗೆ ನೀವು ಆರೋಗ್ಯ ಕೊಡ್ತಾನೆ. ಮನುಷ್ಯನಿಗೆ ಬೇಕಾದ್ರೆ ಹಣ ಅಲ್ಲ, ಮನುಷ್ಯನಿಗೆ ಬೇಕಾದ್ರೆ ಆರೋಗ್ಯ. ಎಷ್ಟು ಹಣ ಇರಲಿ, ಒಂಚೂರು ಸಕ್ಕರೆ ಹಾಕಲಿಕ್ಕೆ ಅವನಿಗೆ ಅಗತ್ಯ ಇರುವುದಿಲ್ಲ. ಆರೋಗ್ಯ ಸಿಗಬೇಕಾದ್ರೆ ನೋಡಿ, ಇಂಥ ಸಾರ್ವಜನಿಕ ಸೇವೆ ಮಾಡಬೇಕು. ನಾವು ದೇವರ ಅನುಗ್ರಹ ಬೇಕು, 10 ಜನರ ಆಶೀರ್ವಾದ ಬೇಕು. ಆಗಲಿ, ನನಗೆ ಹೆಚ್ಚು ಮಾತಾಡೋ ಅವಕಾಶ ಇಲ್ಲ. ಬೆಳಗ್ಗೆ ಇಷ್ಟು ಕುತ್ಕೊಂಡಿದ್ದಾರೆ. ಇಷ್ಟು ನನಗೆ ಅವಕಾಶ ಕೊಟ್ಟದಕ್ಕೆ ತುಂಬ ಹೃದಯ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ಮೆಡಿಲೈಫ್ ಕ್ಲಿನಿಕಲ್ ಲ್ಯಾಬೊರೇಟರಿ ಕಾಪು. ಇಲ್ಲಿ ರಕ್ತ, ಮಲ, ಮೂತ್ರ ಪರೀಕ್ಷೆ ಮಾಡಲಾಗುವುದು. ವಿಶೇಷ ಸೂಚನೆ: ಕರೆ ಮೇರೆಗೆ ಮನೆಗೆ ಭೇಟಿ ಕೊಟ್ಟು ರಕ್ತ ಸಂಗ್ರಹಿಸಲಾಗುವುದು. ಸಮಯ ಬೆಳಿಗ್ಗೆ 7ರಿಂದ ಸಂಜೆ 6:30 ತನಕ. ಭಾನುವಾರ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12:30 ತನಕ. ಸ್ಥಳ: ಕಾಪು, ಮಹಾಬಲ ಮಾಲ್, 1st ಫ್ಲೋರ್.
ಸರ್, ನಿಮ್ಮ ಅಮೂಲ್ಯವಾದ ನುಡಿ, ಪ್ರಭಾವಶಾಲಿ ಮತ್ತು ಪ್ರೇರಣಾದಾಯಕವಾದ ಮಾತುಗಳಿಗೆ ನಮ್ಮಿ ಸಂಸ್ಥೆಯ ಪರವಾಗಿ ನಿಮಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮ ಶತಮಾನೋತ್ಸವವನ್ನು ವಿಜೃಂಭಣೆಯಿಂದ ಮಾಡಬೇಕೆಂದು ಹಗಲಿರುಳು ಸತತ ಶ್ರಮದಿಂದ, ಪ್ರಯತ್ನದಿಂದ, ಶ್ರದ್ಧೆಯಿಂದ ಶ್ರಮವಹಿಸಿ ಇಂದು ಸಾರ್ಥಕತೆ ಪಡೆದ ತೃಪ್ತಿ ಹೊಂದಿದ ಮುಖ ಇವರೇ ನಮ್ಮ STMCಯ ಅಧ್ಯಕ್ಷರಾದ ಸಂಗೀತರವರು. ನಿಮ್ಮ ಮಾತಿಗಾಗಿ ಅವಕಾಶ. PMC ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲಾರ್ ಜನರಲ್ ಶತಮಾನೋತ್ಸವ ಸಮಾರಂಭ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ವಂದನೆಯನ್ನು ಸಲ್ಲಿಸುತ್ತೇನೆ. ಈ ಸಮಯದಲ್ಲಿ ನನಗೆ ಬಹಳ ಸಂತೋಷವಾಗುತ್ತಿದೆ, ಏಕೆಂದರೆ ಇದು ಇಷ್ಟು ಅದ್ದೂರಿಯಾಗಿ ಈ ಕಾರ್ಯಕ್ರಮ ನಡೆಯುತ್ತದೆ ಎಂದು ನಾನು ಯಾವ ಸಹಿತ ಎನಿಸಿರಲಿಲ್ಲ. ಇದಕ್ಕೆ ಸಹಕರಿಸಿದ, ಹಗಲು ರಾತ್ರಿ ಎನ್ನದೆ ಪ್ರೋತ್ಸಾಹಿಸಿದ STMCಯವರು ಮತ್ತು ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ತುಂಬ ಕಷ್ಟಪಟ್ಟಿದ್ದಾರೆ. ಅವರಿಗೂ ನಾನು ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮತ್ತು ಸರ್ಕಾರಿ ಶಾಲೆ ಹೇಳುವುದರಲ್ಲಿ ನಾನು ಫಸ್ಟಿಗೆ ಕ್ರಿಶ್ಚಿಯನ್ ಶಾಲೆಗೆ ಹೋದದ್ದು 1ರಿಂದ 5 ತನಕ. ಅದರಲ್ಲಿ ನನಗೆ ನಮ್ಮ ತಂದೆ ಗೌರ್ಮೆಂಟ್ ಜಾಬ್ ಇದ್ದಕ್ಕೋಸ್ಕರ ನಮಗೆ ಎಂಥ ಸವಲತ್ತು ಕೊಟ್ಟಿರಲಿಲ್ಲ ಯಾರು ಸಹ. ಅದಕ್ಕೆ ನಾನು ಹೇಳಿದೆ, ನಾನು ಸರ್ಕಾರಿ ಶಾಲೆಗೆ ಹೋಗ್ತೇನೆ ಹೇಳಿದೆ. 5ನೇ ಕ್ಲಾಸ್ ತನಕ ಕ್ರಿಶ್ಚಿಯನ್ ಶಾಲೆಗೆ ಹೋಗಿ ಮತ್ತು ಉಳಿದ ಶಾಲೆಗೆ ನಾನು ಸರ್ಕಾರಿ ಶಾಲೆಗೆ ಕಲ್ತದ್ದು. ಅಲ್ಲಿ ನನಗೆ ಎಲ್ಲ ಸವಲತ್ತುಗಳು ಸಿಕ್ಕಿದೆ. ಹಾಗೆ ಮಕ್ಕಳಿಗೆ ಹೇಳೋದು, ನಾನೆಲ್ಲ ಸರ್ಕಾರಿ ಶಾಲೆಗೆ ಹೋಗಿ ಅಂತ ಹೇಳೋದು. ಇಷ್ಟೇ ನನ್ನ ಮಾತನ್ನು ಮುಗಿಸ್ತಿದ್ದೇನೆ. ವಂದನೆಗಳು ಮೇಡಮ್. ಶತಮಾನೋತ್ಸವ ಸಮಾರಂಭದ ಧ್ವಜಾರೋಹಣ ಕಾರ್ಯಕ್ರಮ ಹಾಗೂ ಶಾಲಾ ನಾಮಫಲಕ ಅನಾವರಣಗೊಳಿಸಿದ ಸಭಾಧ್ಯಕ್ಷರಾದ ಮಾತಾಡುವುದಿಲ್ಲ ಶ್ರೀ ಕೃಷ್ಣ ನಾಯ್ಕ್ ಮುಂಬೈ ಶಾಲಾ ಹಳೆ ವಿದ್ಯಾರ್ಥಿ ಅವರ ಶುಭ ನುಡಿಗಾಗಿ. ಒಂದೇ ಮಾತರಂ. ಇಲ್ಲಿ ನೆರೆದಂಥ ಎಲ್ಲ ಗಣ್ಯರಿಗೂ ಹಾಗೂ ಎದುರಲ್ಲಿ ನಿಂತ ವಿದ್ಯಾರ್ಥಿ ಅವರು ಇಂಥವರಿಗೂ ನಾನು ವಂದನೆಯನ್ನು ಸಲ್ಲಿಸುತ್ತಾ, ನಮ್ಮ ಈ ಶಾಲೆಯು ಇನ್ನು ಮುಂದೆ ಉತ್ತರ ಬೆಳೆದು ಯಾವತ್ತರ ವಿಘ್ನ ಬರಲಾಗಿ ಈ ಪಯ್ಯಾರ ಶಾಲೆ, ಮಲ್ಲಾರ ಶಾಲೆ, ಅಳತು ಶಾಲೆ ಹಾಗೂ ಕಾಪು ಶಾಲೆ ಈ ಎಲ್ಲ ಶಾಲೆಗಳು ಒಂದಾಗಿ ಎಲ್ಲರನ್ನು ಒಳ್ಳೆ ಮಾಡಿ ನಮ್ಮ ಈ ಮಲ್ಲಾರ ಶಾಲೆಯನ್ನು ಆದಷ್ಟು ಒಳ್ಳೆಯ ರೀತಿಯಿಂದ ನಡೀಬೇಕು. ಮತ್ತು ನಾನು ಹೆಚ್ಚೇನು ಹೇಳುತ್ತಿಲ್ಲ, ನಾವು ಒಂದೇ ಹೇಳ್ತೇನೆ, ನಮ್ಮ ಶಾಲೆಯ ಗೌರವವನ್ನು ಎಲ್ಲರೂ ಕೊಂಡಾಡಬೇಕು. ಇಷ್ಟೆಲ್ಲ ಮಾಡಿದಂಥ ಮಹಾನ್ ಸಿಂಹಬ ಶೆಟ್ಟಿಯವರು, ಜೋಶಿ ಪೂಜಾರಿಯವರನ್ನು ನಾನು ವಂದಿಸುತ್ತಾ, ಮತ್ತು ನಮ್ಮ ಸುನಿಲ್ ನಾಯ್ಕನವನ್ನು ನಾನು ಮೆಚ್ಚಲೇಬೇಕು. ಏಕೆಂದರೆ ನನಗೆ ಪದೇ ಪದೇ ಮೊಬೈಲ್ ಹಾಕ್ತೇನೆ, ಒಂದು ದಿನ ಮಟ್ಟಿಗೆ ನೀವು ಬನ್ನಿ ಊರಿಗೆ, ನಮ್ಮ ನೋಡಿಕೊಳ್ಳಿ ಮತ್ತು ಹಾಗೆ ಹೇಳ್ತಿದ್ದನು. ಆಯಿತು ಮಾಡ, ನಾನು ಬರ್ತೀನಿ, ಒಂದಿನ ಮಟ್ಟಿಗೆ ನಿಮ್ಮಲ್ಲಿ ಬರ್ತೇನೆ ಅಂತ ಹೇಳಿದ್ದೇನೆ. ಆದ್ದರಿಂದ ನಾನು ಹೆಚ್ಚೇನು ಹೇಳಲಿಲ್ಲ. ಎಲ್ಲ ಮಕ್ಕಳಿಗೂ ಒಂದೇ ಹೇಳೋದು, ನಾವು ತುಂಬ ಮಂಗಿನಿಂದ ಕಲಿತದ್ದು. ನಿಮಗೇನು ದೇವರಿಂದ ಯಾವ ತಾಪತ್ರವಿಲ್ಲ. ಒಳ್ಳೆಯ ಅಭಿವೃದ್ಧಿ ಹೊಂದಿ ಶಾಲೆಯ ಹೆಸರನ್ನು ಯಾವತ್ತೂ ಮರೆಯಬೇಡಿ. ನಮ್ಮ ಶಾಲೆ ನಮಗೆ ಹೆಮ್ಮೆ. ಇದನ್ನು ಹೇಳ್ತೇನೆ. ಒಂದೇ ಮಾತ್ರ. ನಮ್ಮ ಶಾಲೆಯ ಮೇಲಿನ ಅಭಿಮಾನದಿಂದ ದೂರದ ಊರಾದ ಮುಂಬೈಯಿಂದ ಶತಮಾನೋತ್ಸವಕ್ಕೆ ಆಗಮಿಸಿದ ನಿಮಗೆ ನಮ್ಮಿ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಸರ್. ಶತಮಾನೋತ್ಸವ ಸಮಾರಂಭದ ಧ್ವಜಾರೋಹಣ ಕಾರ್ಯಕ್ರಮ ಹಾಗೂ ಶಾಲಾ ನಾಮಫಲಕ ಅನಾವರಣಗೊಳಿಸಿದ ಈ ಸಭೆಯ ಅಧ್ಯಕ್ಷರಾದ ಕುಮಾರಿ ಹರಿಣಾಕ್ಷಿ ಅವರ ಅಧ್ಯಕ್ಷೀಯ ಮಾತಿಗಾಗಿ. ಮಲ್ಲಾರ್ ಜನರಲ್ ಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮಲ್ಲಾರ್, ಇದರ ಶತಮಾನೋತ್ಸವದ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಪೋಷಕರೇ, ಶಿಕ್ಷಕರೇ ಹಾಗೂ ಮೆಚ್ಚಿನ ವಿದ್ಯಾರ್ಥಿನಿಯರೇ, ಮಲ್ಲಾರ್ ಜನರಲ್ ಶಾಲೆ ಒಂದು ಕನ್ನಡ ಮಾಧ್ಯಮ ಶಾಲೆಯಾಗಿದ್ದು ಶತಮಾನೋತ್ಸವವನ್ನು ಆಚರಿಸುವುದು ತುಂಬ ಹೆಮ್ಮೆಯ ವಿಷಯವಾಗಿದೆ. ಯಾಕೆಂದರೆ ಇಲ್ಲಿ ಎಲ್ಲ ಇಂಗ್ಲೀಷ್ ಮೀಡಿಯಂಗಳ ರಾಜ್ಯ ಬೀಸುವುದರಿಂದ ಕನ್ನಡ ಮೀಡಿಯಂ ಹೋಗುವ ಮಕ್ಕಳು ಸಹ ಕಡಿಮೆ ಆಗ್ತಾ ಇದೆ. ಆ್ಯಕ್ಚುಲಿ ನಮ್ಮದು ಇಲ್ಲಿ ಕಾಪಿನದ್ದು ಶಾಲೆಯಲ್ಲಿ ಸಹ ನಾವು ಸುಮಾರು ಕಷ್ಟಗಳನ್ನು ಅನುಭವಿಸಿದ್ದೇವೆ. ಹೀಗಾಗಿ ಇದೊಂದು ಇಲ್ಲಿಯ ಹಳೆ ವಿದ್ಯಾರ್ಥಿಗಳು ಹೆಚ್ಚಾಗಿ ನಾನು 4-5 ತಿಂಗಳಿಂದ ಗಮನಿಸ್ತಿದ್ದೇನೆ. ಎಲ್ಲರೂ ತುಂಬ ಹುರುಪಿನಿಂದ ಶತಮಾನೋತ್ಸವಕ್ಕೆ ಎಲ್ಲ ತಯಾರಿ ನಡೆಸ್ತಿದ್ದರು. ಫೇಸ್ಬುಕ್ಕಲ್ಲೆಲ್ಲ ಎಲ್ಲ ಒಳ್ಳೊಳ್ಳೆ ಫೋಟೋಸ್ಗಳು ಮತ್ತು ಹಿರಿಯ ಟೀಚರ್ಸ್ನವರಿಗೆಲ್ಲ ಗೌರವಿಸ್ತಾ ಇದ್ದಾರೆ. ಅದನ್ನೆಲ್ಲ ಒಳ್ಳೆಯದಾಗಿ ಇದು ಮಾಡ್ತಿದ್ದಾರೆ. ಇಲ್ಲಿನ ಶಿಕ್ಷಕರು ಕೂಡ ಹಾಗೆ ಫ್ರೆಂಡ್ಲಿ ಆಗಿದ್ದಾರೆ ಎಲ್ಲರೊಟ್ಟಿಗೆ. ನಾನು 2 ಸಲ ಬಂದಿದ್ದೆ ಸ್ಕೂಲಿಗೆ. ಎಲ್ಲ ಮಕ್ಕಳೊಟ್ಟಿಗೆ ಫ್ರೆಂಡ್ಲಿಯಾಗಿ ಎಲ್ಲ ಒಳ್ಳೆಯ ರೀತಿಯಲ್ಲಿ ಮಾಡ್ತಿದ್ದಾರೆ. ಮತ್ತು ಮಕ್ಕಳಿಗೊಂದು ಹೇಳೋದು, ನಾವು ಸ್ಕೂಲ್ಗೆ ಹೋಗ್ತಿರುವಾಗ
ಈವನ್ ಕಾಲೇಜಿಗೆ ಹೋಗ್ತಿರುವಾಗಲೂ ಬೇರೆಯವರ ಮನೆಯಲ್ಲಿ ಕೆಲಸ ಮಾಡಿ ನಾವು ಕಾಲೇಜಿಗೆ ಹೋಗ್ತಿದ್ವಿ. ಕಾಲೇಜಲ್ಲಿ ಸಹ ಲೆಕ್ಚರ್ಸ್ ಇರಲಿಲ್ಲ. ಯಾವುದೋ ಒಂದು BO ಮತ್ತು ಅಕೌಂಟ್ಸಿಗೆ ಮಾತ್ರ ಇತ್ತು. ಮತ್ತು ನಾವು ಎಲ್ಲ ಪ್ರೈವೇಟಾಗಿ ಟೀಚರ್ಸನ್ನು ಕಳಿಸಿ ಎಲ್ಲ ಕಾಲೇಜಲ್ಲಿ ಕಲಿತಿದ್ವಿ. ಈಗಿನ ಮಕ್ಕಳಿಗೆ ಹಾಗೆಲ್ಲ ತಂದೆ ತಾಯಿ ಒಂದು ಚೂರು ಕಷ್ಟ ಗೊತ್ತಾಗದಂತೆ ಸಾಕ್ತಾರೆ ಮಕ್ಕಳನ್ನು. ಅದಕ್ಕೆ ನೀವು ಮಕ್ಕಳು ಅವರಿಗೆ ಒಳ್ಳೆ ಮಾಡಿ ಓದಿ ಆಟೋಟ ಸ್ಪರ್ಧೆಯಲ್ಲೆಲ್ಲ ಭಾಗವಹಿಸಿ ಒಳ್ಳೆಯ ಪ್ರತಿಭೆಯನ್ನು ಗಳಿಸಿ ಶಾಲೆಗೆ ಮತ್ತು ತಂದೆ ತಾಯಿಗೆ ಹೆಸರು ಗಳಿಸಿಕೊಡ್ಬೇಕು. ಮತ್ತೊಂದು ವಿಷಯ ಅಂದರೆ ಇಲ್ಲಿ ಮಕ್ಕಳನ್ನು ಮತ್ತು ಮಕ್ಕಳು ಮತ್ತು ಪೋಷಕರು ಶಿಕ್ಷಕರು ಒಂದು ಸ್ವಲ್ಪ ಮಕ್ಕಳನ್ನು ಗಮನಿಸಬೇಕಾಗ್ತದೆ. ಈಗ ಡ್ರಗ್ಸ್ ಮುಂತಾದ ಚಟಗಳು ತುಂಬ ಆಗಿದೆ. ಆ್ಯಕ್ಚುಲಿ ನನಗೆ ಏನಕ್ಕೆ ವಿಷಾದ ಆಗ್ತಿದೆ ಅಂದರೆ ಮಹಿಳೆಯರಲ್ಲಿ ಸ್ವಲ್ಪ ಜಾಸ್ತಿ ಆಗ್ತಿದೆ. ಅದನ್ನು ನಾಗರಿಕರೆಲ್ಲ ಒಂದು ಸ್ವಲ್ಪ ಮುತುವರ್ಜಿ ವಹಿಸಿ ಅದರ ಬಗ್ಗೆ ಒಂದು ಸ್ವಲ್ಪ ನೀವು ಮುತುವರ್ಜಿ ವಹಿಸಿ ಅದರ ಬಗ್ಗೆ ಜಾಗೃತರಾಗಿರ್ಬೇಕಂತ ಕೇಳ್ಕೊಳ್ತೇನೆ. ಯಾಕಂದರೆ ನಮ್ಮ ಇಂದಿನ ಮಕ್ಕಳೇ ಮುಂದಿನ ಭವಿಷ್ಯ. ತಪ್ಪಿದರೆ ಒಂದು ಮಗು ಈ ವ್ಯಸನಕ್ಕೆ ಉರಿಗೆ ಆದರೆ ಅವರಿಂದ ಅದರಿಂದ ಹೊರತರುವುದು ತುಂಬ ಕಷ್ಟ. ನಾನು ಈಗಾಗಲೇ ಸುಮಾರು ಇನ್ಸಿಡೆಂಟನ್ನು ನೋಡಿದ್ದೇನೆ. ಅದಕ್ಕೋಸ್ಕರ ಹೇಳುವುದು, ಮಕ್ಕಳೇ ಒಳ್ಳೆಯದಾಗಿ ವಿದ್ಯೆ ಓದಿ ನಿಮ್ಮ ಭವಿಷ್ಯವನ್ನು ಒಳ್ಳೆಯದಾಗಿ ಉಜ್ವಲವಾಗಿ ರೂಪಿಸಿಕೊಳ್ಳಿ. ಹಾಗೂ ಈ ಶಾಲೆ ಉನ್ನತ ಅಭಿವೃದ್ಧಿ ಹೊಂದಲಿ ಮತ್ತು ಇನ್ನು 200 ವರ್ಷಗಳ ಶತಮಾನವನ್ನು ಆಚರಿಸುವಂತಾಗಲಿ ಈ ಶಾಲೆ ಅಂತ ಹೇಳಿ ನಾನು ನನ್ನ ಭಾಷಣ ಮುಗಿಸ್ತೇನೆ. ನನ್ನನ್ನಿಲ್ಲಿ ಕರೆದದ್ದಕ್ಕೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ನಿಮ್ಮ ಸಮಾಜ ಕಾಳಜಿಗಾಗಿ ನಮ್ಮ ವಂದನೆಗಳು ಮೇಡಮ್. ನಾವು ನಮ್ಮ ಶಾಲೆಯ ಸುತ್ತಮುತ್ತ CC ಕ್ಯಾಮೆರಾವನ್ನು ಅಳವಡಿಸಿಕೊಂಡಿದ್ದೇವೆ. ಅದೇ ರೀತಿ ನಮಗೆ ಸಂಪೂರ್ಣ ಜವಾಬ್ದಾರಿ ಬೇಕಾದರೆ ನಮಗೆ ಪುರಸಭೆ ವತಿಯಿಂದ ಒಂದು ಸಂಪೂರ್ಣ ಆವರಣ ಗೋಡೆಯನ್ನು ಕೊಡಬೇಕಾಗಿ ನಿಮ್ಮಲ್ಲಿ ಕಳಕಳಿಯ ವಿನಂತಿ. ವಂದನೆಗಳು ಮೇಡಮ್. ಮುಂದಿನ ಕಾರ್ಯಕ್ರಮ ಸ್ನೇಹದ ನೆಲೆಯಲ್ಲಿ ಬೆರೆತು ಬಂದ ನಿಮ್ಮ ಉಪಸ್ಥಿತಿಯ ಮೆಡಿಲೈಫ್ ಕ್ಲಿನಿಕಲ್ ಲ್ಯಾಬೊರೇಟರಿ ಕಾಪು. ಇಲ್ಲಿ ರಕ್ತ ಮಲ ಮೂತ್ರ ಪರೀಕ್ಷೆ ಮಾಡಲಾಗುವುದು. ವಿಶೇಷ ಸೂಚನೆ, ಕರೆ ಮೇರೆಗೆ ಮನೆಗೆ ಭೇಟಿ ಕೊಟ್ಟು ರಕ್ತ ಸಂಗ್ರಹಿಸಲಾಗುವುದು. ಸಮಯ ಬೆಳಿಗ್ಗೆ 7ರಿಂದ ಸಂಜೆ 6:30 ತನಕ, ಭಾನುವಾರ ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 12:30 ತನಕ. ಸ್ಥಳ ಕಾಪು, ಮಹಾಬಲ ಮಾಲ್, 1st ಫ್ಲೋರ್. ಈ ಅಮೂಲ್ಯ ಕ್ಷಣವನ್ನು ಸ್ಮರಣೀಯವನ್ನಾಗಿಸಲು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಸ್ಮರಣಿಕೆ ನೀಡಿ ಗೌರವಿಸಲಿದ್ದಾರೆ ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು. ಮಾತಿಗಿಂತ ಕೃತಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುವ ಮಾತು ಬೆಳ್ಳಿ ಮೌನ ಬಂಗಾರ ಎಂಬಂತೆ ಮೌನದಲ್ಲೇ ಮನದಲ್ಲಿ ಶುಭ ಹಾರೈಸಿದ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ವಂದನೆಗಳು. ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಶತಮಾನೋತ್ಸವ ಸಮಿತಿಯ ಅಧ್ಯಕ್ಷರು ಹಾಗೂ ಶಾಲಾ ಮುಖ್ಯೋಪಾಧ್ಯಾಯರು, ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಮೂವರು ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ.
ಸ್ಮರಣಿಕೆಯು ಶತಮಾನೋತ್ಸವದ ನೆನಪನ್ನು ಸದಾ ನಿಮ್ಮ ಮನೆಯಲ್ಲಿರಲಿ ಎಂದು ಸ್ಮರಣೀಯವಾಗಿ ಕೊಡುತ್ತಿದ್ದಾರೆ ನಮ್ಮ ಈ ಸಂಸ್ಥೆಯವರು. ವಂದನೆಗಳು ಸರ್. ಈ ಕಾರ್ಯಕ್ರಮದ ಕೊನೆಯ ಹಂತದತ್ತ ನಾವು ಬರುತ್ತಿದ್ದೇವೆ. ಆದರೆ ಇದು ಅಂತ್ಯವಲ್ಲ, ಇದು ಮತ್ತೊಂದು ನೂತನ ಯುಗದ ನಾಂದಿ. ದ ಗೋಲ್ಡನ್ ಏಜ್ ಇಸ್ ಬಿಫೋರ್ ಅಸ್, ನಾಟ್ ಬಿಹೈಂಡ್ ಅಸ್. ಇದು ಶೇಕ್ಸ್ಪಿಯರಿನ ಮಾತು ಮತ್ತು ನಮ್ಮ ಶಾಲೆಯ ಭರವಸೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಮನದಾಳದ ವಂದನೆಯನ್ನು ಸಲ್ಲಿಸಲು ಬರುತ್ತಿದ್ದಾರೆ ನಮ್ಮ ಶಾಲಾ ಹಿರಿಯ ಶಿಕ್ಷಕಿ ಶ್ರೀಮತಿ ಸುಜಾತ ಟೀಚರ್ ಅವರು. ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ಕಾಪು ಪುರಸಭೆ ಅಧ್ಯಕ್ಷರಾದ ಹರಿಣಾಕ್ಷಿ ದೇವಾಡಿಗ ಇವರಿಗೆ ಶಾಲಾ ಪರವಾಗಿ ಹಾಗೂ ಎಸ್ಟೆನ್ಸಿ ಪರವಾಗಿ ಧನ್ಯವಾದಗಳು. ಹಾಗೂ ಅಶೋಕ್ ಬೆಳ್ಮಾರ್ ಇವರಿಗೂ ಸಹ ಸಮಾಜ ಸೇವಕರು ಇವರಿಗೂ ಸಹ ಶಾಲಾ ಪರವಾಗಿ ಹಾಗೂ ಎಸ್ಟೆನ್ಸಿ ಪರವಾಗಿ ಧನ್ಯವಾದಗಳು ಸರ್. ಮೊಹಮ್ಮದ್ ರಶೀದ್ ಸಿಹಿ ತಿಂಡಿ ವಿತರಿಸಿದ್ದಾರೆ, ಇವರಿಗೂ ಸಹ ಶಾಲಾ ಪರವಾಗಿ ವಂದನೆಗಳು ಸರ್. ಮುಸ್ತಕ ಆಲಿ ಇವರು ಸಹ ದಾನಿಗಳು, ಇವರಿಗೂ ಸಹ ಶಾಲಾ ಪರವಾಗಿ ಧನ್ಯವಾದಗಳು. ಸದಾಶಿವ ಸರ್ವೇಗಾರ್ ಇವರಿಗೂ ಸಹ ಶಾಲಾ ಪರವಾಗಿ ಧನ್ಯವಾದಗಳು ಸರ್. ಕೃಷ್ಣ ನಾಯ್ಕ ಮುಂಬೈ ಇವರಿಗೂ ಸಹ ಶಾಲಾ ಪರವಾಗಿ ಧನ್ಯವಾದಗಳು. ಮೊಹಮ್ಮದ್ ರಶೀದ್ ಹಳೆ ವಿದ್ಯಾರ್ಥಿ ಇವರಿಗೂ ಸಹ ಶಾಲಾ ಪರವಾಗಿ ಧನ್ಯವಾದಗಳು ಸರ್. ಶ್ರೀಮತಿ ಸಂಗೀತ ಎಸ್ಟೆನ್ಸಿ ಅಧ್ಯಕ್ಷರು ಇವರಿಗೆ ಶಾಲಾ ಪರವಾಗಿ ಧನ್ಯವಾದಗಳು. ಜಯರಾಣ್ಯ ಇವರಿಗೂ ಸಹ ಶಾಲಾ ಪರವಾಗಿ ಧನ್ಯವಾದಗಳು. ನಮ್ಮ ಶತಮಾನ ಸಮಿತಿಯ ಅಧ್ಯಕ್ಷರು ಸುಧಾಮ ಶೆಟ್ಟಿ ಇವರಿಗೂ ಸಹ ಶಾಲಾ ಪರವಾಗಿ ವಂದನೆಗಳು ಸರ್, ಧನ್ಯವಾದಗಳು. ಹಾಗೂ ನಮ್ಮ ಸುಧಾ ಮೇಡಮ್ ಇವರಿಗೂ ಸಹ ಶಾಲಾ ಪರವಾಗಿ ಧನ್ಯವಾದಗಳು. ಹಾಗೂ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರು ಯೋಗೀಶ್ ಪೂಜಾರಿ ಇವರಿಗೂ ಸಹ ಶಾಲಾ ಪರವಾಗಿ ಧನ್ಯವಾದಗಳು. ಹಾಗೂ ಸದಾಶಿವ ಸರ್ವೇಕಾರ್ ಇವರಿಗೂ ಸಹ ಶಾಲಾ ಪರವಾಗಿ ಧನ್ಯವಾದಗಳು ಸರ್. ಹಾಗೂ ಶಾಲಾ ನಾಯಕಿ ಧನ್ಯಶ್ರೀ ಇವರಿಗೂ ಸಹ ಶಾಲಾ ಪರವಾಗಿ ಧನ್ಯವಾದಗಳು. ಬಂದಂತಹ ಎಲ್ಲ ಹಳೆ ವಿದ್ಯಾರ್ಥಿಗಳು, ಶಾಲಾ ಹಳೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಒಂದೇ ಮಾತಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಮೊಹಮ್ಮದ್ ಹಾಸಿನ್ ಇವರಿಗೂ ಸಹ ಶಾಲಾ ಪರವಾಗಿ ಧನ್ಯವಾದಗಳು ಸರ್. ಹಾಗೂ ನಮ್ಮ ಮಾದರಿ ಶಾಲೆಯಿಂದ ಬಂದಂಥ ಮುಖ್ಯ ಗುರುಗಳು ಹಾಗೂ ಸವಿತಾ ಮೇಡಮ್ ಇವರಿಗೂ ಸಹ ಶಾಲಾ ಪರವಾಗಿ ಧನ್ಯವಾದಗಳು. ನಮ್ಮ ಪ್ರೀತಿಯ ವಿಶಾಲಾಕ್ಷಿ ಮೇಡಮ್ ಬಂದಿದ್ದಾರೆ, ಇವರಿಗೂ ಸಹ ಶಾಲಾ ಪರವಾಗಿ ಧನ್ಯವಾದಗಳು. ಧನ್ಯವಾದ. ಕಾರ್ಯಕ್ರಮ ನೆರವೇರಿಸಿಕೊಟ್ಟ ನಿಮಗೂ ಧನ್ಯವಾದ. ಶಾಲೆಯ ಸೌಂದರ್ಯಕ್ಕಾಗಿ ಸಂಪೂರ್ಣ ಪೇಂಟಿಂಗ್ ವ್ಯವಸ್ಥೆಯನ್ನು ವಹಿಸಿಕೊಂಡ ಶಾಲಾ ಹಳೆ ವಿದ್ಯಾರ್ಥಿ ಶ್ರೀಯುತ ಅಸ್ಲಂ ಕಾಜಿ, ಅಪ್ಕೋ ಸ್ಟೀಲ್ ಮಾಲಕರು, ಲೈಟಿಂಗ್ ವ್ಯವಸ್ಥೆ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡ ರವಿಶೆಟ್ಟಿ ಆಚಾರಿ ಬೆನ್ನಿ, ಶಾಮಿಯಾನ ಕಾಶಿನಾಥ್ ಕಡ್ಪಾಡಿ, ಲೈಟಿಂಗ್ ಶಂಕರ್ ಸಾಲಿಯಾರ್, ಜ್ಯೋತಿ ಸೌಂಡ್ಸ್ ಕಾಪು, ಸೌಂಡ್ ಸಿಸ್ಟಮ್ ನಾದಬ್ರಹ್ಮ ಉಚ್ಚಿಲ ಇವರೆಲ್ಲರಿಗೂ ನಮ್ಮ ಈ ಸಂಸ್ಥೆಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಸಿಹಿ ತಿಂಡಿ ವಿತರಕರಾದ ಮೊಹಮ್ಮದ್ ರಶೀದ್, ಇಂದಿನ ಊಟೋಪಚಾರದ ವ್ಯವಸ್ಥೆಯನ್ನು ವಹಿಸಿಕೊಂಡ ಹೊಸ ಮಾರಿಗುಡಿ ಕಾಪು ಇವರೆಲ್ಲರಿಗೂ ನಮ್ಮ ಈ ಸಂಸ್ಥೆಯ ಪರವಾಗಿ ಧನ್ಯವಾದಗಳು. ಈ ಶಾಲೆಯ ಹಳೆ ವಿದ್ಯಾರ್ಥಿಗಳಾದ ತಾವೆಲ್ಲರೂ ತಮ್ಮ ಸಂಸ್ಥೆ ದಾನಶೀಲತೆ ಮತ್ತು ನಿಷ್ಠೆಯಿಂದ ನಮ್ಮ ಶಾಲೆಯ ಉಜ್ವಲ ಭವಿಷ್ಯಕ್ಕೆ ಹಾಕಿರುವ ಕೊಡುಗೆ ಅಮೂಲ್ಯ. ಇಂಥ ಹಳೆ ವಿದ್ಯಾರ್ಥಿಗಳಿದ್ದರೆ ಶಾಲೆಯ ಮತ್ತೊಂದು ಶತಮಾನವು ಶ್ರೇಷ್ಠವಾಗಿರುತ್ತದೆ. ಇವರು ನೀಡಿದ ಬೆಂಬಲ ಶಾಲೆಯ ಶ್ರೇಷ್ಠತೆಯನ್ನು ಮತ್ತಷ್ಟು ಬಲಪಡಿಸಿದೆ. ಈ ಶತಮಾನೋತ್ಸವದ ಸಂದರ್ಭದಲ್ಲಿ ನಾವು ಇವರು ಮಾಡಿರುವ ನಿಸ್ವಾರ್ಥ ಸೇವೆಯನ್ನು ಗೌರವದಿಂದ ಸ್ಮರಿಸುತ್ತೇವೆ. ಎಲ್ಲ ಹಳೆ ವಿದ್ಯಾರ್ಥಿಗಳಿಗೂ ನಮ್ಮ ಸಂಸ್ಥೆಯ ಪರವಾಗಿ ಮನದಾಳದ ವಂದನೆಗಳು. ಅದೇ ರೀತಿ ಈ ಶಾಲೆಯ ಮುಖ್ಯೋಪಾಧ್ಯಾಯರು ಮತ್ತು ಶಿಕ್ಷಕ ವೃಂದದ ಶ್ರಮ ವರ್ಣಿಸಲಸಾಧ್ಯ. ಈ ಶಾಲೆಯ ಗುಣಾತ್ಮಕ ಬೆಳವಣಿಗೆಗೆ ತಮ್ಮಿಂದ ಬಂದ ದಾರಿ ಬೆಳಕಿನ ದಾರಿಯಾಯಿತು. ಈ ಶಾಲೆಯಲ್ಲಿ ದುಡಿದ ಎಲ್ಲ ಮುಖ್ಯೋಪಾಧ್ಯಾಯರಿಗೂ ಎಲ್ಲ ಶಿಕ್ಷಕ ವೃಂದದವರಿಗೂ ಶತಮಾನೋತ್ಸವದ ಈ ಮಹೋತ್ಸವದಲ್ಲಿ ನನ್ನ ಹೃದಯಾಂತರಾಳದ ಧನ್ಯವಾದಗಳು. ಶತಮಾನೋತ್ಸವದ ಅಲ್ಲಿ ಸಹಕರಿಸಿದಂತಹ ನಮ್ಮ
ರಾಘವೇಂದ್ರ ಭಟ್, ಅಡಿಗೆಯವರಾದ ರಾಘವೇಂದ್ರ ಭಟ್, ಅಕ್ಷರ ದಾಸೋಹದ ನಮ್ಮ ಸಿಬ್ಬಂದಿಗಳು ಹಾಗೂ ಶತಮಾನೋತ್ಸವದ ಸವಿನೆನಪಿಗಾಗಿ ಸತತ ಶ್ರಮಪಟ್ಟ ನಮ್ಮ ಶಾಲಾ ಮುಖ್ಯೋಪಾಧ್ಯಾಯರು, ಶಿಕ್ಷಕರು, ವಿದ್ಯಾರ್ಥಿಗಳು, ಪಾಲಕರು, ಹಳೆ ವಿದ್ಯಾರ್ಥಿಗಳು, ಶಾಲಾಭಿಮಾನಿಗಳು, ವಿದ್ಯಾಭಿಮಾನಿಗಳು, ದಾನಿಗಳು ತಮ್ಮೆಲ್ಲರ ಸಹಕಾರಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮಿ ಶಾಲೆಯ ಶತಮಾನೋತ್ಸವ ಕಾರ್ಯಕ್ರಮದ ನೇರ ಪ್ರಸಾರವನ್ನು ನಡೆಸಿಕೊಡುವ ಶ್ರೀಮತಿ ರೆನಿಟಾ ಸುಪ್ರಿಯಾ ಹಾಗೂ ಸಹೋದರ ರಕ್ಷಿತ್, ನಮ್ಮಿ ಸಂಸ್ಥೆಯ ಪರವಾಗಿ ತಮಗೂ ಧನ್ಯವಾದಗಳು. ನಿಮ್ಮೆಲ್ಲರ ಸಹಕಾರ ಮತ್ತು ಸದುಪಯೋಗದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯುತ್ತಿದೆ. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸುತ್ತಾ 4 ಗಂಟೆಗೆ ನಡೆಯಲಿರುವ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ ಬಯಸುತ್ತಾ ಈ ಬೆಳಗಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.